योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् ओष्ठापिधाननकुलीदन्तैः परिप्रतापभिः सर्वस्यैवाच ईशानाचारुमाम् इह वादयेत् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्नावतने च मे श्रीः सुमुखौ सुन्दरतरौ सुनासौ सुखचित्तनु सुराराधितपादाब्जौ रमानारायणौ स्तुमः बुद्धिर्बलं यशोधैर्यं निर्भयत्वमरोगताम् अजाढ्यं वाक्पटुत्वं च हनुमत्स्मरणात् भवेत् भवति यदनुभावात् एडमूकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये नमो वस्तात्विकाः देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः श्रीगुरुभ्यो नमः हरिः ओम्। ಭಗವಂತನ ವಾಸುದೇವ ಅವತಾರದ ವರ್ಣನೆಯನ್ನು ಅವತಾರದ ಉದ್ದೇಶವನ್ನು 25 ಅವತಾರಗಳಲ್ಲಿ ವಾಸುದೇವ ಅವತಾರದ ವರೆಗಿನ ಸಂಕ್ಷಿಪ್ತ ಕಥೆಯನ್ನು ನಿನ್ನೆಯ ದಿವಸದಲ್ಲಿ ಕೇಳಿದ್ದೇವೆ. ಪರೀಕ್ಷಿತನ ಪ್ರಶ್ನೆ ಇದ್ದದ್ದು ಮೃತ್ಯು ಸನ್ನಿಹಿತನಾದಂತಹ ವ್ಯಕ್ತಿ ಮಾಡಬೇಕಾದ ಕೆಲಸ ಯಾವುದು ಅಂತ. ಭಗವತ್ ಚಿಂತನೆಯನ್ನು ಮಾಡಬೇಕು, ಭಗವತ್ ತತ್ವವನ್ನು ಚಿಂತಿಸಬೇಕು ಅಂತ ಉಪದೇಶಿಸ್ತಾ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಗವಂತನ ಕಥೆಗಳನ್ನು, ಭಗವತ್ ತತ್ವಗಳನ್ನು, ಭಗವಂತನ ಭಕ್ತರ ಕಥೆಗಳನ್ನು ಹೇಳ್ತಾ ಭಗವಂತನ ಅವತಾರಗಳು, ಅವತಾರದ ಉದ್ದೇಶಗಳನ್ನು ತಿಳಿಸ್ತಾ ಬಂದರು. ಶುಕಾಚಾರ್ಯರು ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿ ಬೇಕು, ಭಕ್ತಿಗೆ ಪೂರಕವಾಗಿ ಜ್ಞಾನ ಬೇಕು, ಇದರ ಜೊತೆಗೆ ವೈರಾಗ್ಯ ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಇದು ಭಗವಂತನ ಸಮೀಪಕ್ಕೆ ಹೋಗಲಿಕ್ಕಿರತಕ್ಕಂತಹ ಮೆಟ್ಟಿಲುಗಳು. ಒಂದು ನಾವೆ, ಆ ನಾವೆ ಜ್ಞಾನ ಭಕ್ತಿ ವೈರಾಗ್ಯ ಎಂಬಂತಹ ವೈರಾಗ್ಯವೆಂಬ ನಾವೆಯಲ್ಲಿ ಜ್ಞಾನ ಮತ್ತು ಭಕ್ತಿ ಎಂಬ ಹುಟ್ಟನ್ನು ಹಿಡಿದುಕೊಂಡು ಸಂಸಾರವೆಂಬ ಸಾಗರವನ್ನು ದಾಟಬೇಕು ಅಂತ ಬಲ್ಲವರು ಹೇಳುತ್ತಾರೆ. ಭಕ್ತಿ ಅಂದರೆ ಏನು? ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಅಗಾಧವಾದಂತಹ ಸ್ನೇಹ, ಪ್ರೀತಿ, ಪ್ರೀತಿಗೆ ಭಕ್ತಿ ಅಂತ ಹೆಸರು. ಭಗವಂತನಲ್ಲಿ
ಹುಟ್ಟಿಕೊಳ್ಳುವ ಪ್ರೀತಿಗೆ ಭಕ್ತಿ ಅಂತ ಹೆಸರು. ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಭಕ್ತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಭಕ್ತಿ ಅಂತ ಹೇಳಿದ್ರೆ, ಪರಮಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನದೋ ಭವೇತ್ ಸಾ ಭಕ್ತಿರಿತಿ ವಿಜ್ಞೇಯ ಸಾಧನಂ ಭೋಗ ಮೋಕ್ಷಯೋ. ಪರಮಸ್ನೇಹ ಸಂಯುಕ್ತ, ಅಗಾಧವಾದ ಪ್ರೀತಿ ಇದು ಇರಬೇಕು. ಯಾರಲ್ಲಿ? ಭಗವಂತನಲ್ಲಿ. ಮತ್ತೆ ಎಂತಹ ಪ್ರೀತಿ? ಶುಷ್ಕವಾದ ಪ್ರೀತಿ ಅಲ್ಲ. ಯಥಾರ್ಥ ಜ್ಞಾನದೋ ಭವೇತ್, ಜ್ಞಾನಪೂರ್ವಕವಾದಂತಹ ಪ್ರೀತಿ, ಮಾಹಾತ್ಮ್ಯ ಜ್ಞಾನಪೂರ್ವಕವಾದಂತಹ ಪ್ರೀತಿ. ಸಣ್ಣ ಉದಾಹರಣೆ, ಲೋಕದಲ್ಲಿ ನಾವು ಒಂದು ವ್ಯಕ್ತಿಯನ್ನು ಪ್ರೀತಿಸ್ತೇವೆ ಅಂತಾದರೆ ಅವನಲ್ಲಿ ಗುಣಗಳಿರಬೇಕು. ಅವನಲ್ಲಿರತಕ್ಕಂತಹ ಯಾವುದೋ ಗುಣಗಳು ನಮ್ಮನ್ನು ಅವನತ್ತ ಆಕರ್ಷಿಸಿದಾದ ಕಾರಣ ನಾವು ಅವನನ್ನು ಪ್ರೀತಿಸ್ತೇವೆ ಅಲ್ವಾ? ಏನೇನೂ ಗುಣಗಳೇ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಪ್ರೀತಿಸ್ತೇವೋ? ನಮ್ಮ ಪ್ರೀತಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದು ಕ್ಷಣಕಾಲ ಆ ವ್ಯಕ್ತಿಯ ಸಾಮೀಪ್ಯವೋ ಸಾನ್ನಿಧ್ಯವೋ ಇಲ್ಲ ಅಂತಾದರೆ ನಾವು ತಳಪಡಿಸ್ತೇವೆ. ನಿತ್ಯದಲ್ಲಿಯೂ ಅವನನ್ನು ಒಮ್ಮೆ ಆದರೂ ನೋಡಬೇಕು, ಆ ವ್ಯಕ್ತಿಯನ್ನು ಸಂಪರ್ಕಿಸಬೇಕು, ಆ ವ್ಯಕ್ತಿಯ ಒಡನಾಟದಲ್ಲಿರಬೇಕು, ಇತ್ಯಾದಿ ಇತ್ಯಾದಿ ಆಲೋಚನೆಗಳು ನಮಗೆ ಮನಸ್ಸಿನಲ್ಲಿ ಬರ್ತದೆ. ಒಂದು ದಿವಸ ಆ ವ್ಯಕ್ತಿ ಫೋನ್ ಮಾಡಿ ಮಾತನಾಡಲಿಲ್ಲ ಅಂತಾದರೆ ಏನಾಯ್ತಪ್ಪ ಏನಾಯ್ತಪ್ಪ ಏನಾಯ್ತಪ್ಪ, ಅದು ಸಂಬಂಧಿಗಳೂ ಆಗಿರಬಹುದು. ದೂರ ದೇಶದಲ್ಲಿರತಕ್ಕಂತಹ ಮಗನೋ ಮಗಳೋ ಮೊಮ್ಮಗಳೋ ಯಾರೋ, ತಂದೆಯೋ ತಾಯಿಯೋ ಯಾರೋ ಒಬ್ರು ಪ್ರತಿನಿತ್ಯ ದೂರವಾಣಿ ಕರೆ ಮಾಡಿ ಮಾತನಾಡ್ತಾ ಇರ್ತಾರೆ. ಒಂದು ದಿವಸ ದೂರವಾಣಿ ಬರಲಿಲ್ಲ ಅಂತಾದರೆ ನಮಗೆ ನಮ್ಮ ಮಿದುಳು ಅಯೋಮಯ ಆಗ್ತದೆ. ಏನಪ್ಪ, ಯಾಕೆ ಫೋನ್ ಮಾಡಲಿಲ್ಲ, ಏನಾಯಿತು 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 ಅಂತ. ಕಾರಣ ಅವರಲ್ಲಿರತಕ್ಕಂತಹ ಏನು ಬಾಂಧವ್ಯ ಎಂಬಂತಹ ಗುಣ, ಆಕರ್ಷಣೆಗೆ ಗುಣ ಮುಖ್ಯ ಕಾರಣ. ಅಂತಹ ಮನುಷ್ಯರಲ್ಲಿ ನಾವು ಆ ಪ್ರೀತಿಯನ್ನು ಇಟ್ಟುಕೊಂಡೆವು ಎಂದಾದಲ್ಲಿ ಆ ಪ್ರೀತಿ ಕಾಲಕ್ರಮೇಣ ಕಡಿಮೆಯಾಗುವ ಸಾಧ್ಯತೆ ಇರ್ತದೆ. ಗುಣಗಳಲ್ಲಿ ವ್ಯತ್ಯಾಸ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಸ್ವಭಾವವೇ ಅದು. ನಾವು ಗುಣತ್ರಯ ಭೂಯಿಷ್ಠರು, ಸತ್ವ ರಜಸ್ಸು ತಮಸ್ಸು, ಈ ಮೂರೂ ಗುಣಗಳು ನಮ್ಮಲ್ಲಿ ಹಾಸು ಹೊಕ್ಕಿದೆ. ಯಾವಾಗ ನಮ್ಮಲ್ಲಿ ಸಾತ್ವಿಕ ಗುಣ ಅಭಿವೃದ್ಧಿಯ ಉದ್ಬೋಧನೆ ಹೊಂದುತ್ತದೋ ಆವಾಗ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗುವ, ಇವತ್ತು ಧ್ಯಾನ ಮಾಡುವ, ಇವತ್ತು ಜಪ ಮಾಡುವ, ಇವತ್ತು ಭಜನೆ ಮಾಡುವ, ದಾನ ಮಾಡುವ, ಧರ್ಮ ಮಾಡುವ, ಶಾಂತರಾಗಿ ಭಗವಂತನ ಕಥೆಗಳನ್ನು ಚಿಂತಿಸ್ತಾ ಕೂತುಕೊಳ್ಳುವ ಇತ್ಯಾದಿ ಭಾವನೆಗಳು ನಮ್ಮಲ್ಲಿ ಯಾವಾಗ ಜಾಸ್ತಿ ಬರ್ತದೋ ಆವಾಗ ನಮ್ಮಲ್ಲಿ ಸತ್ವಗುಣ ಪ್ರಚುರವಾಗಿದೆ ಅಂತ ಅರ್ಥ. ಇವತ್ತು ಜಪ ಬೇಡ, ಪೂಜೆ ಬೇಡ, ಯಾವುದು ಬೇಡ, ನಮ್ಮ ಪಾಡಿಗೆ ನಾವು ಇವತ್ತೇನಾದರೂ ಗಮ್ಮತ್ತು ಮಾಡುವ, ಎಂಜಾಯ್ ಮಾಡುವ, ಎಲ್ಲವನ್ನು ಬಿಟ್ಟು ಯಾರೋ ಎಲ್ಲ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿದ್ದಾರೆ, ಅವರೊಟ್ಟಿಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರುವ, ಹೋಗುವಾಗ ದಾರಿಯಲ್ಲಿ ಒಂದು ದೇವಸ್ಥಾನ ಸಿಕ್ಕಿದೆ, ಅದಕ್ಕೊಂದು ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಮುಂದೆ ಎಲ್ಲಿಯಾದರೂ ಪಾರ್ಕಿಗೋ ಅದಕ್ಕೋ ಇದಕ್ಕೋ ಹೋಗುವ, ಇಂತಹ ಭಾವನೆಗಳು ಬಂತು ಅಂತಾದರೆ ರಜೋಗುಣ ಪ್ರಚುರವಾಗಿದೆ ಅಂತ ಅರ್ಥ. ಯಾವಾಗ ಸಿಟ್ಟು, ಸಿಡುಕು, ಹೊಡಿ ಬಡಿ, ಕೊಲ್ಲು, ಅನ್ಯಾಯ ಮಾಡು, ಅಧರ್ಮ ಮಾಡು, ಯಾರವ ಅವನನ್ನು ನಾನು ಹೊಡಿತೇನೆ, ಅವನನ್ನು ಕೊಲ್ತೇನೆ, ಅವ ಸತ್ತೇ ಹೋಗಲಿ, ಅವ ಹಾಗೆ ಆಗಲಿ, ಅವ ಹೀಗೆ ಆಗಲಿ ಎಂಬಂತಹ ಸಿಟ್ಟು ಸಿಡುಕು ನಮ್ಮಲ್ಲಿ ಜಾಸ್ತಿ ಆದಾಗ, ಅಥವಾ ವಿಪರೀತವಾದ ನಿದ್ದೆ, ವಿಪರೀತವಾದ ಆಲಸ್ಯ ಮುಂತಾದವುಗಳು ನಮ್ಮಲ್ಲಿ ಜಾಸ್ತಿ ಆದಾಗ ಅದನ್ನು ತಮೋಗುಣ ಪ್ರಾಚುರ್ಯ ಅಂತ ಕರೀತೇವೆ. ನಮ್ಮಲ್ಲಿ ಈ ಮೂರೂ ಗುಣಗಳ ಏರಿಳಿತಗಳು ಆಗುತ್ತಾ ಇರ್ತವೆ. ಈ ಮೂರು ಗುಣಗಳಿಂದ ನಾವು ಬದ್ಧರಾಗಿದ್ದೇವೆ. ಆದ ಕಾರಣ ಮನುಷ್ಯನಲ್ಲಿ ಇಟ್ಟ ಪ್ರೀತಿಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಉಂಟು. ಆದರೆ ಭಗವಂತನಲ್ಲಿ ಹಾಗಲ್ಲ. ಭಗವಂತ ಯಾವತ್ತೂ ಒಂದೇ ರೀತಿಯಲ್ಲಿರ್ತಾನೆ. ಆದ ಕಾರಣ ಅಂತಹ ಪ್ರೀತಿಯನ್ನು ಭಗವಂತನಲ್ಲಿ ಮಾಡಿ. ಭಗವಂತನ ಗುಣಗಳೇ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಥೆಗಳನ್ನು ಕೇಳಿ, ಭಗವಂತನ ಮಾಹಾತ್ಮೆಯನ್ನು ಕೇಳಿ, ಭಗವಂತನ ಸತ್ಕಥೆಗಳನ್ನು, ಹರಿಕಥೆಗಳನ್ನು, ಪ್ರವಚನಗಳನ್ನು. ಅದಕ್ಕೆ ಶಾಸ್ತ್ರ ಮೊದಲನೇ ದಿವಸ ಹೇಳಿದೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇತ ಪಿಕ್ವಚಿತ್. ಶ್ರವಣಾದಿಗಳನ್ನು ಮಾಡದೆ ಒಂದು ಕ್ಷಣವೂ ಸುಮ್ಮನೆ ಕೂತುಕೊಳ್ಳಬೇಡಿ.
ಅಯ್ಯೋ ದಿವಸದ 24 ಗಂಟೆ ಕಥೆಯನ್ನೇ ಕೇಳ್ತಾ ಕೂತ್ರೆ ಉಳಿದ ಕೆಲಸ ಮಾಡೋದು ಯಾರು? ಅದಕ್ಕೆ ಶ್ರವಣಾದಿ ಅಂತ ಹೇಳಿದು. ಆದಿ ಅಂತ ಹೇಳಿದ್ರೆ ಶ್ರವಣ ಒಂದೇ ಅಲ್ಲ, ಶ್ರವಣಂ ಮನನಂ ಧ್ಯಾನಂ ಇತ್ಯಾದಿಗಳನ್ನು, ಶ್ರವಣಾದಿಗಳನ್ನು ಒಂದು ಕಾಲದಲ್ಲಿ ಶ್ರವಣವನ್ನು ಮಾಡಿ ಉಳಿದ ಕಾಲದಲ್ಲಿ ನಿಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡಿ. ಅದು ಆಫೀಸಿನ ಕೆಲಸ ಆಗಿರ್ಬೋದು, ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪತಿ ಸೇವೆ ಆಗಿರ್ಬೋದು, ಸಜ್ಜನರ ಸೇವೆ ಅಥವಾ ಸಮಾಜ ಸೇವೆ ಅಥವಾ ಯಾವುದೇ ಕೆಲಸಗಳಾಗಿರ್ಬೋದು, ಮಕ್ಕಳ ಸೇವೆ ಆಗಿರ್ಬೋದು, ಮಕ್ಕಳ ಶುಶ್ರೂಷೆ ಆಗಿರ್ಬೋದು, ಹಿರಿಯರ ಸೇವೆ ಆಗಿರ್ಬೋದು, ಎಲ್ಲವನ್ನು ದೇವರ ಸೇವೆ ಎಂಬ ಭಾವನೆಯಿಂದ ಮಾಡಿ. ನಾನು ನನ್ನ ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾ ಇದ್ದೇನೆ, ಇದರಿಂದ ಭಗವಂತ ಪ್ರೀತನಾಗಲಿ. ನಾನು ನನ್ನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ, ಇದರಿಂದ ಭಗವಂತ ಪ್ರೀತನಾಗಲಿ. ನಾನು ನನ್ನ ಮಕ್ಕಳ ಶುಶ್ರೂಷೆಯನ್ನು ಮಾಡ್ತಾ ಇದ್ದೇನೆ, ಮಗುವಿನ ಲಾಲನೆ ಪಾಲನೆಯನ್ನು ಮಾಡ್ತಾ ಇದ್ದೇನೆ, ಇದರಿಂದ ಬಾಲಕೃಷ್ಣ ಸಂತುಷ್ಟನಾಗಲಿ. ನಾನು ಊಟ ಮಾಡ್ತಾ ಇದ್ದೇನೆ, ಇದರಿಂದ ನನ್ನ ಒಳಗಿರುವಂತಹ ವೈಶ್ವಾನರ ರೂಪಿ ಪರಮಾತ್ಮ ಸಂತುಷ್ಟನಾಗಲಿ. ನಾನು ನೀರು ಕುಡಿತಾ ಇದ್ದೇನೆ, ಇದರಿಂದ ಭಗವಂತ ಪ್ರೀತನಾಗಲಿ. ಈ ಭಾವನೆಯಿಂದ ಮಾಡುವ ಪ್ರತಿಯೊಂದು ಕೆಲಸವು ಯಜ್ಞ ಅಂತ ಕರೆಸಿಕೊಳ್ತದೆ. ಇದಕ್ಕೆ ಜೀವನ ಯಜ್ಞ ಅಂತ ಹೆಸರು. ಈ ರೀತಿಯ ಜೀವನವನ್ನು ನಡೆಸಿ ಕೃಷ್ಣ ಹೇಳ್ತಾನೆ, ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮದು. ಪ್ರಜೆಗಳ ಒಟ್ಟಿಗೆ ಯಜ್ಞವನ್ನು ಸೃಷ್ಟಿ ಮಾಡಿದಂತೆ. ನಮಗೆ ಮೇಲ್ನೋಟಕ್ಕೆ ಯಜ್ಞ ಅಂತ ಹೇಳುವಾಗ ಇಟ್ಟಿಗೆ ಇಡುವುದು, ಅದರಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡುವುದು, ಸ್ವಾಹ ಸ್ವಾಹ ಅಂತ ಋತ್ವಿಜರು ಆಹುತಿಯನ್ನು ಮಾಡುವುದು, ಇದು ಯಜ್ಞ ಅಂತ ಕಂಡು ಬರ್ತದೆ. ಆದರೆ ಇದು ಒಂದು ಯಜ್ಞ ಹೌದು. ಕೃಷ್ಣ ಈ ಯಜ್ಞದ ಒಟ್ಟಿಗೆ, ಲೌಕಿಕಾರ್ಥದಲ್ಲಿ ಈ ಯಜ್ಞದ ಒಟ್ಟಿಗೆ ಆಂತರ್ಯದಲ್ಲಿ ಹೇಳ್ತಾನೆ ಜೀವನ ಯಜ್ಞ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಹೇ ಭಗವಂತ, ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಪ್ರಾತಃ ಕಾಲದವರೆಗೆ ಯತ್ ಕರೋಮಿ ಜಗನ್ನಾಥ, ನಾನು ಏನೇನೇನನ್ನು ಮಾಡ್ತೇನೋ ಅದೆಲ್ಲವೂ ನಿನ್ನ ಪೂಜೆಯಾಗಲಿ. ಈ ಭಾವನೆಯಿಂದ ಜೀವನವನ್ನು ನಡೆಸಿದೆವು ಎಂದಾದಲ್ಲಿ ಅದು ಜೀವನ ಯಜ್ಞ ಅಂತ ಕರೆಸಿಕೊಳ್ಳುತ್ತದೆ. ಶ್ರವಣಾದಿವಿನ ಆದಿಪದೇನ ಇದೆಲ್ಲವೂ ಸೇರಲ್ಪಡುವಂತಹದ್ದು. ಭಗವಂತನ ಸತ್ಕಥೆಗಳನ್ನು ಕೇಳಿ ನಿಮ್ಮ ಕರ್ತವ್ಯಗಳನ್ನು ಭಗವದ್ ಪೂಜಾ ರೂಪವಾಗಿ ಮಾಡಿ. ನೋಡಿ, ಎಷ್ಟು ಸ್ವಾರಸ್ಯವಾದಂತಹ ಸಂದೇಶಗಳನ್ನು ನಮ್ಮ ಸನಾತನ ಪರಂಪರೆಯ ಗ್ರಂಥಗಳು ಕೊಡ್ತಾ ಇದ್ದಾವೆ. ಈ ರೀತಿಯ ಅನುಸಂಧಾನವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡೆವು ಎಂದಾದಲ್ಲಿ ಯಾವುದೇ ರೀತಿಯ ಕುಕೃತ್ಯಗಳಿಗೆ ಅವಕಾಶ ಇಲ್ಲ. ಭ್ರಷ್ಟಾಚಾರ, ವ್ಯಭಿಚಾರ, ಅತ್ಯಾಚಾರ, ಅನಾಚಾರ ಇತ್ಯಾದಿ ದುರಾಚಾರಗಳಿಗೆ ನಮ್ಮ ಜೀವನದಲ್ಲಿ ಅವಕಾಶವೇ ಇಲ್ಲ. ಯಾರಾದರೂ ಲಂಚ ತೆಗೆದುಕೊಳ್ಳುವಾಗ ನಾನು ಲಂಚ ತಗೊಳ್ತಾ ಇದ್ದೇನೆ, ಇದು ದೇವರ ಪೂಜೆ ಅಂತ ತಗೊಂಡ್ರೆ ದೇವ ಸಂತುಷ್ಟನಾದಾನೋ? ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡುವ ಕರ್ಮಗಳಲ್ಲಿ ರಾಗದ್ವೇಷ ರಹಿತರಾಗಿರಬೇಕು. ಇದು ನಿಜವಾದ ಯಜ್ಞ. ರಾಗ ದ್ವೇಷ, ರಾಗ ಅಂದರೆ ಆಸೆ, ಡಿಸೈರ್, ದ್ವೇಷ ಅಂದರೆ ಸಹಜ ದ್ವೇಷ. ನಾವು ಲಂಚ ತೆಗೆದುಕೊಳ್ಳೋದು ಯಾವಾಗ? ನಾವಂದರೆ ನಾವಲ್ಲ, ತಗೊಳ್ಳುವವರು. ಯಾವಾಗ? ನಾವೊಂದು ಹೇಳುವಾಗ ಇವ್ರು ತಗೊಳ್ತಾರೋ ಏನೋ ಅಂತ ನೀವು ತಿಳ್ಕೊಂಡ್ರೆ ಕಷ್ಟ. ತಗೊಳ್ಳುವವರು. ರಾಗ ಆಸೆ ಇದ್ದಾಗ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎಂಬ ಆಸೆ ಇದ್ದಾಗ, ಸರ್ಕಾರ ಕೊಡುವುದು ಸಾಕಾಗದೇ ಇದ್ದಾಗ ಇನ್ನೂ ಬೇಕು ಎಂಬ ಆಸೆ ಉಂಟಾಗ್ತದೆ. ಆಗ ಲಂಚಕ್ಕೆ ಕೈ ಒಡ್ಡುತ್ತಾರೆ. ಅದೂ ಬೇಕು ಇದೂ ಬೇಕು ಮತ್ತೊಂದು ಬೇಕು ಮಗದೊಂದು ಬೇಕು ಎಂಬ ಸ್ವಾರ್ಥ ಹುಟ್ಟಿಕೊಂಡಾಗ ಈ ಅತ್ಯಾಚಾರ, ಅನಾಚಾರ, ದುರಾಚಾರ, ಡಂಭಾಚಾರ ಎಲ್ಲ ಅನಾಚಾರಗಳು ಪ್ರಾರಂಭ ಆಗುವುದೇ ಸ್ವಾರ್ಥ ಎಂಬ ಮೂಲದಿಂದ. ಸ್ವಾರ್ಥವನ್ನು ಬಿಡಿ. ಮೊದಲನೇ 2ನೇ ದಿವಸ ಹೇಳಿದೆ, ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿನ್ನ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡು, ಬಂದದ್ದನ್ನು ನಿನ್ನ ಪಾಲಿಗೆ ದಕ್ಕಿದ್ದು ಇಷ್ಟು ಎಂಬುದನ್ನು ಸಂತೋಷದಿಂದ ಸ್ವೀಕಾರ ಮಾಡು. ಇದು ಭಗವತ್ ಪೂಜೆಯ ಕರ್ತವ್ಯ. ಈ ರೀತಿ ಜ್ಞಾನ, ಭಕ್ತಿ, ವೈರಾಗ್ಯ, ಪರಮಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನತೋ ಭವೇತ್. ಇಂತಹ ಅಗಾಧವಾದ ಪ್ರೀತಿ ಭಗವಂತನಲ್ಲಿರಬೇಕು. ಮತ್ತೆ ಆ ಪ್ರೀತಿ ಜ್ಞಾನಪೂರ್ವಕವಾಗಿರಬೇಕು. ಜ್ಞಾನಕ್ಕೋಸ್ಕರ, ಜ್ಞಾನ ಸಂಪಾದನೆಗೋಸ್ಕರ
ಹರಿಕಥೆಗಳನ್ನು, ಪ್ರವಚನಾದಿಗಳನ್ನು, ಉಪನ್ಯಾಸಾದಿಗಳನ್ನು ನಾವು ಕೇಳುವವರಾಗಬೇಕು. ಧಾರ್ಮಿಕ ಉಪನ್ಯಾಸಗಳಲ್ಲಿ ಭಾಗವಹಿಸುವವರಾಗಬೇಕು. ಅದನ್ನು ಕೇಳಿದವರಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವವರಾಗಬೇಕು. ಆವಾಗ ಸಾ ಭಕ್ತಿ ರೀತಿ ವಿಜ್ಞೇಯ, ಅದು ನಿಜವಾದ ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ಅದು ಏನು ಮಾಡ್ತದೆ? ಸಾಧನಂ ಭೋಗ ಮೋಕ್ಷಯೋ, ಅಂತಹ ಭಕ್ತಿ ಈ ಇಹದ ಸಾಧನೆಗೆ, ಪರದ ಮೋಕ್ಷಕ್ಕೆ ಅಂತಹ ಭಕ್ತಿ ಕಾರಣ ಆಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ. ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ಪ್ರಪಂಚದಲ್ಲಿ ವೈರಾಗ್ಯ. ನಮಗೇನಾಗಿದೆ? ಪ್ರಪಂಚದ ಜ್ಞಾನ, ಪ್ರಪಂಚದಲ್ಲಿ ಭಕ್ತಿ, ಭಗವಂತನಲ್ಲಿ ವೈರಾಗ್ಯ ಉಂಟಾಗಿದೆ. ಇದು ನಮ್ಮ ಸಮಸ್ಯೆ. ಭಗವಂತ ಇಡೀ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆಯನ್ನು ಭಗವಂತನಿಗೋಸ್ಕರ ಮೀಸಲಿಡಲಿಕ್ಕೂ ನಮಗೆ ಕಷ್ಟ ಆಗುವ ಪರಿಸ್ಥಿತಿ ಬಂದಿದೆ. ಹಿಂದಿನ ಕಾಲದಲ್ಲಿ, ಇತ್ತೀಚೆಗೆ ಕೆಲವು ಹಳ್ಳಿ ಬಹಳ ಅಪರೂಪ, ಸಂಜೆಯ ಹೊತ್ತು ದೇವರಿಗೆ ಒಂದು ಬೆಳಗಿಟ್ಟು ತಾಳ ಹಿಡ್ಕೊಂಡೆಲ್ಲರೂ ಭಜನೆ ಮಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಇವತ್ತು ಭಜನೆ ಕೇಳುವಂತಹ ಮನೆಯೇ ಇಲ್ಲ. ಬಹಳ ವಿರಳ, ಬಹಳ ಕಡಿಮೆ. ಉಂಟೋ ಏನೋ ಅಂತೂ ಬಹಳ ಕಡಿಮೆ. ದೇವರ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಂತಹ ಮನೆಗಳಲ್ಲಿ, ದೇವರ ಸ್ತೋತ್ರ ಕೀರ್ತನೆಗಳು ಇತ್ಯಾದಿಗಳು ನಡೆಯುವಂತಹ ಮನೆಗಳಲ್ಲಿ ಭಗವಂತನ ಸಾನ್ನಿಧ್ಯ ಸದಾ ಇರ್ತದೆ ಅಂತ ಹಿರಿಯರು ಬಲ್ಲವರು ಹೇಳ್ತಾರೆ. ಅದುವೇ ಇಲ್ಲ ಅಂತಾದ ಮೇಲೆ ಭಗವಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕರೆಯುವುದು ಒಬ್ಬಳನ್ನು ಮಾತ್ರ, ಭಗವಂತನನ್ನು ಕರೆಯುವ ಕೆಲಸವೇ ಮಾಡುವುದಿಲ್ಲ. ನಮಗೆ ಅವನ ಹೆಂಡತಿಯ ಮೇಲೆ ಕಣ್ಣು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಲಕ್ಷ್ಮೀ ಬರಲಿ, ಭಗವಂತನನ್ನು ಕರೆದು ಕೂರಿಸಿ ಪರಮ ಪತಿವ್ರತೆಯಾದಂತಹ ಲಕ್ಷ್ಮಿ ಅವನ ಹಿಂದೆ ಬರ್ತಾಳೆ. ನನ್ನ ಗಂಡ ಎಲ್ಲಿದ್ದಾನೋ ಅಲ್ಲಿಗೆ ನಾನು ಹೋಗ್ತೇನೆ ಹೇಳಿ. ಅದಕ್ಕೆ ನಿಮ್ಮ ಮನೆಯನ್ನು ಭವನವನ್ನಾಗಿ ಮಾಡಿ. ಭಗವಂತ ಇರುವ ಮನೆ. ಭಗವಂತ ಇಲ್ಲ ಅಂತಾದರೆ ಅದು ಕೇವಲ ವನ ಆಗ್ತದೆ ವಿನಃ ಭವನ ಅಂತ ಆಗುವುದಿಲ್ಲ. ಭಗವಂತ ಬಂದರೆ ಭಗವಂತನ ಜೊತೆಗೆ ಅವನ ಮಡದಿಯಾದವಳು, ಅವಳು ಮಹಾಪತಿವ್ರತೆಯಂತೆ. ಲಕ್ಷ್ಮೀದೇವಿ ಮಹಾಪತಿವ್ರತೆ. ಗಂಡನನ್ನು ಬಿಟ್ಟು ಅವಳನ್ನು ಮಾತ್ರ ಸ್ತೋತ್ರ ಮಾಡಿದರೆ ಅವಳು ಖುಷಿಯಾಗುವುದಿಲ್ಲ. ಗಂಡನನ್ನು ಸ್ತೋತ್ರ ಮಾಡಿ ಅವಳನ್ನು ಸ್ತೋತ್ರ ಮಾಡಿದರೆ ಮಾತ್ರ ಅವಳು ಸಂತುಷ್ಟಳಾಗ್ತಾಳೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರೆ ಅವಳು ಬರುವುದಿಲ್ಲ. ಯಾದವ ನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಅಂತ ಆ ಭಗವಂತನನ್ನು ಕರೆದು ಆಮೇಲೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದರೆ ಭಗವಂತನೂ ಬರ್ತಾನೆ, ಅವಳ ಹೆಂಡತಿಯ ಲಕ್ಷ್ಮಿಯೂ ಬರ್ತಾಳೆ. ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಸಂಪತ್ತು ವೃದ್ಧಿಯಾಗ್ತದೆ. ಈ ರೀತಿ ಜ್ಞಾನಪೂರ್ವಕವಾಗಿ ಭಗವಂತನ ಭಕ್ತಿಯನ್ನು ಮಾಡಬೇಕು. ಪ್ರಪಂಚದಲ್ಲಿ ವೈರಾಗ್ಯವನ್ನು ತಾಳಬೇಕು. ವೈರಾಗ್ಯ ತಾಳುವುದು ಹೇಳಿದರೆ ಎಲ್ಲವನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತ ಅರ್ಥ ಅಲ್ಲ. ಭಾಗವತ ಒಂದು ಕಥೆ ಬರ್ತದೆ. ಒಬ್ಬ ಬ್ರಾಹ್ಮಣ ಇದ್ದಂತೆ. ವೃದ್ಧರಾದಂತಹ ತಂದೆ ತಾಯಂದಿರು. ನನಗೆ ವೈರಾಗ್ಯ ಬಂದಿದೆ, ನಾನು ತಪಸ್ಸು ಮಾಡಬೇಕು ಅಂತ ಹೇಳಿದ. ಸರಿ, ತಪಸ್ಸು ಮಾಡಬೇಕಾದ್ರೆ ಏನು ಮಾಡಬೇಕು? ಕಾಡಿಗೆ ಹೋಗಬೇಕು. ಹೋದ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿಟ್ಟು ಒಂದು ಕಾಷಾಯ ವಸ್ತ್ರ, ಕಾವಿ ಬಟ್ಟೆಯನ್ನು ಉಟ್ಟುಕೊಂಡ, ಕಾಡಿಗೆ ಹೋದ. ಘನಘೋರ ತಪಸ್ಸು ಮಾಡಿದ. ಏನೋ ತನ್ನ ತಪಸ್ಸು ನನಗೆ ಸಿದ್ಧಿಸಿತು ಅಂತ ಒಂದು ಭ್ರಮೆ ಬಂತವನಿಗೆ. ಭ್ರಮೆ ಬಂದು ಕಣ್ಣು ಬಿಟ್ಟ. ಕಣ್ಣು ಬಿಟ್ಟಾಗ ಅವ ಯಾವ ಮರದ ಅಡಿಯಲ್ಲಿ ಕೂತಿದನೋ ಆ ಮರದ ರೆಂಬೆಯ ಮೇಲೆ ಒಂದು ಹಕ್ಕಿ ಕೂತಿತ್ತು. ಆ ಹಕ್ಕಿ ಇವನ ತಲೆಯ ಮೇಲೆ ಗಲೀಜು ಮಾಡಿತ್ತು, ಮಲ ವಿಸರ್ಜನೆ ಮಾಡಿತ್ತು. ನೋಡಿದ, ಸಿಟ್ಟು ಬಂತು. ನಾನು ಇಷ್ಟು ದೊಡ್ಡ ತಪಸ್ಸು ಮಾಡಿದವ ನನ್ನ ಮೇಲೆ ಅಸಖ್ಯ ಮಾಡ್ತಾ ಉಂಟು ಈ ಹಕ್ಕಿಯಿಂದ ಸಿಟ್ಟಿನಲ್ಲಿ ಕಣ್ಣು ದೊಡ್ಡದು ಮಾಡಿ ಆ ಹಕ್ಕಿಯನ್ನು ನೋಡಿದ. ಆ ಹಕ್ಕಿ ಸುಟ್ಟು ಬೂದಿ ಆಯಿತು. ಹೋ, ನನ್ನ ತಪಸ್ಸಿನ ಫಲ ಎಂತಹದ್ದು, ಮಹಾ ತಪಸ್ವಿ ನಾನು ಅಂತ ಕಾಡು ಬಿಟ್ಟು, ನನಗೆಲ್ಲ ಸಿದ್ಧಿಯಾಗಿದೆ ಹೇಳಿ ಕಾಡು ಬಿಟ್ಟ ಊರಿಗೆ ಬಂದ. ಯಾವುದೋ ಒಂದು ಮನೆಯ ಮುಂದೆ ಬಂದ. ಮನೆಯ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ. ನಾನೊಬ್ಬ ಸನ್ಯಾಸಿ ಬಂದಿದ್ದೇನೆ, ನನಗೆ ಭಿಕ್ಷೆ ಕೊಡಿ ಅಂತ ಕೇಳಿದ. ಒಳಗಿಂದ ಧ್ವನಿ ಕೇಳಿಸ್ತು, ಅಯ್ಯ ಸನ್ಯಾಸಿ, ಒಂದು ಸ್ವಲ್ಪ ಹೊತ್ತು ನಿಲ್ಲಪ್ಪ, ನಾನು ನನ್ನ ಗಂಡನಿಗೆ ಅನ್ನ ಬಡಿಸ್ತಾ ಇದ್ದೇನೆ, ಈಗ ಬರ್ತೇನೆ. ಸರಿ, 2 ನಿಮಿಷ ಕಾದ, ಬಂದದ್ದು ಕಾಣಲಿಲ್ಲ. ಮತ್ತೆ ಕರೆದ, ಅಮ್ಮ ಯಾರಿದ್ದೀರಿ, ಬೇಗ ಬನ್ನಿ, ಹಸಿವಾಗ್ತಾ ಉಂಟು. ಸ್ವಲ್ಪ ತಡಿಯಪ್ಪ, ನನ್ನ ಗಂಡ ರೋಗಿ, ಅವರ ಶುಶ್ರೂಷೆ ಮಾಡ್ತಾ, ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇನೆ, ಈಗ ಬರ್ತೇನೆ, ಸ್ವಲ್ಪ ನಿಲ್ಲು. 2 ನಿಮಿಷ ಅಲ್ಲ, ಸ್ವಲ್ಪ ನಿಲ್ಲು. ಮತ್ತೆ ಒಂದು 2-3 ನಿಮಿಷ ಕಾದ, ಬರಲಿಲ್ಲ. ಮತ್ತೆ ಕೂಗಿದ, ಗಂಡನನ್ನು ಮಲಗಿಸ್ತಾ ಇದ್ದೇನೆ,
ಅವರ ಕಾಲಿನಲ್ಲಿ ವ್ರಣಗಳಿದ್ದಾಗ, ಗಾಯಗಳಿದ್ದಾಗ ಅದನ್ನೆಲ್ಲ ಸ್ವಚ್ಛ ಮಾಡಿ ಬರ್ತೇನೆ ಹೇಳಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತನ್ನ ಕರ್ತವ್ಯಗಳನ್ನು ಮುಗಿಸಿ ಆ ಹೆಣ್ಮಗಳು ಹೊರಗೆ ಬರ್ತಾಳೆ ಅನ್ನ ಹಿಡ್ಕೊಂಡು. ಬಂದ ತಕ್ಷಣ ಈ ಋಷಿ ಕಣ್ಣು ಕೆಂಪಾಗಿಸಿ ದೊಡ್ಡ ಕಣ್ಣು ಮಾಡಿ ಅವಳನ್ನು ನೋಡ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯ ತಪಸ್ವಿ, ನೀನು ಕಣ್ಣು ದೊಡ್ಡದು ಮಾಡಿ ನೋಡಿದ ತಕ್ಷಣ ಸುಟ್ಟು ಹೋಗ್ಲಿಕ್ಕೆ ನಾನೇನು ಪಕ್ಷಿಯ ಅಂತ ಕೇಳ್ತಾಳೆ. ಇವನ ಅಹಂಕಾರ ಎಲ್ಲ ಇಳಿದು ಹೋಯಿತು. ಅಯ್ಯೋ ದೇವರೇ, ಕಾಡಿನಲ್ಲಿ ನಡೆದ ಘಟನೆ ಇವಳಿಗೆ ಹೇಗೆ ಗೊತ್ತಾಯಿತು? ಮತ್ತೆ ಅವಳೇ ಹೇಳ್ತಾಳೆ, ಕಾಡಿನಲ್ಲಿ ನಡೆದ ಘಟನೆ ನನಗೆ ಹೇಗೆ ಗೊತ್ತಾಯಿತು ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯಾ? ಇಲ್ಲಿಂದ ಸ್ವಲ್ಪ ಮುಂದೆ ಹೋಗು, ಅಲ್ಲಿ ಒಬ್ಬ ಬೇಡರ ಜಾತಿಯವ ಇದ್ದಾನೆ, ಮಾಂಸದ ಅಂಗಡಿ ಇಟ್ಟುಕೊಂಡು ಮಾಂಸ ಮಾರಾಟ ಮಾಡ್ತಾ ಇದ್ದಾನೆ, ಅವನತ್ರ ಹೋಗಿ ಕೇಳು ಅಂತ ಹೇಳ್ತಾಳೆ. ಇವನಿಗೆ ಮುಕ್ಕಾಲು ಪಾಲು ಅಹಂಕಾರ ಇಳಿಯಿತು. ನೇರ ಹೋದಾಗ ಒಂದು ಮಾಂಸದ ಅಂಗಡಿ, ಅಲ್ಲಿ ಅವ ತಕ್ಕಡಿ ಹಿಡ್ಕೊಂಡು ಮಾಂಸ ಮಾರಾಟ ಮಾಡ್ತಾ ಇದ್ದಾನೆ. ಇವನನ್ನು ನೋಡಿದ ಆ ಬೇಡ ವ್ಯಾಧ, ನೋಡಿದವನೇ ಕೇಳ್ತಾನೆ, ಏನು ಸ್ವಾಮಿ, ಆ ಮನೆಯ ಪತಿವ್ರತ ಹೆಣ್ಮಗಳು ನಿಮ್ಮನ್ನು ಕಳಿಸಿಕೊಟ್ಲಾ? ಪೂರ್ತಿ ಅಹಂಕಾರ ಇಳಿದು ಹೋಯ್ತು ಒಂದು. ಹೋಗಿ ಅವನಿಗೆ ಸಾಷ್ಟಾಂಗ ಎರಗಿದ, ಯಾರಪ್ಪ ನೀನು? ಕಾಡಿನಲ್ಲಿ ನಡೆದ ಘಟನೆ ಅವಳಿಗೆ ಹೇಗೆ ಗೊತ್ತಾಯಿತು? ನನ್ನನ್ನು ಅವಳು ಕಳಿಸಿಕೊಟ್ಟದ್ದು ನಿನಗೇ ಗೊತ್ತಾಯಿತು? ಇಷ್ಟು ತಪಸ್ವಿಯಾದವ ನಾನು, ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ ನನಗೆ ಗೊತ್ತಾಗದ ವಿಚಾರಗಳು ಮಾಂಸ ಮಾರಾಟ ಮಾಡುವ ನಿನಗೆ ಹೇಗೆ ಗೊತ್ತಾಯಿತು ಅಂತ ಅವ ಬಹಳ ದಯನೀಯವಾಗಿ ಕೇಳ್ತಾನೆ. ಆಗ ಆ ವ್ಯಾಧ ಹೇಳ್ತಾನೆ, ಸ್ವಾಮಿ, ತಪಸ್ಸು ಮಾಡಬೇಕು ಅಂತ ಹೇಳಿದರೆ ಕಾಡಿಗೆ ಹೋಗಿಯೇ ತಪಸ್ಸು ಮಾಡಬೇಕು ಅಂತಿಲ್ಲ. ಜಟಾಜೂಟಧಾರಿಯಾಗಿ ಕಾಷಾಯ ವಸ್ತ್ರವನ್ನುಟ್ಟುಕೊಂಡು ಓಂ ಹೇಳಿಕೊಂಡು ಕಣ್ಣು ಮುಚ್ಚಿ ದೊಡ್ಡ ಭಂಗಿಯಲ್ಲಿ ಕಾಡಿನಲ್ಲಿ ಕೂತ ಮಾತ್ರಕ್ಕೆ ತಪಸ್ಸು ಅಂತ ಆಗುವುದಿಲ್ಲ. ತಪಸ್ಸು ಹೇಳಿದರೆ ಯಾವುದು? ನಿಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ನೀವು ಮಾಡಿ ಅದರಲ್ಲಿ ದೇವರನ್ನು ಕಾಣಿ, ಆ ಕೆಲಸದಲ್ಲಿ ದೇವರನ್ನು ಕಾಣಿರಿ, ಅದು ನೀವು ಮಾಡುವ ತಪಸ್ಸು. ವೃದ್ಧರಾದಂತಹ ತಂದೆ ತಾಯಿಯನ್ನು ಅವರನ್ನು ಅಲ್ಲೇ ಅವರ ಪಾಡಿಗೆ ಹಾಸಿಗೆಯಲ್ಲಿ ಬಿಟ್ಟು ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದೀರಲ್ಲ, ಇದು ಯಾವ ರೀತಿಯ ಕರ್ತವ್ಯ ನಿಮ್ಮದು ಅಂತ ಹೇಳುವಾಗ ಇವನಿಗೆ ಸಿಡಿಲು ಬಡಿದ ಹಾಗೆ ಆಯಿತು ಈ ಋಷಿಗೆ. ಅಯ್ಯ, ನೀನಾದರೂ ಇದನ್ನೆಲ್ಲ ಹೇಗೆ ಕಲಿತುಕೊಂಡೆ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಾಧ ಹೇಳ್ತಾನೆ, ಋಷಿವರ, ಈ ನನ್ನ ತಕ್ಕಡಿಯನ್ನು ನೋಡ್ತಾ ಇದ್ದೀರಲ್ಲ, ಈ ತಕ್ಕಡಿಯೇ ನನ್ನ ದೇವರು. ನಾನು ನನ್ನ ಉದರಂಭರಣೆಗೆ ನನ್ನ ಆಶ್ರಯದಲ್ಲಿರತಕ್ಕಂತಹ ನನ್ನ ತಂದೆ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಇಷ್ಟು ಮಂದಿಯ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಪಾದನೆ ಮಾಡ್ತೇನೆ. ಅಷ್ಟು ಸಂಪಾದನೆಗೋಸ್ಕರ ಎಷ್ಟು ಪ್ರಾಣಿಯನ್ನು ಬೇಕು ಅದನ್ನು ಮಾತ್ರ ನಾನು ಕೊಲ್ತೇನೆ. ಅಷ್ಟು ಪ್ರಾಣಿಯನ್ನು ಕೊಂದು ಅದಕ್ಕೆ ತಕ್ಕುದಾದ ಮೌಲ್ಯಕ್ಕೆ ಮಾರಾಟ ಮಾಡ್ತೇನೆ. ನನ್ನ ಇವತ್ತಿನ ಜೀವನ ಸಾಗಲಿಕ್ಕೆ ಬೇಕಾದ ದ್ರವ್ಯ ಪ್ರಾಪ್ತಿಯಾಯಿತು, ಅಲ್ಲಿಗೆ ನನ್ನ ಅಂಗಡಿ ಕ್ಲೋಸ್. ಯಾವತ್ತೂ ಯಾವ ಗ್ರಾಹಕನಿಗೂ ನಾನು ಮೋಸ ಮಾಡಲಿಲ್ಲ, ತಕ್ಕುದಾದ ಬೆಲೆಗೆ ಮಾರಾಟ ಮಾಡಿದ್ದೇನೆ. ಈ ದೇವರಂತೆ ಕಾಣುವ ತಕ್ಕಡಿಗೆ ನಾನು ಮೋಸ ಮಾಡಲಿಲ್ಲ. ನಾವು ಅಂಗಡಿಗಳಲ್ಲಿ ನೋಡ್ತೇವೆ, ಬೆಳಿಗ್ಗೆ ಮೊಟ್ಟ ಮೊದಲಿಗೆ ಅಂಗಡಿಯ ಬಾಗಿಲು ತೆಗೆದಾಗ ವರ್ತಕರು ಏನು ಮಾಡ್ತಾರೆ, ಆ ತಕ್ಕಡಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಊದುಬತ್ತಿ ಹಿಡ್ಕೊಂಡು ತಕ್ಕಡಿಗೆ ಧೂಪ ಮಾಡ್ತಾರೆ, ಆರತಿಯನ್ನು ಮಾಡ್ತಾರೆ. ಅರ್ಥ ಏನು? ತಕ್ಕಡಿಯಲ್ಲಿ ದೇವರನ್ನು ಕಾಣ್ತಾ ಇದ್ದಾರೆ ಅಂತ ಅರ್ಥ. ಆದರೆ ದೇವರನ್ನು ಕಂಡು ಅದರಲ್ಲಿ ಮೋಸ ಮಾಡಿದರೆ ದೈವತ್ವ ಹೋಯಿತು. ಈ ರೀತಿ ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯ ನಿಷ್ಠನಾಗಿರುವುದೇ ಭಗವಂತನ ಪೂಜೆ. ಇದು ಭಗವಂತನ ಪೂಜೆ ಎಂಬ ಭಾವನೆಯಿಂದ ನಾವು ಪ್ರತಿಯೊಂದು ಕೆಲಸಗಳನ್ನು, ಊಟ ಮಾಡುವುದು ಕೂಡ ಒಂದು ಯಜ್ಞ, ಅದಕ್ಕೆ ವೈಶ್ವಾನರ ಯಜ್ಞ ಅಂತ ಹೆಸರು. ಪ್ರತಿಯೊಂದು ಕೆಲಸವನ್ನು ಯಜ್ಞ ಎಂಬ ಭಾವನೆಯಿಂದ ಮಾಡಿದರೆ ಅದು ಭಗವಂತನ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಅಲ್ಲಿ ಯಾವುದೇ ರೀತಿಯ ರಾಗ ದ್ವೇಷಗಳಿಗೆ ಅವಕಾಶ ಇಲ್ಲ. ರಾಗ ಆಸೆಯಿಂದ, ದ್ವೇಷ ಇನ್ನೊಬ್ಬನಿಗೆ ಕೇಡು ಬಗೆಯುವ ರೀತಿಯಲ್ಲಿ ಯಾವತ್ತೂ ದೇವರ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಪೂಜೆ ಅಂತ ಕರೆಸಿಕೊಳ್ಳುವುದಿಲ್ಲ. ಆ ರೀತಿಯಲ್ಲಿ ಅಂತ್ಯಕಾಲ ಸಮೀಪಿಸಿದ ವ್ಯಕ್ತಿ ಜ್ಞಾನಪೂರ್ವಕವಾಗಿ ಭಗವಂತನನ್ನು ನೆನೆಯಬೇಕು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಕೂಡ ತನ್ನ ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳುತ್ತಾರೆ, ಸಂತತಂ ಚಿಂತಯೇನಂತಂ ಅಂತ್ಯಕಾಲೇ ವಿಶೇಷತಃ. ಸತತವಾಗಿ ಭಗವಂತನನ್ನು ಚಿಂತಿಸಿ
ಅಂತ್ಯಕಾಲದಲ್ಲಿ ವಿಶೇಷವಾಗಿ ಅವನ ಸ್ಮರಣೆ ಬಂದೇ ಬರ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಒಳ್ಳೆ ಒಳ್ಳೆ ಭಗವಂತನ ಹೆಸರನ್ನು ಇಡ್ತಾ ಇದ್ರು. ಕೇಶವ, ನಾರಾಯಣ, ಗೋವಿಂದ, ಮಾಧವ, ಕೃಷ್ಣ, ರಾಮ ಇತ್ಯಾದಿ ಇತ್ಯಾದಿ. ಈಗೆಲ್ಲ ಕೆಲವರು ಹೆಸರು ಇಡ್ತಾರೆ, ಅದಕ್ಕೆ ತಲೆ ಕೂಡ ಇರುವುದಿಲ್ಲ, ಏನೇನೋ ಹೆಸರು ಇಡ್ತಾರೆ. ಅಲ್ಲಿ ಭಗವಂತನ ಚಿಂತನೆಯೂ ಬರುವುದಿಲ್ಲ, ಉಚ್ಚಾರ ಮಾಡಲಿಕ್ಕೂ ಬಹಳ ಕಷ್ಟಕರವಾಗುವಂತಹ ಹೆಸರುಗಳನ್ನು ಇಡುವುದನ್ನು ಕಂಡಿದ್ದೇವೆ. ನಮಗೆ ಹೀಗೆ ಒಂದು ಅದು ಯಾವ ಉತ್ಸವ ಇಲ್ಲಿ ಮಂಗಳ ಗ್ರೌಂಡಲ್ಲಿ ಆಗ್ತದಲ್ಲ, ಕರಾವಳಿ ಉತ್ಸವಕ್ಕೆ ಬಂದಾಗ ನನಗೆ ಪರಿಚಯದವರೊಬ್ಬರು ಸಿಕ್ಕಿದ್ರು. ಕೈಯಲ್ಲಿ ಮಗು ಇತ್ತು. ಯಾರಿದು? ನನ್ನ ಮಗು. ಏನು ಹೆಸರು? ನೈಮಿಷ್ಠಿಕಾ ಅಂತ ಹೇಳಿದರು. ನಾನು ಆಗ ವಿದ್ಯಾರ್ಥಿ ಜೀವನ ನಂದು, ಕೊನೆಯ ಹಂತದಲ್ಲಿದ್ದೆ. ನನಗೆ ಆಶ್ಚರ್ಯ, ನೈಮಿಷ್ಠಿಕಾ ಏನದರ ಅರ್ಥ ಅಂತ ಕೇಳಿದೆ. ಇಲ್ಲ, ಅದು ಸಂಸ್ಕೃತದ ಒಂದು ಶಬ್ದ, ನಿಮಗೆಲ್ಲ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳಿದರು. ನಾನು ಮನೆಗೆ ಹೋಗಿ ಸಂಸ್ಕೃತ ನಿಘಂಟನ್ನು ಹುಡುಕಿದೆ. ನೈಮಿಷ್ಠಿಕಾ ಎಂಬ ಹೆಸರೇ ನನಗೆ ಇಲ್ಲಿ ಯಾರಾದರೂ ಇದ್ದೀರಾ? ನೈಮಿಷ್ಠಿಕಾ ಅಂತ ಹೆಸರಿನವರು ಇಲ್ಲಲ್ಲ. ಅದು ನಿಮ್ಮ ಮಕ್ಕಳಿಗೆ ಯಾರಾದರೂ ಇಟ್ಟಿದ್ದೀರಾ? ಬೇಸರ ಮಾಡಿಕೊಳ್ಬೇಡಿ. ಪ್ರಸ್ತುತ ಸ್ಥಿತಿ ಇಟ್ಟಿದ್ರೆ ಸ್ಥಿತಿ ಹಾಗೆ ಉಂಟು. ಹೆಸರಿಡುತ್ತಾರೆ, ಆ ಹೆಸರಿಗೆ ಅರ್ಥವೇ ಇರುವುದಿಲ್ಲ. ಅದಕ್ಕೋಸ್ಕರ ಭಗವಂತನ ಸ್ಮರಣೆ ಬರಲಿ ಎಂಬ ಕಾರಣಕ್ಕೋಸ್ಕರ ಆ ಭಗವಂತ ಚಿಂತನೆಗೆ ಅನುಗುಣವಾದಂತಹ ಹೆಸರುಗಳನ್ನು ಇಡ್ತಾ ಇದ್ರು. ಪ್ರಸಂಗವಶಾತ್ ಮುಂದೆ ಬರ್ತದೆ, ಆದರೆ ಈಗ ಪ್ರಸಂಗ ಬಂದ ಕಾರಣ ಜಡಭರತನ ಕಥೆಯನ್ನು ಹೇಳ್ತೇನೆ. ಜಡಭರತ ಅಂತ ಒಬ್ಬ ವ್ಯಕ್ತಿ, ಭಗವದ್ ಭಕ್ತ, ಭರತ ಚಕ್ರವರ್ತಿ. ಅವನು ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಹೇಳಿ ಮಕ್ಕಳಿಗೆಲ್ಲ ರಾಜ್ಯಭಾರವನ್ನು ಕೊಟ್ಟು ತಪಸ್ಸು ಮಾಡಲಿಕ್ಕೆ ಹೋದ. ಎಲ್ಲ ರಾಜ್ಯಭಾರವನ್ನು ಮಕ್ಕಳಿಗೆ ವಹಿಸಿದ. ತಾನು ವಾನಪ್ರಸ್ಥಕ್ಕೆ ಹೋದ. ವಾನಪ್ರಸ್ಥಕ್ಕೆ ಹೋದಿದ್ದು ಕಾಡಿನಲ್ಲಿ ವಾಸ ಮಾಡಲಿಕ್ಕೆ, ಒಂದು ನದಿ ತೀರದಲ್ಲಿ ಆಶ್ರಮ ಕಟ್ಟಿಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತಪಶ್ಚರ್ಯೆ, ಭಗವಂತನ ಧ್ಯಾನ, ಭಗವಂತನ ಸೇವೆ, ಅತಿಥಿ ಅಭ್ಯಾಗತರ ಸತ್ಕಾರ, ಋಷಿಮುನಿಗಳ ಸೇವೆ, ಪೂಜೆ, ಯಜನ, ಯಾಜನ ಇತ್ಯಾದಿಗಳನ್ನು ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದ. ಉತ್ತಮ ಜ್ಞಾನಿಯೂ ಆದ, ತಪಸ್ವಿಯಾದ, ಜ್ಞಾನಿಯಾದ, ಭಗವದ್ ಅನುಗ್ರಹಕ್ಕೆ ಪಾತ್ರನಾದ. ಒಮ್ಮೆ ಏನಾಯಿತು, ಅವನ ಆಶ್ರಮದ ಬಳಿಯಲ್ಲಿ ನದಿ ಹರಿಯುತ್ತಾ ಇದೆ. ನದಿಯ ಆ ಬದಿಯಲ್ಲಿ ಒಂದು ಗಬ್ಬದ ಜಿಂಕೆ, ತುಂಬು ಗರ್ಭಿಣಿಯಾದ ಒಂದು ಜಿಂಕೆ. ಆ ಜಿಂಕೆಯನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬರ್ತಾ ಇದೆ. ಒಮ್ಮೆಲೆ ಆ ಹುಲಿ ಹುಲಿಯೋ ಸಿಂಹವೋ ಅಂತ ಒಂದು ಕ್ರೂರ ಪ್ರಾಣಿ ಘರ್ಜನೆ ಮಾಡಿತ್ತು. ಘರ್ಜಿಸಿದಾಗ ಈ ಜಿಂಕೆಗೆ ಹೆದರಿಕೆ ಆಯಿತು. ಹೆದರಿಕೊಂಡು ನದಿಯನ್ನು ಹಾರಿತು. ಈ ದಡದಿಂದ ಆ ದಡಕ್ಕೆ ಹಾರಿತು. ಹಾರುವ ರಭಸಕ್ಕೆ ಅಲ್ಲೇ ಪ್ರಸವವಾಯಿತು. ಪ್ರಸವವಾದ ತಕ್ಷಣ ಆ ನೋವನ್ನು ತಾಳಲಾರದೆ ಆ ಜಿಂಕೆ ನದಿಯಲ್ಲಿ ಬಿತ್ತು. ಈ ಜಿಂಕೆಯ ಮರಿ ಕೂಡ ನೀರಿನಲ್ಲಿ ಬಿತ್ತು. ಆ ಜಿಂಕೆಯನ್ನು ನದಿ ಕೊಚ್ಚಿಕೊಂಡು ಹೋಯಿತು. ಈ ದೃಶ್ಯವನ್ನು ನೋಡುತ್ತಾ ಇದ್ದಂತಹ ಈ ಭರತ ಚಕ್ರವರ್ತಿ ಆ ನದಿಗೆ ಹಾರಿ ಆ ಜಿಂಕೆಯ ಮರಿಯನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿ ಆಶ್ರಮಕ್ಕೆ ತಂದು ಅದನ್ನು ಸಾಕಿ ಸಲಹಿ ದೊಡ್ಡದನ್ನಾಗಿ ಮಾಡ್ತಾನೆ. ಸದಾ ಪ್ರೀತಿಯಿಂದ ಪಾಲನೆ ಮಾಡ್ತಾನೆ. ಈ ಋಷಿ ತಪಸ್ವಿ ಎಲ್ಲಿಗೆ ಹೋಗ್ತಾನೋ ಈ ಜಿಂಕೆಯು ಅವನ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತದೆ. ಸಮಿತಿ ತರಲಿಕ್ಕೆ ಹೋದಾಗ ಅವನೊಟ್ಟಿಗೆ, ಸಂಧ್ಯಾ ವಂದನೆಗೆ ಹೋದರೆ ಅವನೊಟ್ಟಿಗೆ, ನದಿ ತೀರಕ್ಕೆ ಹೋದರೆ ಅವನೊಟ್ಟಿಗೆ, ಊಟ ಪಾಠ ಆಟ ತಪಶ್ಚರ್ಯೆ ಪೂಜೆ ಎಲ್ಲ ಸಮಯದಲ್ಲೂ ಅವನ ಒಟ್ಟಿಗೆ ಆ ಜಿಂಕೆ ಮರಿ ಇರ್ತದೆ. ಇವ ವೃದ್ಧನಾದ, ಸಾಯುವ ಸಮಯ ಬಂತು. ಮಹಾಜ್ಞಾನಿ, ಆದರೆ ಅಂತ್ಯಕಾಲ ಸಮೀಪಿಸಿ ರೋಗಿಷ್ಠನಾಗಿ ಹಾಸಿಗೆ ಹಿಡಿದಾಗ ಇವನಿಗೆ ಆ ಜಿಂಕೆಯದ್ದೇ ಚಿಂತೆ. ನಾನು ಸತ್ತರೆ ಆ ಜಿಂಕೆಯನ್ನು ಯಾರು ನೋಡ್ಕೊಳ್ತಾರೆ? ನಡೆದ ಘಟನೆ. ನಾನು ಸತ್ತರೆ ಆ ಜಿಂಕೆಯನ್ನು ಯಾರು ನೋಡಿಕೊಳ್ಳೋ, ಅದರಲ್ಲಿ ಆಲನೆ ಪಾಲನೆ ಮಾಡುವವರು ಯಾರು? ಪಾಪ ಆ ಜಿಂಕೆ ಮರಿ ಯಾರೊಟ್ಟಿಗೆ ಹೋಗ್ತದೋ, ಯಾರೊಟ್ಟಿಗೆ ಇರ್ತದೋ, ಯಾರಲ್ಲಿ ಆಹಾರವನ್ನು ಸ್ವೀಕರಿಸ್ತದೋ? ಭಗವಂತನ ಭಕ್ತನಾಗಿದ್ರೂ ಕೂಡ ಆ ಒಂದು ಕ್ಷಣದಲ್ಲಿ ಅವನನ್ನು ಮಾಯೆ ಆವರಿಸಿತು. ನಿಜವಾಗಿ ಭಗವದ್ಭಕ್ತರಾದವರಿಗೆ ಇದರ ಯಾವುದರ ಚಿಂತೆಯೂ ಇರುವುದಿಲ್ಲ. ಭಗವಂತನ ಬಗ್ಗೆ ನಮಗೆ ವಿಶ್ವಾಸ ಹೇಗಿರಬೇಕು ಅಂತ ಭಾಗವತ ಹೇಳ್ತದೆ. ಸ ಏವ ರಕ್ಷಾ ರಕ್ಷತಿ ಯೋ ಹಿ ಗರ್ಭೆ ರಕ್ಷತ್ಯೇವೇತಿ ವಿಶ್ವಾಸ. ಅವ ನಮ್ಮನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಎಂಬಂತಹ ಅಚಲ ವಿಶ್ವಾಸ ಬೇಕು. ಅಲ್ಲದೆ ಸ ಏವ ರಕ್ಷಾ ರಕ್ಷತಿ ಯೋ ಹಿ ಗರ್ಭೆ, ತಾಯಿಯ ಹೊಟ್ಟೆಯಲ್ಲಿರುವಾಗ ನನ್ನನ್ನು ರಕ್ಷಿಸಿದವ ಯಾರು?
ತಾಯಿ ಎಷ್ಟೇ ಜಾಗ್ರತೆ ಮಾಡಿದರೂ ಕೂಡ ಎಷ್ಟೋ ಮಕ್ಕಳು ಹುಟ್ಟುವಾಗಲೇ ಗೊತ್ತಿದೆ ನಮಗೆ, ಎಷ್ಟೇ ಅಜಾಗರೂಕತೆಯಾದರೂ ಕೂಡ ಅಥವಾ ಎಷ್ಟೇ ಸಮಸ್ಯೆಗಳು ಉದ್ಭವಿಸಿದರೂ ಕೂಡ ಹುಟ್ಟುವ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ. ಇದು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲದೆ ತಾಯಿ ಗರ್ಭಿಣಿಯಾದ ಹೆಣ್ಮಗಳು ಜಿಹ್ವಾ ಚಾಬಲ್ಯಕ್ಕೋಸ್ಕರ ನಾನಾ ವಿಧವಾದ ಪದಾರ್ಥಗಳನ್ನು ತಿಂತಾಳೆ. ಮಸಾಲೆ ಪದಾರ್ಥಗಳನ್ನು, ಖಾರ ಪದಾರ್ಥಗಳನ್ನು, ಹುಳಿ ಪದಾರ್ಥಗಳನ್ನು ಎಲ್ಲವನ್ನೂ ತಿಂತಾರೆ. ಎಲ್ಲದಿಂದಲೂ ಕೂಡ ಆ ಸೂಕ್ಷ್ಮ ದೇಹ, ಗರ್ಭದಲ್ಲಿರತಕ್ಕಂತಹ ಸೂಕ್ಷ್ಮ ದೇಹ ಆ ಉರಿಯನ್ನು ತಡ್ಕೊಂಡು ರಕ್ಷಿತವಾಗಿ ಉಂಟು ಅಂತ ಹೇಳಿದಕ್ಕೆ ಯಾರು ಕಾರಣ? ಆ ಭಗವಂತ. ತಾಯಿ ಎಷ್ಟೇ ಜಾಗ್ರತೆ ಮಾಡಿದ್ರೂ ಕೆಲವೊಮ್ಮೆ ಅಸ್ವಸ್ಥ ಮಕ್ಕಳು ಹುಟ್ಟುವುದುಂಟು. ತಾಯಿ ಎಷ್ಟೇ ಅಜಾಗರೂಕಗಳಾಗಿದ್ದರೂ ಕೂಡ ಸ್ವಸ್ಥವಾದ ಮಕ್ಕಳು ಹುಟ್ಟೋದುಂಟು. ಇದಕ್ಕೆ ಕಾರಣ ಭಗವಂತನ ಚಮತ್ಕಾರ. ಅದನ್ನು ಭಾಗವತ ಹೇಳುತ್ತದೆ, ಸ ಏವ ರಕ್ಷಾ ರಕ್ಷತಿ ಯೋಹಿ ಗರ್ಭೆ. 9 ತಿಂಗಳು ತಾಯಿಯ ಉದರದಲ್ಲಿದ್ದಾಗ ನನಗೇನೂ ತೊಂದರೆಯಾಗದ ಹಾಗೆ ನನ್ನನ್ನು ರಕ್ಷಿಸಿದ ಭಗವಂತ ಹುಟ್ಟಿದ ಮೇಲೆ ರಕ್ಷಿಸದೆ ಕುಳಿತಾನೆ ಎಂಬ ವಿಶ್ವಾಸ ಆ ಭಗವಂತನಲ್ಲಿರಬೇಕಂತೆ. ಅದನ್ನೇ ದಾಸರು ಹೇಳುತ್ತಾರೆ, ಯಾಕೆ ಕಕುಲಾತಿ ಪಡುವೆ ಎಲೆ ಮನವೇ, ಯಾಕೆ ಕಕುಲಾತಿ ಪಡುವೆ? ಕಲ್ಲು ಚಪ್ಪಡಿಯಳು ಹುಟ್ಟಿದ ಮಂಡೂಕಕ್ಕೆ ಅಲ್ಲಿ ತಂದಿಡುವನಾರೋ, ಗಿಡದಿಂದ ಗಿಡಗಳಿಗೆ ಹಾರುವ ಪಕ್ಷಿಗಳಿಗೆ ಪಡಿಯ ನಳಿಯದೆ ಬಿಡುವನೇ ಮರುಳೆ, ಯಾಕೆ ಕಕುಲಾತಿ ಪಡುವೆ? ಯಾರ ಚಿಂತೆಯೂ ನಿನಗೆ ಬೇಡ, ಭಗವಂತ ಹುಟ್ಟಿದವ ಹುಲ್ಲು ಮೇಯಿಸದಿರನೆ ಅಂತ ಗಾದೆ ಉಂಟು. ಅವ ರಕ್ಷಣೆ ಮಾಡ್ತಾನೆ ಎಂಬ ಭಾವನೆ ಬೇಕು. ಆದರೆ ಎಷ್ಟೆಲ್ಲ ತಿಳಿದುಕೊಂಡಿದ್ರೂ ಕೂಡ ಈ ಭರತ ಚಕ್ರವರ್ತಿ ಸಾಯುವ ಕಾಲದಲ್ಲಿ ಜಿಂಕೆಯದ್ದೇ ಚಿಂತೆ ಮಾಡ್ತಾ 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 ದೇಹತ್ಯಾಗ ಮಾಡಿದ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ಹುಟ್ಟಿದ. ನಾವು ಏನನ್ನು ಧ್ಯಾನಿಸಿಕೊಂಡು ಅಸುನೀಗುತ್ತೇವೋ ಅದಾಗಿಯೇ ಮಾರ್ಪಾಡಾಗುತ್ತೇವೆ. ಒಳ್ಳೆ ಕಥೆ. ನಾವು ಸಾಯುವಾಗ ದೇವರನ್ನೇ ಚಿಂತಿಸಿಕೊಂಡು ಸತ್ತರೆ ನಾವು ದೇವರಾಗ್ತೇವೋ? ಹೌದು, ನಾವು ದೇವರಾಗುವುದಿಲ್ಲ, ದೇವರಂತೆ ಆಗ್ತೇವೆ ಅಂತ ಶಾಸ್ತ್ರ ಹೇಳ್ತದೆ. ಇನ್ನೊಬ್ಬ ದೇವ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇಶಕ್ಕೆ ಒಬ್ಬನೇ ಪ್ರಧಾನಮಂತ್ರಿ ಆಗಬೇಕು, ಇಬ್ಬರು ಪ್ರಧಾನಮಂತ್ರಿಗಳಾದರೆ ಅವ್ಯವಸ್ಥೆ ಆಗ್ತದೆ. ಅದೇ ರೀತಿ ದೇವರು ಅಂತ ಹೇಳುವ ಒಬ್ಬನೇ ಇರಬೇಕು. ಆದ ಕಾರಣ ಭಗವಂತನ ವ್ಯವಸ್ಥೆ ದೇವರಾಗುವುದಿಲ್ಲ, ದೇವರಂತೆ ನಾವು ಆಗುತ್ತೇವೆ. ಅಂದರೆ ಮೋಕ್ಷ ಲೋಕಕ್ಕೆ ನಾವು ಹೋಗ್ತೇವೆ. ಜಿಂಕೆಯಾಗಿ ಹುಟ್ಟಿದ, ಆದರೂ ಪೂರ್ವ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಸಂಸ್ಕಾರ ಮನಸ್ಸಿನಲ್ಲಿತ್ತು. ನಿತ್ಯವೂ ದುಃಖಿತನಾಗಿದ್ದ, ಅಯ್ಯೋ ದೇವರೇ, ನಾನು ಎಂಥ ಅನ್ಯಾಯ ಮಾಡಿಬಿಟ್ಟೆ. ಅಷ್ಟು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಅಂತ್ಯಕಾಲದಲ್ಲಿ ಒಂದು ವ್ಯಾಮೋಹಕ್ಕೆ ಬಲಿಯಾಗಿ ಬಿಟ್ನಲ್ಲ, ಇದು ನನಗೆ ಬೇಕಿತ್ತ ಈ ಜನ್ಮ ಹೇಳಿಕೊಂಡು ಅನ್ನಾಹಾರಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನ ಚಿಂತನೆಯನ್ನೇ ಮಾಡ್ತಾ 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 ಆ ಜಿಂಕೆಯ ಶರೀರವನ್ನು ತ್ಯಜಿಸ್ತಾನೆ. ಅಂದರೆ ಜಿಂಕೆ ಸತ್ತು ಹೋಗ್ತದೆ. ಇವನ ಆತ್ಮ ಭಗವಂತನಲ್ಲೇ ತಲ್ಲೀನನಾಗಿರುವ ಇದ್ದ ಕಾರಣ ಪ್ರಾರಬ್ಧ ಕರ್ಮವಶಾದ ಮತ್ತೊಂದು ದೇಹ, ಒಂದು ಊರಿನ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನಿಗೆ 9 ಮಂದಿ ಮಕ್ಕಳು. ಆ 9 ಮಂದಿ ಮಕ್ಕಳಲ್ಲಿ ಇವ ಒಬ್ಬನಾಗಿ ಹುಟ್ಟುತ್ತಾನೆ. 9ರಲ್ಲಿ ಇವ ಒಬ್ಬ. ಹುಟ್ಟಿದವನೇ ಬ್ರಹ್ಮಜ್ಞಾನಿ, ಹುಟ್ಟುವಾಗಲೇ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳಾದವರು ಯಾವತ್ತೂ ಹಾಗೆ, ಅವರು ಅಪರೋಕ್ಷ ಜ್ಞಾನಿಗಳೋ ಅವರ ಜ್ಞಾನಿಗಳೋ ಹುಚ್ಚರೋ ಅಂತ ಗೊತ್ತಾಗುವುದಿಲ್ಲ, ಹುಚ್ಚರ ಹಾಗೇ ಇರ್ತಾರೆ. ನಮ್ಮಲ್ಲಿ ನಾನು ಸಣ್ಣವನಿರುವಾಗ ಉಡುಪಿಯ ರಥಬೀದಿಯ ಪರಿಸರದಲ್ಲಿ ಒಬ್ಬರಿದ್ದರು, ಮಹಾಜ್ಞಾನಿ. ಎಷ್ಟೋ ಮಂದಿ ಧರ್ಮ ಸೂಕ್ಷ್ಮಗಳನ್ನು, ದೊಡ್ಡ ವಿದ್ವಾಂಸರೆಲ್ಲ ಧರ್ಮದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳಲಿಕ್ಕೆ, ವೇದಾಂತದ ವಿಚಾರ ಚರ್ಚೆ ಮಾಡಲಿಕ್ಕೋಸ್ಕರ ಅವರ ಬಳಿ ಹೋಗಿ ಕೇಳಿಕೊಳ್ತಾ ಇದ್ದರು. ಇಲ್ಲಿ ಪರಿಚಯ ಇದ್ದವರು ಇರಲಿಕ್ಕೆ ಸಾಕು, ಕಾಪು ಹಯಗ್ರೀವಾಚಾರ್ಯರು ಅಂತ ಮಹಾಜ್ಞಾನಿ. ಅವರು ಹೇಗಿದ್ದರು ಗೊತ್ತೋ? ಹೊಸಬ್ರು ಯಾರಾದರೂ ಉಡುಪಿಗೆ ಬಂದರೆ ಅವರನ್ನು ನೋಡಿದರೆ ಹುಚ್ಚ ಅಂತ ಹೆದರಿ ಓಡ್ತಾ ಇದ್ರು. ಒಂದು ಕೊಳಕಾದ ಬಟ್ಟೆ, ಕೊಳಕು ಅಂದರೆ ಅದು ಈ ನೆಲವೊರೆಸುವ ಬಟ್ಟೆಯ ರೀತಿಯಲ್ಲಿ ಕೊಳಕು, ಅಷ್ಟು ಕೊಳಕಾದ ಬಟ್ಟೆ. ಅಂದರೆ ಅವರಿಗೆ ಅದರ ಪರಿವೇ ಇಲ್ಲ. ಬೇಕು ಅಂತ ಉಟ್ಕೊಂಡದ್ದಲ್ಲ, ಶುದ್ಧ ಬಟ್ಟೆಯನ್ನು ಬೇಕು ಅಂತ ಉಟ್ಕೊಂಡದ್ದಲ್ಲ. ಅದರ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಅದರ ಬಗ್ಗೆ ಯಾವುದರ ಬಗ್ಗೆಯೂ ವಿಚಾರ ಮಾಡುವವರಲ್ಲ. ಅವರು ಕೇವಲ ಭಗವಂತನ ಬಗ್ಗೆ ಭಗವತ್ ಚಿಂತನೆಯನ್ನು ಮಾತ್ರ ಮಾಡುವವರು. ಅವರ ಜನಿವಾರ ಯಜ್ಞೋಪವೀತ ಅದು ಕೂಡ ಕಪ್ಪಾಗಿ ಅಲ್ಲಲ್ಲಿ ಕತ್ತರಿಸಿ ಅಲ್ಲಲ್ಲಿ ತುಂಡಾಗಿ, ಇದು ಅಯ್ಯೋ ತುಂಡಾದ ಯಜ್ಞೋಪವೀತ ಹಾಕೊಳ್ಳೋದು ಅಪರಾಧ ಅಲ್ವಾ? ಇದು ಯಾರಿಗೆ? ನಮ್ಮಂಥವರಿಗೆ. ಯಾರು ಭಗವಂತನ ಜ್ಞಾನದಲ್ಲಿ ತಲ್ಲೀನರಾಗಿ ಹೋಗಿದ್ದಾರೋ, ಭಗವತ್ ಚಿಂತನೆಯಲ್ಲಿ ಮುಳುಗಿ ಹೋಗಿದ್ದಾರೋ ಅವರಿಗೆ ಇದೆಲ್ಲ ಯಾವುದೂ ಅಪರಾಧ ಅಲ್ಲ. ಈ ರೀತಿಯಾಗಿ ಒಂದು ಜಟೆ ಕಟ್ಟಿದಂತಹ ಕೂದಲುಗಳು, ಅವರ ವಯೋಸಹಜವಾಗಿ ಅವರ ಬಾಯಿಂದ ಬರ್ತಾ ಇದ್ದಂಥ ವಿಚಿತ್ರವಾದ ಸ್ವರ, ಬಗ್ಗಿದ ಬೆನ್ನು,
ಇದನ್ನು ಹಿಡ್ಕೊಂಡು ಕೈ ಹಿಂದೆ ಕಟ್ಟಿಕೊಂಡು ಗೂನು ಬೆನ್ನಿನವರಾಗಿ ವಿಚಿತ್ರ ಸ್ವರ ಮಾಡಿಕೊಂಡು ಕೊಳಕು ಬಟ್ಟೆಯನ್ನು ಉಟ್ಕೊಂಡು ಇಡೀ ಮೈಯಲ್ಲೆಲ್ಲ ಕೊಳಕು ಈ ರೀತಿ ರಥವೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ತಿಳಿದವರು ಹೋಗಿ ಅವರ ಕಾಲು ಹಿಡಿದು ನಮಸ್ಕಾರ ಮಾಡ್ತಾ ಇದ್ರು. ಆಚಾರ್ಯ ನಮಸ್ಕಾರ, ಆಚಾರ್ಯ ನಮಸ್ಕಾರ, ಆಶೀರ್ವಾದ ಅಂಬಲೆ ಕೇಳ್ಕೊಳ್ತಾ ಇದ್ರು. ಹೊಸಬರು ಬಂದವರು ಯಾರೋ ಹುಚ್ಚ ಬಂದ ಅಂತ ಓಡ್ತಾ ಇದ್ರು. ಇದು ಅಪರೋಕ್ಷ ಜ್ಞಾನಿಗಳ ಕ್ರಮ. ಅದೇ ರೀತಿ ಈ ಜಡಭರತ ಜಡವಾಗಿದ್ದ, ಸಂಸ್ಕಾರವಶದವನಿಗೆ ಭರತ ಅಂತಲೇ ಹೆಸರಿಟ್ಟರು. ಆದರೆ ನಿತ್ಯವೂ ಭಗವತ್ ಚಿಂತನೆಯಲ್ಲಿ ಮುಳುಗಿರಿದ್ದವನಾದ ಕಾರಣ ಅವನಿಗೆ ಜಡಭರತ ಅಂತ, ಜಡನಾಗಿದ್ದನಾದ ಕಾರಣ ಭಗವಂತನದ್ದೇ ಚಿಂತೆ ಮಾಡ್ತಾ 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 ಜಡನಾಗಿ ಇದ್ದನಾದ ಕಾರಣ ಅವನು ಜಡಭರತ ಅಂತ ಕರೆದರು. ಮನೆಯಿಂದ ಹೊರಗೆ ಹಾಕಿದರು. ಅವನು ಉಳಿದ ಅಣ್ಣ ತಮ್ಮಂದಿರು ಯಾವುದಕ್ಕೂ ಪ್ರಯೋಜನ ಇಲ್ಲದ ಅಂತ ಹೇಳಿ ಉಳಿದ ಅಣ್ಣ ತಮ್ಮಂದರೆಲ್ಲ ಇವನನ್ನು ಸೇರಿ ರ್ಯಾಗಿಂಗ್ ಮಾಡುವುದು. ಇವನ ಬೇಡದ ಕೆಲಸ ಎಲ್ಲ ಇವನು ಮಾಡಬೇಕು, ಭಾರದ ಕೆಲಸಗಳನ್ನೆಲ್ಲ ಇವನು ಮಾಡಬೇಕು, ಉಳಿದವರಿಗೆ ಕಷ್ಟ ಆಗುವ ಕೆಲಸಗಳನ್ನೆಲ್ಲ ಇವನು ಮಾಡಬೇಕು. ಈ ರೀತಿ ಅವನು ಹಿಂಸಿಸ್ತಾ ಇದ್ರು. ತಾಯಿಗೆ ಮರುಕ ಹುಟ್ಟಿತು, ತಂದೆಗೂ ಅಲ್ಲ, ತಾಯಿಗೆ ಮರುಕ ಹುಟ್ಟಿತು. ಎಷ್ಟು ಮಕ್ಕಳಿದ್ರು ತಾಯಿಗೆ ಮಗುವೇ ತಾನೆ. ಮರುಕ ಹುಟ್ಟಿತು. ನೀನು ಹೋಗಪ್ಪ, ಇಲ್ಲಿ ಇರಬೇಡ, ಇಲ್ಲಿ ಇದ್ದರೆ ನಿನ್ನನ್ನು ಬಹಳವಾಗಿ ಹಿಂಸಿಸ್ತಾರೆ ಹೇಳಿ ಅವನನ್ನು ಮನೆಯಿಂದ ಹೊರಗೆ ಕಳಿಸಿದ್ದು. ಹೊರಗೆ ಬಂದ. ಒಂದು ಎತ್ತಿನ ಬಂಡಿ ಅಡಿಯಲ್ಲಿ ಬಿದ್ದುಕೊಂಡಿದ್ದಾನೆ. ತಲೆಯಲ್ಲಿ ಏನೋ ಯೋಚನೆ, ಶರೀರದಲ್ಲಿ ವಿಚಿತ್ರವಾದ ವರ್ತನೆ, ಮೈಯಲ್ಲಿ ಕಜ್ಜಿ ಆಗಿದೆ. ಕಜ್ಜಿ ತುರಿಸಿಕೊಂಡು ಒಂದು ರಥದ ಎತ್ತಿನ ಬಂಡಿ ಅಡಿಯಲ್ಲಿ ಬಿದ್ದುಕೊಂಡಿದ್ದಾನೆ. ಈ ಹೊತ್ತಿಗೆ ಅದೇ ಮಾರ್ಗವಾಗಿ ರಹುಗಣ ಅಂತ ಒಬ್ಬ ರಾಜ, ಅವನ ಸೇವಕರು ಅವನನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಪಲ್ಲಕ್ಕಿ ಹೊರಲಿಕ್ಕೆ ಒಬ್ಬ ವ್ಯಕ್ತಿ ಕಮ್ಮಿಯಾಗಿದ್ದಾನೆ. ಯಾರಿದ್ದಾರೆ ಅಂತ ಹುಡುಕಬೇಕಾದ್ರೆ ಈ ಎತ್ತಿನ ಗಾಡಿಯ ಬಳಿಯಲ್ಲಿ ಬಿದ್ದುಕೊಂಡಿದ್ದಾನೆ. ಕರ್ಕೊಂಡು ಬಂದರು ಅವನನ್ನು. ಕರ್ಕೊಂಡು ಬಂದು ಪಲ್ಲಕ್ಕಿ ಹೊರು. ಆಯಿತು, ಹೊರ್ತೇನೆ. ಹೊತ್ತುಕೊಂಡ ಹೋದ. ಅವನ ಯೋಚನೆ ಎಲ್ಲೋ ಬೇರೆ, ಭಗವತ್ ತತ್ವದಲ್ಲೇ ತಲ್ಲೀನನಾಗಿದ್ದಾನೆ. ನಾನು ಪಲ್ಲಕ್ಕಿ ಹೊತ್ತಿದ್ದೇನೆ, ನಡೀತಾ ಇದ್ದೇನೆ, ಯೋಚನೆಯೇ ಇಲ್ಲ. ಒಮ್ಮೆ ಕಾಲು ಆಚೆ ಇಡ್ತಾನೆ, ಒಮ್ಮೆ ಕಾಲು ಈಚೆ ಇಡ್ತಾನೆ, ಒಮ್ಮೆ ಮೇಲೆ ಇಡ್ತಾನೆ, ಒಮ್ಮೆ ಪಲ್ಲಕ್ಕಿ ಮೇಲೆ ಕೆಳಗೆ ಏರುಪೇರು ಆಗ್ತಾ ಉಂಟು. ರಹುಗಣ್ಣನಿಗೆ ಸಿಟ್ಟು ಬಂತು, ಬೈತಾನೆ. ಬೈಯುವಾಗ ಉಳಿದ ಸೇವಕರು ಹೇಳ್ತಾರೆ, ಇಲ್ಲ ಪ್ರಭುಗಳೇ, ನಾವೆಲ್ಲ ಸರಿಯಾಗಿ ಹೊರತಾ ಇದ್ದೇವೆ, ಈ ಹೊಸೊಬ್ಬ ಬಂದಿನ ಅಲ್ಲ, ಇವನಿಂದಾಗಿ ಸಮಸ್ಯೆ ಆಗುವುದು. ಅವನಿಗೆ ಬೈದ 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 ಎಷ್ಟು ಸಾಧ್ಯ ಅವಾಚ್ಯ ಶಬ್ದಗಳಿಂದ ಬೈತಾನೆ, ಕೆಟ್ಟ ಮಾತುಗಳಿಂದ ಬೈತಾನೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಈ ಜಡಭರತ. ಕೊನೆಗೆ ಬೈದೆಲ್ಲ ಆದಮೇಲೆ ಒದಿತಾನೆ. ಒದಿಯುವಾಗ ಈ ಜಡಭರತ ಮೆಲ್ಲ ಹಿಂತಿರುಗಿ ನೋಡಿ ಹೇಳ್ತಾನೆ, ಏನಪ್ಪ ರಾಜ, ಏನು ಅಂದ್ಕೊಂಡಿದ್ದಿ ನೀನು? ಪಲ್ಲಕ್ಕಿಯನ್ನು ನಾನು ಹೊತ್ಕೊಂಡಿದ್ದೇನೆ ಅಂತ ನೀನು ಅಂದ್ಕೊಂಡಿದ್ದೀಯಾ? ನಾನು ಹೊತ್ಕೊಳ್ಳಿಲ್ಲಪ್ಪ. ನೋಡು ಇಲ್ಲಿ, ಒಮ್ಮೆ ಕಣ್ಣು ಬಿಟ್ಟು ನೋಡು. ಇಡೀ ಶಕ್ತಿಯನ್ನು ಈ ಪ್ರಪಂಚ ಹೊತ್ತುಕೊಂಡಿದೆ, ಈ ಭೂಮಿ ಹೊತ್ತುಕೊಂಡಿದೆ. ಈ ಭೂಮಿ ನನ್ನ ಕಾಲನ್ನು ಹೊತ್ತುಕೊಂಡಿದೆ, ನನ್ನ ಕಾಲು ನನ್ನ ದೇಹವನ್ನು ಹೊತ್ತುಕೊಂಡಿದೆ, ನನ್ನ ದೇಹ ನನ್ನ ಹೆಗಲನ್ನು ಹೊತ್ತುಕೊಂಡಿದೆ, ಈ ಹೆಗಲು ತಲೆಯನ್ನು ಹೊತ್ತುಕೊಂಡಿದೆ, ಬಳಿಯಲ್ಲೇ ನಿನ್ನ ಪಲ್ಲಕ್ಕಿಯನ್ನು ಹೊತ್ತುಕೊಂಡಿದೆ. ನಾನು ಯಾರಪ್ಪ ಹೊತ್ತುಕೊಳ್ಳಿಕ್ಕೆ, ನಾನು ಯಾರಪ್ಪ ಕೆಳಗೆ ಹಾಕಲಿಕ್ಕೆ ಅಂತ ಹೇಳ್ತಾನೆ. ರಹುಗಣನಿಗೆ ಆಶ್ಚರ್ಯ, ಎಂತಹ ಮಾತಾಡ್ತಾ ಇದ್ದಾನೆ ಇವನು, ಸಾಮಾನ್ಯ ಅಲ್ಲ. ಕೂಡಲೇ ರಥದಿಂದ ಪಲ್ಲಕ್ಕಿಯಿಂದ ಕೆಳಗೆ ಹಾರಿದವನೇ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನೀನು ಯಾರು? ನಾನು ಭರತ, ಜಡ ಭರತ ಅಂತ ಕರೀತಾರೆ ನನ್ನನ್ನು. ನೀನು ಹೇಳಿದ ಮಾತಿನ ಅರ್ಥವೇನು? ಏನಿಲ್ಲ, ನನಗೆ ತೋಚಿದ್ದನ್ನು ನಾನು ಹೇಳಿದೆ. ಆಂತರಿಕ ಏನು ಅದನ್ನು ಹೇಳು ನನಗೆ. ನೋಡಪ್ಪ, ನೀನು ಬೈದದ್ದು ಯಾರಿಗೆ, ಒದ್ದದ್ದು ಯಾರಿಗೆ, ಹೀಯಾಳಿಸಿದ್ದು ಯಾರನ್ನು? ಈ ದೇಹವನ್ನು ತಾನೆ. ಈ ದೇಹಕ್ಕೂ ನನ್ನ ಆತ್ಮಕ್ಕೂ ಸಂಬಂಧವೇ ಇಲ್ಲ. ಈ ದೇಹ ಯಾವಾಗ ಜರ್ಜರಿತವಾಗುತ್ತದೋ ಆಗ ನಾನು ಈ ದೇಹವನ್ನು ಬಿಟ್ಟು ಹೋಗ್ತೇನೆ. ನಾನು ಹೇಳಿದರೆ ಯಾರು? ನಾನು ಹೇಳಿದರೆ ಆತ್ಮ. ದೇಹ ಮಾತನಾಡುವುದಲ್ಲ, ಆತ್ಮ ಮಾತನಾಡುವುದು. ಆತ್ಮ ಮಾತಾಡ್ತಾ ಉಂಟು. ಸುಮ್ಮನೆ ತಮಾಷೆಗೆ ಮೊನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕಾಗದ ನನಗೆ ವಾಟ್ಸಪ್ಪಲ್ಲಿ ಬಂತು. ಅದು ನಮ್ಮ ಪ್ರಖಂಡ, ನನಗೆ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಉಂಟು. ನಮ್ಮ ಪ್ರಖಂಡದ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಅದನ್ನು ಕಳುಹಿಸಿಕೊಟ್ಟೆ. ಯಾರೋ ಒಬ್ಬರದ್ದು ನನ್ನ ನಂಬರ್ ಇರಲಿಲ್ಲ. ಅವರು ಯಾರು ಸರ್ ನೀವು ಅಂತ ರಿಟರ್ನ್ ಮೆಸೇಜ್ ಮಾಡಿದರು. ತಮಾಷೆಗೆ ನಾನು ಹೇಳಿದೆ, ನನ್ನ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಲೋಕ ನನ್ನನ್ನು ಶಶಾಂಕ ಅಂತ ಕರೀತದೆ ಅಂತ ಹೇಳಿದೆ. ಅವನಿಗೆ ಏನು ಅಂತಲೇ ಅರ್ಥ, ಮತ್ತೆ ಫೋನ್ ಮಾಡಿದ್ದ, ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ಶಶಾಂಕ ಭಟ್ರು ಅಂತ ಗೊತ್ತಾಯಿತು, ಹೇಳಿದ್ದು ಅರ್ಥ ಆಗಿಲ್ಲ ಅಂತ ಹೇಳಿದೆ. ನಿಂಗೆ ಅರ್ಥ ಆಗೋದು ಇಲ್ಲ, ನಾನು ಸುಮ್ಮನೆ ತಮಾಷೆಗೆ ಹೇಳಿ ತಲೆ ಕೆಡಿಸ್ಕೊಳ್ಬೇಡ ಹೇಳಿ ವಿಷಯ ಮುಗಿಸಿದೆ. ಇಲ್ಲದ್ರೆ ಅವನಿಗೆ ತತ್ವೋಪದೇಶ ಮಾಡಬೇಕಾಗಿತ್ತು, ಭಾಗವತ ಪಾಠ ಮಾಡಬೇಕಾಗಿತ್ತು ನಾನು.
ಅವ ಕೇಳುವ ತಾಳ್ಮೆಯಲ್ಲಿ ಇರಲಿಲ್ಲ, ಇರ್ತಿದ್ರೆ ಮಾಡ್ತಿದ್ದೆ. ಹೀಗೆ ಜಡಭರತ ಹೇಳ್ತಾನೆ, ನೀನು ಬೈದದ್ದು, ನೀನು ಒದ್ದದ್ದು ಇದೆಲ್ಲವೂ ಕೂಡ ಈ ದೇಹಕ್ಕೆ ವಿನಃ ನನಗಲ್ಲ. ಬೈದದ್ದೆಲ್ಲವೂ ಈ ದೇಹಕ್ಕೆ. ಹಾಗಾಗಿ ನನಗೆ ನೀನು ಹೇಳಿಯೂ ಪ್ರಯೋಜನ ಇಲ್ಲ. ಯಾಕೆ ಹೇಳು? ಪಲ್ಲಕ್ಕಿ ಹೊತ್ತವ ನಾನಲ್ಲ, ಈ ದೇಹ ಹೊತ್ತುಕೊಂಡಿರೋದು. ಆ ಜಡವಾದ ದೇಹಕ್ಕೆ ನೀನು ಒದ್ರೆ ಏನು, ಬೈದ್ರೆ ಏನು, ಅದಕ್ಕೇನು ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾನೆ. ಆಗ ರಹುಗಣ ರಾಜ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೊರಟವ. ಯಾವುದಕ್ಕೋಸ್ಕರ ಹೇಳಿದರೆ ಧರ್ಮೋಪದೇಶ ಪಡ್ಕೊಳ್ಳಿಕ್ಕೋಸ್ಕರ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೊರಟಿದ್ದ. ರಹುಗಣ ರಾಜ ಹೇಳ್ತಾನೆ, ನನಗೆ ಕಪಿಲರೂ ಬೇಡ, ಯಾರೂ ಬೇಡ, ನೀನೇ ತತ್ವೋಪದೇಶ ಮಾಡು, ನೀನೇ ನನ್ನ ಗುರು ಅಂತ ರಹುಗಣ ಭರತನಲ್ಲಿ ಪ್ರಾರ್ಥಿಸಿದಾಗ ಭರತ ಹೇಳ್ತಾನೆ, ಇಲ್ಲ, ನೀನು ಯಾರನ್ನು ಗುರುವಾಗಿ ಆರಿಸಿದ್ದೀಯೋ ಅವರ ಬಳಿಗೇ ಹೋಗು, ಅವರೇ ನಿನಗೆ ಸರಿಯಾದ ತತ್ವೋಪದೇಶವನ್ನು ಮಾಡುವವರು, ನಾನು ಅದಕ್ಕೆ ಸಮರ್ಥನಲ್ಲ ಹೇಳಿ ತಾನು ಸಮರ್ಥನಾಗಿದ್ದರೂ ಕೂಡ ಅತಿ ವಿನಯತೆಯಿಂದ ಅದನ್ನು ತಿರಸ್ಕರಿಸಿ, ಇಲ್ಲದಿದ್ದರೆ ರಾಜನಿಗೆ ನಾನು ಪಾಠ ಮಾಡಿದವ ಅಂತ ಹೇಳಬಹುದು. ಆದರೆ ಆ ಅಹಂಕಾರ ಯಾವ ಕಾಲಕ್ಕೂ ಬರಬಾರದೆಂಬ ಭಾವನೆಯಿಂದಲೋ ಅಥವಾ ಆ ವಿನಯತೆಯಿಂದಲೋ ಅದನ್ನು ತಿರಸ್ಕರಿಸಿ ರಹುಗಣನನ್ನು ಕಪಿಲ ಮಹರ್ಷಿಗಳ ಬಳಿಗೆ ಕಳಿಸ್ತಾನೆ. ಈ ಭರತನನ್ನು ಅಲ್ಲಿಯ ಊರಿನ ಒಂದು ಗ್ರಾಮ ದೇವತೆ ಭದ್ರಕಾಳಿಗೆ ಇವನನ್ನು ಬಲಿ ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಇಡೀ ಊರಲ್ಲಿ ಹುರುಕಾಡ್ತಾರೆ, ನರ ಬಲಿ ಕೊಡಲಿಕ್ಕೆ ಯಾರೂ ಕಾಣಿಸ್ತಾ ಇಲ್ಲ. ತಾಮಸ ಆಚರಣೆಯನ್ನು ಮಾಡುವಂತಹ ಜನ. ಇವ ಒಬ್ಬ ಕಜ್ಜಿ ತಿರಿಸ್ಕೊಂಡು ಬಿದ್ದಿದ್ದ, ಯಾರು ಇವನಿಗೆ ಹೇಳುವಳು ಕೇಳುವರಿಲ್ಲ, ಇವನನ್ನೇ ಬಲಿ ಕೊಡುವ ಹೇಳಿ ಈ ಜಡಭರತನನ್ನು ಕರ್ಕೊಂಡು ಹೋಗ್ತಾರೆ. ಅವರೊಟ್ಟಿಗೆ ಹೋಗ್ತಾನೆ ಇವ. ಯಾವುದೇ ರೀತಿಯ ಭಯ ಇಲ್ಲ, ಯಾವುದೇ ರೀತಿಯ ಸಂಕೋಚ ಇಲ್ಲ, ಯಾವುದೇ ರೀತಿಯ ಕ್ಲೇಶ ಇಲ್ಲ. ನಿನ್ನ ಬಲಿ ಕೊಡ್ತೇವೆ ಬಾ, ಆಯಿತು ಕೊಡಿ ಹೋಗುವ. ಯಾಕೆ ಕಡಿಯುವುದು ಯಾವುದನ್ನು? ದೇಹವನ್ನು. ಆತ್ಮವನ್ನು ಕಡಿಯಲಿಕ್ಕೆ ಸಾಧ್ಯವ? ನೈನಂ ಶಸ್ತ್ರಂದಿ ಚಿಂದಾನಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಕೃಷ್ಣ ಹೇಳಿದ್ದಾನೆ. ಈ ಆತ್ಮವನ್ನು ಕಡಿಲಿಕ್ಕೂ ಸಾಧ್ಯ ಇಲ್ಲ, ಕೊಲ್ಲಿಕ್ಕೂ ಸಾಧ್ಯ ಇಲ್ಲ, ಒದ್ದೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಹೊತ್ತಿಸ್ಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡೋದಾದ್ರೂ ಕೂಡ ಯಾವುದನ್ನು? ದೇಹವನ್ನು. ಅದಕ್ಕೆ ನಡೀರಿ ಹೋಗುವ ಅಂತ ಕರ್ಕೊಂಡು ಹೋದ. ಅಲ್ಲಿ ಬಲಿಪೀಠದ ಮೇಲೆ ಕೂರಿಸಿದ್ರು. ಇನ್ನೇನು ಬಲಿ ಕೊಡಬೇಕು ಅಂತಾದಾಗ ಆ ಭದ್ರಕಾಳಿ ಪ್ರತಿಮೆಯಿಂದ ಆವಿರ್ಭೂತಳಾಗಿ ನನ್ನ ಒಡೆಯನ ಭಕ್ತನನ್ನು ನನಗೆ ಬಲಿ ಕೊಡ್ತಾ ಇದ್ದೀರೋ ಹೇಳಿ ಅಲ್ಲಿದ್ದವರನ್ನೆಲ್ಲ ಸಂಹಾರ ಮಾಡಿ ಹಾಕ್ತಾಳೆ. ಇದು ಜಡಭರತನ ಕಥೆ. ತಾತ್ಪರ್ಯ, ಅಂತ್ಯಕಾಲದಲ್ಲಿ ಯಾರನ್ನು ಸ್ಮರಿಸಿಕೊಂಡು ನಾವು ದೇಹತ್ಯಾಗ ಮಾಡ್ತೇವೋ ಅದೇ ಆಗಿ ಪುನರ್ಜನ್ಮವನ್ನು ಪಡೆಯುತ್ತೇವೆ ಎಂಬುದಕ್ಕೆ ಇವತ್ತಿನ ವಿಜ್ಞಾನದಿಂದಲೂ ಕೂಡ ಬಹಳವಾಗಿ ಸಂಶೋಧನೆಗಳಿಂದ ಪ್ರೂವ್ ಆದಂತಹ ವಿಚಾರ. ಅನೇಕ ಕಡೆಗಳಲ್ಲಿ ಇದು ಅನೇಕ ಪತ್ರಿಕೆಗಳಲ್ಲೆಲ್ಲ ಬಂದಂತಹ ವಿಚಾರ. ಪುನರ್ಜನ್ಮದ ಬಗ್ಗೆ ಸಂಶೋಧನೆಯನ್ನು ಮಾಡುವ ಅನೇಕ ವಿಜ್ಞಾನಿಗಳು ಇದನ್ನು ಸಾಬೀತುಪಡಿಸಿದ್ದಾರೆ. ಈ ರೀತಿ ಭಗವಂತನ ಚಿಂತನೆ ಸತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ, ಅಂತ್ಯಕಾಲದಲ್ಲಿ ಆ ಭಗವತ್ ಚಿಂತನೆಯನ್ನು ಮಾಡಬೇಕು ಅಂತ ಉಪದೇಶವನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಮಾಡ್ತಾ ಮಾಡ್ತಾ ಘನವೈರಾಗ್ಯದ ಸ್ವರೂಪವನ್ನು ತಿಳಿಸ್ತಾರೆ. ವಿರಕ್ತನಾದವ ನಾನು ವಿರಕ್ತನಾಗಿದ್ದೇನೆ ಎಂಬ ಭಾವನೆಯಿಂದ ಹೋಗಬೇಕಾದರೆ ಜೀವನ ಹೇಗೆ ಅಂತ ಕೇಳಿದರೆ ಶುಕಾಚಾರ್ಯರು ಹೇಳ್ತಾರೆ, ಸತ್ಯಾಂಶುತಂ ಕಿಂ ಕಶಿಪೋ ಪ್ರಯಾಸೈಹಿ. ಏನು ಮಲಗಲಿಕ್ಕೆ ಜಾಗಿಲ್ವಾ? ಇಷ್ಟು ದೊಡ್ಡ ಭೂಮಿ ತಾಯಿ ಇದ್ದಾಳೆ, ಅವಳ ಮಡಿಲಲ್ಲಿ ಮಲಗು, ಅವಳ ಮಡಿಲಲ್ಲಿ ಮಲಗು. ಮಲಗಲಿಕ್ಕೆ ಹಾಸಿಗೆ, ಮೆತ್ತನೆಯ ಹಾಸಿಗೆಯೇ ಬೇಕು ಅಂತ ಹಠ ಯಾಕೆ? ಅಲ್ಲೇ ಮಲಗು. ಒಂದು ದಿವಸ ಕಷ್ಟ ಆಗುತ್ತೆ, 2 ದಿವಸ ಕಷ್ಟ ಆಗುತ್ತೆ, ಅಭ್ಯಾಸ ಆಗ್ತದೆ. ಜೋರು ನಿದ್ದೆ ಬಂದಾಗ ಎಲ್ಲಿಯೂ ಆಗ್ತದೆ ನಿದ್ದೆ ಬಂದಾಗ. ಆದ ಕಾರಣ ಭೂಮಿ ತಾಯಿಯ ಮಡಿಲಲ್ಲಿ ಮಲಗು. ಬಾಹವು ಸ್ವಸಿದ್ಧೇ ಶಿವಬರ್ಖಣೈಹಿ ಕಿಂ. ತಲೆದಿಂಬು ಬೇಕಾ? ನಿನ್ನ ಕೈಗಳುಂಟಲ್ಲ ಬಾಹುವನ್ನು ತಲೆಯ ಅಡಿಯಲ್ಲಿಡು, ಮಲಕೋ. ವಾಸ ಎಲ್ಲಿ ಮಾಡಲಿ? ಗುಹಾಹ ರುದ್ಧಾಹ ಪಿಹಿತಾಹನ ಕಿಂ. ಕಾಡಿನಲ್ಲಿ ಬೇಕಾದಷ್ಟು ಗುಹೆಗಳಿದ್ದಾವೆ, ಅದನ್ನೆಲ್ಲ ಯಾರಾದರೂ ಬಾಗಿಲು ಹಾಕಿ ಬೀಗ ಹಾಕಿಟ್ಟಿದ್ದಾರಾ? ಇಲ್ಲ. ಹೋಗಿ ಅಲ್ಲಿ ಮಲಗು. ಮಳೆ ಬಿಸಿಲಿನ ರಕ್ಷಣೆ ಬೇಕಾ? ಅಲ್ಲಿ ಹೋಗಿ ಮಲಗು. ತಿನ್ನಲಿಕ್ಕೇನು? ಪ್ರಕೃತಿಯಲ್ಲಿ ಬೇಕಾದಷ್ಟು ಫಲವಸ್ತುಗಳು, ಎಲೆಗಳು, ತೊಗಟೆಗಳು, ತಿನ್ನಲಿಕ್ಕೆ ಯೋಗ್ಯವಾದಂತಹ ಗೆಡ್ಡೆಗಣಸುಗಳೆಲ್ಲ ಇದ್ದಾವೆ. ಅದನ್ನು ತಿಂದುಕೊಂಡು ಜೀವನ ಮಾಡು. ನಿನ್ನ ಹಸಿವು ನೀಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪ್ರಕೃತಿ ಕೊಟ್ಟೇ ಕೊಡ್ತದೆ, ಅದನ್ನು ಸೇವಿಸಿಕೊಂಡು ಜೀವನ. ಇದು ಭಗವದ್ ಭಕ್ತರಲ್ಲಿ ಘನವೈರಾಗ್ಯ ಬಂದಂತಹ ಸ್ಥಿತಿ, ಯಾವುದರ ಪರಿವೆಯೇ ಇಲ್ಲದೆ ಮುನ್ನಡೆಯುವಂತಹ ಸ್ಥಿತಿ. ನಮಗೆ ಇದನ್ನೆಲ್ಲ ಊಹಿಸಿಕೊಳ್ಳಿಕ್ಕೂ ಕಷ್ಟ. ನಾವು ಹಾಗೆ ಆಗ್ತೇವೆ ಅಂತ ಹೇಳಿದರೂ ಕಷ್ಟ, ಊಹಿಸಿಕೊಳ್ಳಿಕ್ಕೂ ಕಷ್ಟ. ಅಂತಹ ವೈರಾಗ್ಯದ ಸ್ಥಿತಿಯನ್ನು ಶುಕಾಚಾರ್ಯರು ಉಪದೇಶಿಸಿ ಭಗವತ್ ಕಥೆಗಳನ್ನು ಹೇಳ್ತಾ ಇದ್ದಾರೆ. ವಾಸುದೇವನ
ಅವತಾರದ ಘಟ್ಟಕ್ಕೆ ನಿನ್ನೆ ಬಂದಿದ್ದೆವು. ಆಮೇಲೆ ಪೃಥು ಚಕ್ರವರ್ತಿ ಅಂತ ಶುಕಾಚಾರ್ಯರು ಭಗವಂತನ ಅವತಾರಗಳ ಕಥೆಗಳನ್ನು ಹೇಳ್ತಾ ವಾಸುದೇವ ಅವತಾರದ ನಂತರ ಬರುವಂಥದ್ದು ಪೃಥು ಚಕ್ರವರ್ತಿ. ವೇನ ಅಂತ ಒಬ್ಬ ರಾಜ, ಭಾಗವತದಲ್ಲಿ ಬರುವಂತಹ ಕಥೆ. ವೇನ ಅಂತ ಹೆಸರೇ ಹೇಳುವಂತೆ ವಾ ಇನ, ಇನ ಅಂದರೆ ಪಾಪ, ಪಾಪದ ಮೂರ್ತಿಯೋ ಏನೋ ಎಂಬಂತಿದ್ದವ ಈ ವೇನ. ಏನೋ ಅನಿವಾರ್ಯ ಪರಿಸ್ಥಿತಿಯಲ್ಲರೂ ಸೇರಿ ಅವನನ್ನು ರಾಜನನ್ನಾಗಿ ಮಾಡಿದರು. ಬಾಲ್ಯದಿಂದಲೇ ಮಹಾಪಾಪಿಷ್ಠ. ಹಿಂದೆ ದುಂದುಲಿಯ ಕಥೆ ಬಂತಲ್ಲ, ಅದೇ ರೀತಿ ಇವ ಅನ್ಯಾಯ, ಅಪಚಾರ, ಅತ್ಯಾಚಾರ, ಅನಾಚಾರ ಇದನ್ನೇ ಮಾಡ್ತಾ ಜೀವನ ಮಾಡ್ತಾ ಇದ್ದವ. ರಾಜನಾದ ಮೇಲೆ ಹೇಳುವವಳು ಕೇಳುವವರು ಇಲ್ಲ ಅಂತ ಆಯಿತು. ಒಟ್ರಾಸಿ ಜೀವನ, ಕೇವಲ ಹಿಂಸ ಪ್ರವೃತ್ತಿ, ಕೆಲವರನ್ನು ಕೊಲ್ಲುವುದು, ಹಿಂಸಿಸುವುದು, ಅದರಿಂದ ಆನಂದ ಪಡುವುದು, ಇದೇ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಋಷಿಮುನಿಗಳೆಲ್ಲ ಸಮಾಲೋಚನೆ ಮಾಡಿದರು. ಈ ರೀತಿಯ ರಾಜ ಇದ್ದರೆ ನಮಗೆ ಲೋಕಕ್ಕೆ ಕ್ಷೇಮ ಇಲ್ಲ, ಹೇಗಾದರೂ ಮಾಡಿ ಅದನ್ನು ನಿಗ್ರಹ ಮಾಡಬೇಕು ಹೇಳಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಹಿಂದಿನ ಕಾಲದಲ್ಲೂ ಪ್ರಜಾಪ್ರಭುತ್ವ ಇತ್ತು ಎಂಬುದಕ್ಕೆ, ನೈಜ ಪ್ರಜಾಪ್ರಭುತ್ವ ಇತ್ತು ಎಂಬುದಕ್ಕೆ ಇದೆಲ್ಲ ನಿದರ್ಶನಗಳು, ಪುರಾಣದ ಕಥೆಗಳು. ರಾಮಾಯಣದಲ್ಲೂ ಬರ್ತದೆ. ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕಾದರೆ ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಮಾತು, ಇಡೀ ದೇಶದ ಎಲ್ಲ ರಾಜರುಗಳನ್ನು ಕರೆಸಿದ ಅಂತೆ. ಕಾಡು ಗುಡ್ಡೆಗಳಲ್ಲಿ ವಾಸಿಸುವಂತಹ ಆ ಕಾಡು ಮನುಷ್ಯರ ರಾಜರುಗಳನ್ನು ಕರೆಸಿದ. ಅಷ್ಟೂ ರಾಜ ಮಹಾರಾಜರುಗಳನ್ನು, ಸಾಮಂತರನ್ನು, ಮಂತ್ರಿಮಾಗದರನ್ನು ಎಲ್ಲರನ್ನೂ ಕರೆಸಿ, ಅಯೋಧ್ಯೆಯ ಜನರನ್ನೆಲ್ಲ ಕರೆಸಿ ಅವರಿಂದ ಮಂತ್ರಾಲೋಚನೆಯನ್ನು ಮಾಡಿದಂತೆ. ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು, ಮಾಡಬಹುದಾ? ಒಬ್ಬ ಯಾರ್ದಾದ್ರೂ ಆಕ್ಷೇಪ ಇದ್ದರೆ ಹೇಳಿ, ಮಾಡುವುದಿಲ್ಲ. ಎಲ್ಲರೂ ಸಂತೋಷಪಟ್ಟು ಕರತಾಡನೆ ಮಾಡಿ, ಓ ರಾಮನಿಗೆ ಪಟ್ಟಾಭಿಷೇಕ, ಬಹಳ ಸಂತೋಷ ಅಂತ. ಆಗ ದಶರಥ ಒಂದು ಮಾತು ಕೇಳ್ತಾನಂತೆ, ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿದಾಗ ನೀವೆಲ್ಲ ಇಷ್ಟು ಸಂತೋಷಗೊಳ್ತಾ ಇದ್ದೀರಿ ಅಂತ ಹೇಳಿದರೆ, ಹಾಗಾದರೆ ನನ್ನ ಆಳ್ವಿಕೆಯಲ್ಲಿ ಏನಾದರೂ ನ್ಯೂನತೆ ಇತ್ತಾ ಅಂತ ಕೇಳ್ತಾನಂತೆ. ತನ್ನನ್ನು ತಾನು ತಿದ್ದಿಕೊಳ್ಳಿಕ್ಕೋಸ್ಕರ, ರಾಮನ ಪಟ್ಟಾಭಿಷೇಕ ಮುಂದೆ ಹಾಕಲಿಕ್ಕೋಸ್ಕರ ಅಲ್ಲ, ತನ್ನಲ್ಲಿದ್ದ ನ್ಯೂನತೆಯನ್ನು, ತಪ್ಪನ್ನು ತಿದ್ದಿಕೊಳ್ಳಿಕ್ಕೋಸ್ಕರ ಕೇಳ್ತಾನಂತೆ. ರಾಮನ ಪಟ್ಟಾಭಿಷೇಕದಿಂದ ನೀವು ಇಷ್ಟು ಸಂತುಷ್ಟರಾಗ್ತಾ ಇದ್ದೀರಿ ಅಂದರೆ ನನ್ನ ರಾಜ್ಯಭಾರ ಸರಿ ಇರಲಿಲ್ಲ ಅಂತ ಅರ್ಥ, ಏನಾದರೂ ತಪ್ಪಾಗಿದಾ ಅಂತ. ಅದಕ್ಕೆ ಹೇಳೋದು, ಇಲ್ಲ ರಾಜನ್, ನಿನ್ನ ಆಳ್ವಿಕೆಯಲ್ಲಿ ಯಾವುದೇ ರೀತಿಯ ಲೋಪಗಳನ್ನು ನಾವು ಕಾಣಲಿಲ್ಲ, ಆದರೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳುವಾಗ ನಮಗೆ ಸಂತೋಷ ಇಮ್ಮಡಿಯಾಗಿದೆ. ನಿನ್ನ ರಾಜ್ಯಭಾರವೇ ಸಂತೋಷವನ್ನು ಕೂಡಿದ್ದು, ರಾಮನಿಗೆ ಪಟ್ಟಾಭಿಷೇಕ ಸಂತೋಷ ಇಮ್ಮಡಿಯಾಗಿದೆ ಅಂತ ಹೇಳ್ತಾರೆ. ಇದು ಆಗಿನ ಕಾಲದಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿತ್ತು, ನೈಜ ಪ್ರಜಾಪ್ರಭುತ್ವ ನಮ್ಮಲ್ಲಿತ್ತು ಎಂಬುದಕ್ಕೆ ಪುರಾಣಗಳಲ್ಲಿ ಇಂಥ ಅನೇಕ ಕಥೆಗಳು ಬರ್ತಾರೆ. ಹೀಗೆ ವೇನನಿಗೆ ಪಟ್ಟಾಭಿಷೇಕ ಮಾಡಿ ಅವ ಅನ್ಯಾಯದ ಮಾರ್ಗದಲ್ಲಿ ಹೋಗುವಾಗ, ಅಧರ್ಮದ ಮಾರ್ಗದಲ್ಲಿ ಹೋಗುವಾಗ ವೇನನನ್ನು ಕಿತ್ತೊಗೆದು ಮತ್ತೊಬ್ಬನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಋಷಿಮುನಿಗಳೆಲ್ಲ ಸೇರಿ ಹೂಂಕಾರದಿಂದ ವೇನನನ್ನು ಸಂಹಾರ ಮಾಡುತ್ತಾರೆ. ವೇನ ಸತ್ತ. ಯಾರು ನೆಕ್ಸ್ಟ್ ಮುಂದಿನ ರಾಜ ಯಾರಾಗಬೇಕು? ಚಕ್ರವರ್ತಿ. ಯೋಚನೆ ಮಾಡಿದರು. ವೇನನ ಬಲಗೈಯನ್ನು ಮಥನ ಮಾಡಿದ್ರು. ವೇನನ ಬಲಗೈಯನ್ನು ಮಥನ ಮಾಡಿದ್ರಂತೆ. ಮಥನ ಮಾಡುವಾಗ ಅದರಿಂದ ಒಬ್ಬ ಹುಟ್ಟಿಕೊಂಡ. ಇದು ದೇವತೆಗಳ ಶಕ್ತಿ, ಆಶ್ಚರ್ಯ ಆಗಬಹುದು. ಅದರಿಂದ ಒಬ್ಬ ಹುಟ್ಟಿಕೊಂಡ, ಅವನು ಪೃಥು. ಅವನಿಗೆ ಧರ್ಮೋಪದೇಶವನ್ನು ಮಾಡಿ, ಅವನಿಗೆ ಉತ್ತಮ ಸಂಸ್ಕಾರಗಳನ್ನು ಕೊಟ್ಟು, ಅವನನ್ನು ಪಟ್ಟಾಭಿಷೇಕ್ತನನ್ನಾಗಿ ಮಾಡಿದರು. ಅವ ಧರ್ಮ ಮಾರ್ಗದಲ್ಲಿ ಪೃಥ್ವಿಯ ಪಾಲನೆಯನ್ನು ಮಾಡಿದ. ಭಗವಂತನಿಂದ ಸೃಷ್ಟವಾದಂತಹ ಪೃಥ್ವಿ ಒಂದು ಮಣ್ಣಿನ ಉಂಡೆ ಥರ ಇತ್ತಂತೆ. ಆ ಕೇವಲ ಒಂದು ಮೃಣ್ಮಯವಾದ ಚೆಂಡನ್ನು ಈ ಪೃಥು ಚಕ್ರವರ್ತಿ ಹದಗೊಳಿಸಿದ. ಎಲ್ಲೆಲ್ಲಿ ಪರ್ವತಗಳು ಬರಬೇಕೋ ಅಲ್ಲಲ್ಲಿ ಪರ್ವತಗಳನ್ನು ರಚನೆ ಮಾಡಿದ. ಎಲ್ಲೆಲ್ಲಿ ನದಿಗಳು ಬರಬೇಕೋ ಅಲ್ಲಲ್ಲಿ ನದಿ ಪಾತ್ರವನ್ನು ರಚನೆ ಮಾಡಿದ. ಎಲ್ಲೆಲ್ಲಿ ಜನವಸತಿ ಇರಬೇಕೋ ಅಲ್ಲಲ್ಲಿ ಜನಪದಗಳನ್ನು ರಚನೆ ಮಾಡಿದ. ಎಲ್ಲೆಲ್ಲಿ ಕೃಷಿ ಭೂಮಿ ಇರಬೇಕೋ ಅಲ್ಲಲ್ಲಿ ಕೃಷಿ ಭೂಮಿಗಳನ್ನು ಸೃಷ್ಟಿ ಮಾಡಿದ. ಗದ್ದೆ ಮಾಡಿದ, ತೋಟಗಳ ವ್ಯವಸ್ಥೆ ಮಾಡಿದ, ನದಿಗಳ ವ್ಯವಸ್ಥೆ ಮಾಡಿದ, ಪರ್ವತ ಗುಡ್ಡೆ ಅರಣ್ಯಗಳ ವ್ಯವಸ್ಥೆಯನ್ನು ಮಾಡಿದ. ನದಿ ಯಾವ ದಿಕ್ಕಿಗೆ ಮುಖವಾಗಿ ಹರಿಬೇಕು ಆ ರೀತಿಯ ವ್ಯವಸ್ಥೆ ಮಾಡಿದ. ಯಾವ ರೀತಿ ಹರಿದರೆ ಯಾರ್ಯಾರಿಗೆಲ್ಲ ಅನುಕೂಲ ಎಂಬುದನ್ನು ವಿಮರ್ಶೆ ಮಾಡಿದ. ಈ ರೀತಿಯಲ್ಲೆಲ್ಲ ಮಾಡಿ ಇಡೀ ಪೃಥ್ವಿಯನ್ನು, ಈ ಜಗತ್ತನ್ನು ಹದಗೊಳಿಸಿದ.
ಹಾಗಾಗಿ ಈ ಮೃಣ್ಮಯ ಪಿಂಡಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಪೃಥುವಿನಿಂದ ಹದಗೊಳಿಸಲ್ಪಟ್ಟ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಪೃಥ್ವಿ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ಪೃಥ್ವಿನಿಂದ ನಿರ್ಮಾಣಗೊಂಡದ್ದು ಅಂತ. ಆ ರೀತಿ ಮಾಡಿ ಸಮೃದ್ಧವಾದಂತಹ ರಾಜ್ಯಭಾರವನ್ನು ಮಾಡಿ ತಾನು ಚಕ್ರವರ್ತಿಯಾಗಿ ಆ ಭೂಮಿಯನ್ನು ಪಾಲನೆ ಮಾಡಿದ ಪೃಥು ಚಕ್ರವರ್ತಿ. ಇವ ವೇನನ ಮಗನಾಗಿ ಹುಟ್ಟಿದವ. ಇವನ ಒಳಗೆ ಭಗವಂತ ವಿಶೇಷ ರೂಪದಿಂದ ಪೃಥು ಎಂಬ ರೂಪದಿಂದಲೇ ಆವಿಷ್ಟನಾಗಿದ್ದ. ಇದು ಭಗವಂತನ ಮತ್ತೊಂದು ಅವತಾರ. ಮತ್ತೆ ವೃಷಭಾವತಾರ ಅಂತ. ನಾಭಿರಾಜ, ಅವನ ಹೆಂಡತಿ ಸುದೇವಿ, ನಾಭಿರಾಜ ಮತ್ತು ಸುದೇವಿ ಇವರ ಮಗನಾಗಿ ಭಗವಂತ ಋಷಭದೇವ ಎಂಬುದಾಗಿ ಅವತರಿಸ್ತಾನೆ. ಅವರಿಗೆ ತಂದೆ ತಾಯಂದಿರಿಗೆ ತತ್ವೋಪದೇಶ, ಕಪಿಲದೇವನ ಹಾಗೆ, ಕಪಿಲ ಮಹರ್ಷಿಯ ಹಾಗೆ ತಂದೆ ತಾಯಿಗೆ ತತ್ವೋಪದೇಶವನ್ನು ಮಾಡಿ ಭೋಗ ಜೀವನವನ್ನು ತ್ಯಜಿಸಿ ಭಗವಂತನಲ್ಲಿ ರಾಗವುಳ್ಳ ಜೀವನವನ್ನು ನಡೆಸಿ ಅಂತ ಉಪದೇಶ ಮಾಡಿ ತಾನು ಕರ್ನಾಟಕಕ್ಕೂ ವೃಷಭದೇವನಿಗೂ ಬಹಳ ಸಂಬಂಧ. ತತ್ರಾಪಿ ನಮ್ಮ ಈ ತುಳುನಾಡಿಗೂ ವೃಷಭದೇವನಿಗೂ ಬಹಳ ಸಂಬಂಧ. ಯಾಕೆ ಗೊತ್ತಾ? ಈ ವೃಷಭದೇವ ತನ್ನ ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿದ್ದು ಕೊಲ್ಲೂರಿನ ಕೊಟಚಾದ್ರಿಯಲ್ಲಿ. ಈ ಸಹ್ಯಾದ್ರಿ ಪರ್ವತ ನಮ್ಮದೇನುಂಟೋ, ಈ ಸಹ್ಯಾದ್ರಿ ಪರ್ವತದ ಕೊಟಚಾದ್ರಿಯ ಮೇಲ್ಭಾಗದಲ್ಲಿ ವೃಷಭದೇವ ಬಹುಕಾಲ ಪರ್ಯಂತ ತಪಸ್ಸನ್ನು ಮಾಡಿ ತನ್ನ ಅವತಾರ ಕಾರ್ಯವನ್ನು ಕೊಟಚಾದ್ರಿಯಲ್ಲಿ ಕೊನೆಗೊಳಿಸಿದನಾದ ಕಾರಣ ನಮ್ಮ ಈ ಭೂಭಾಗಕ್ಕೂ ವೃಷಭದೇವನಿಗೆ ಒಂದು ಸಂಬಂಧ. ಈ ವೃಷಭದೇವನೇ ಜೈನ ಪರಂಪರೆಗೆ ಒಬ್ಬ ತೀರ್ಥಂಕರನಾಗಿ ಮಾರ್ಪಾಡಾಗ್ತಾನೆ. ಇವನ ಪರಂಪರೆಯಲ್ಲೇ ಮತ್ತೆ ನಾಭಿರಾಜ, ಅವನ ಮಗ ವೃಷಭದೇವ. ಈ ವೃಷಭದೇವನನ್ನೇ ಜೈನ ಪರಂಪರೆಯವರು ತಮ್ಮ ಒಬ್ಬ ತೀರ್ಥಂಕರನನ್ನಾಗಿ ಸ್ವೀಕರಿಸಿದ್ದಾರೆ. ಅದು ಮತ್ತೆ ಅವನ ಕಥೆ ಬೇರೆ, ಅದು ಅವರ ಧರ್ಮಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ನಡೀತದೆ. ಅಂದು ವೃಷಭದೇವ ಎಂಬುದು ಭಗವಂತನ ಒಂದು ಅವತಾರ. ಅದಾದ ಮೇಲೆ ಹಯಗ್ರೀವ ಎಂಬಂತಹ ರೂಪ. ಬ್ರಹ್ಮ ವೇದ ಯಜ್ಞವನ್ನು ಮಾಡುತ್ತಾ ಇರಬೇಕಾದ್ರೆ ಈ ಭಗವಂತ ಹಯಗ್ರೀವ ರೂಪವನ್ನು ತಾಳುತ್ತಾನೆ. ಹಯಗ್ರೀವ ಅಂತ ಹೇಳಿದರೆ ಕುದುರೆಯ ಮುಖ. ಕುದುರೆಯ ಮುಖ, ಈ ಕುದುರೆಯ ಮುಖ ಅಲ್ಲ, ಭಗವಂತನ ರೂಪ. ಒಂದು ಕೈಯಲ್ಲಿ ಅಭಯ, ಪುಸ್ತಕ, ಅಕ್ಷಮಾಲೆ, ಶಂಖ ಇದನ್ನು ಧರಿಸಿದಂತಹ ಒಂದು ರೂಪ. ಯಾವ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ, ಜ್ಞಾನಕ್ಕೋಸ್ಕರ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿದ್ದಾನೆ. ಈ ಜ್ಞಾನ ಸಂಪಾದನೆಗೋಸ್ಕರ ಶಂಖ ಧರಿಸಿದಂತಹ ನನ್ನನ್ನು ಅಕ್ಷಮಾಲೆಯಿಂದ ಯಾರು ಜಪಿಸ್ತಾರೋ ಅವರಿಗೆ ನನ್ನ ಪಾದವನ್ನು ತೋರಿಸ್ತೇನೆ ಎಂಬ ರೀತಿಯಲ್ಲಿ ಆ ತನ್ನ ರೂಪವನ್ನು ಬ್ರಹ್ಮದೇವನ ಯಜ್ಞದಲ್ಲಿ ಪ್ರಕಟಗೊಳಿಸಿ ವೇದವನ್ನು ಉದ್ಧರಿಸ್ತಾನೆ. ಬ್ರಹ್ಮನಿಗೆ ತನ್ನ ಶ್ವಾಸಗಳ ಮುಖಾಂತರ ವೇದವನ್ನು ಉಪದೇಶಿಸ್ತಾನೆ. ಇದು ಹಯಗ್ರೀವ ರೂಪ. ಕುದುರೆಯ ಶ್ವಾಸದಿಂದ ಬಂದದ್ದು ವೇದಗಳು. ಕುದುರೆ ಅಂದರೆ ಸಾಮಾನ್ಯ ಕುದುರೆ ಅಲ್ಲ, ಭಗವಂತನ ಹಯಗ್ರೀವ ರೂಪ ಎಂಬ ಕುದುರೆ. ಹಯಗ್ರೀವಾಸುರ ಅಂತ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೂ ಈ ರೂಪ ಅಂತ ಕೆಲವು ಪುರಾಣಗಳಲ್ಲಿ ಬರ್ತದೆ. ಇನ್ನು ಕೆಲವು ಪುರಾಣಗಳಲ್ಲಿ ಮಧುಕೈಠವರನ್ನು ಸಂಹಾರ ಮಾಡಲಿಕ್ಕೆ ಎತ್ತಿದಂತಹ ರೂಪ ಅಂತ ಬರ್ತದೆ. ಮಧುಕೈಠವರ ಕಥೆ ನಮಗೆ ಗೊತ್ತಿದೆ, ದೇವಿ ಮಾಹಾತ್ಮೆಯಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ಆ ದುರ್ಗೆಯ ಆಜ್ಞೆಯಂತೆ ಬ್ರಹ್ಮದೇವ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಕರ್ಣಕಿಲ್ಬಿಷದಿಂದ ಹುಟ್ಟಿದಂತಹ ರಾಕ್ಷಸರು ಮಧುಕೈಠವರು, ಅವರನ್ನು ಸಂಹರಿಸು ಅಂತ ಕೇಳಿಕೊಂಡಾಗ ಆ ಮಧುಕೈಠವರ ಸಂಹಾರಕ್ಕೋಸ್ಕರ ಭಗವಂತ ಹಯಗ್ರೀವ ರೂಪದಿಂದ ಬರ್ತಾನೆ ಎಂಬಂತಹ ಕಥೆ ಕೆಲವು ಪುರಾಣಗಳಲ್ಲಿ ಉಂಟು. ಇದು ಹಯಗ್ರೀವಾವತಾರ. ಮತ್ತೆ ಬರುವಂತಹದ್ದು ನಾವು ತಿಳಿದ ಅವತಾರಗಳ ಸಾಲಿನ ಮತ್ಸ್ಯ, ಕೂರ್ಮ ಅವತಾರಗಳು. ಪ್ರಳಯ ಕಾಲ ಎಲ್ಲ ಮುಗಿದು ಇಡೀ ಜಗತ್ತು ಪ್ರಳಯ ಜಲಧಿಯಲ್ಲಿ ಮುಳುಗಿರುವಾಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಪದಾರ್ಥಗಳನ್ನೆಲ್ಲ ಒಟ್ಟು ಮಾಡಲಿಕ್ಕೋಸ್ಕರ ಭಗವಂತ ಮೀನಿನ ರೂಪವನ್ನು ತಾಳಿ, ಒಂದು ಕೊಂಬು ಉಳ್ಳಂತಹ ಮೀನು, ಎರಡು ಕೊಂಬುಳ್ಳಂತಹ ಮೀನನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಅದಕ್ಕೆ ಒಂದು ನಿರ್ದಿಷ್ಟ ಹೆಸರುಂಟು, ಮುಗುಡು ಏನೋ ಹೇಳ್ತಾರೆ, ಹೆಸರುಂಟು. ಅದು ಒಂದೇ ಕೊಂಬುಳ್ಳಂತಹ ಮೀನು. ಆ ಮೀನಿನ ರೂಪವನ್ನು ಧರಿಸಿದಂತಹ ಭಗವಂತ ಅದಕ್ಕೆ ಒಂದು ದೋಣಿಯನ್ನು ಸಿಕ್ಕಿಸಿಕೊಂಡು ಅದರಲ್ಲಿ ಸಪ್ತರ್ಷಿಗಳನ್ನು ಕೂರಿಸಿಕೊಂಡು ಮತ್ತೆ ಪುನಃ ಸೃಷ್ಟಿಗೆ ಬೇಕಾದಂತಹ ಪ್ರಕೃತಿಯ ಮೂಲ ಪ್ರಕೃತಿಯ ಸಾಂಭಾರಗಳನ್ನು ಒಟ್ಟು ಮಾಡಿಕೊಂಡು
ತರ್ತಾನೆ. ಇದು ಭಗವಂತನ ನಾವು ತಿಳಿದುಕೊಂಡ ಮೊದಲನೆಯ ಅವತಾರ ಮತ್ಸ್ಯಾವತಾರ. ಅದಾದ ಮೇಲೆ ಕೂರ್ಮ, ಮಂದರ ಪರ್ವತವನ್ನು ಕಡಿಯುವುದಕ್ಕೋಸ್ಕರ ಬ್ರಹ್ಮ ದೂರ್ವಾಸರಿಗೆ ಬ್ರಹ್ಮದೇವರು ಹರಿಪೂಜೆಯ ನಿರ್ಮಾಲ್ಯವನ್ನು ಕೊಡ್ತಾರೆ. ಭಗವಂತನಿಗೆ ಪೂಜೆ ಮಾಡಿ, ಬ್ರಹ್ಮದೇವರು ಭಗವಂತನನ್ನು ಪೂಜಿಸಿ, ಪೂಜೆ ಮಾಡಿ ಆದ ಮೇಲೆ ಸಿಕ್ಕ ನಿರ್ಮಾಲ್ಯ, ತುಳಸಿ ಪುಷ್ಪ, ದೇವರಿಗೆ ಹಾಕಿದ ಗಂಧ, ಇದನ್ನೆಲ್ಲ ದೂರ್ವಾಸರಿಗೆ ಕೊಡ್ತಾರೆ. ದೂರ್ವಾಸರನ್ನು ಹಿಡ್ಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ಇಂದ್ರ ಸಿಗ್ತಾನೆ. ಐರಾವತದಲ್ಲಿ ಕುಳಿತುಕೊಂಡ ಇಂದ್ರ. ತಗೋ ಇಂದ್ರ, ನಿನಗೂ ಸ್ವಲ್ಪ ಪ್ರಸಾದ ಅಂತ ಆ ಹರಿ ನಿರ್ಮಾಲ್ಯವನ್ನು ಇಂದ್ರನಿಗೆ ಕೊಡ್ತಾರೆ ದೂರ್ವಾಸರು. ಇಂದ್ರ ಏನು ಮಾಡ್ತಾನೆ, ಅದನ್ನು ತಾತ್ಸಾರ ಭಾವದಿಂದ ಐರಾವತದ ಕೊರಳಿಗೆ ಹಾಕ್ತಾನೆ. ಐರಾವತ ಏನು ಮಾಡ್ತದೆ, ತನ್ನ ಸೊಂಡಿಲಿನಿಂದ ಎತ್ತಿ ಅದನ್ನು ಕೆಳಗೆ ಹಾಕಿ ತನ್ನ ಕಾಲಿನಲ್ಲಿ ತುಳಿದು ಹಾಕ್ತದೆ. ದೂರ್ವಾಸರಿಗೆ ಸಿಟ್ಟು ಬರ್ತದೆ. ನಾನು ಕೊಟ್ಟ ಹರಿ ನಿರ್ಮಾಲ್ಯವನ್ನು ನೀನು ಕೆಳಗೆ ಹಾಕಿ ಅಪಮಾನ ಮಾಡಿದ್ದಿ, ನಿನಗೆ ಸಂಪತ್ತಿನ ಮದ ಏರಿದೆ, ನಿನ್ನ ಸಂಪತ್ತೆಲ್ಲ ನಾಶ ಆಗಿ ಹೋಗಲಿ ಅಂತ ಶಾಪ ಕೊಡ್ತಾರೆ. ದೇವೇಂದ್ರನ ಎಲ್ಲ ಸಂಪತ್ತು ಸರ್ವನಾಶ ಆಗಿ ಹೋಗ್ತದೆ. ಆಗ ದೇವೇಂದ್ರ ಬ್ರಹ್ಮದೇವರಲ್ಲಿಗೆ ಹೋಗಿ ಮೊರೆ ಇಡುತ್ತಾನೆ. ನಾನು ನನ್ನ ಪದವಿಯನ್ನು ಕಳಕೊಂಡಿದ್ದೇನೆ, ನನ್ನ ಸಂಪತ್ತೆಲ್ಲ ನಾಶ ಆಗಿದೆ, ಮಾಡಿದ ಅನ್ಯಾಯಕ್ಕೆ ದೂರ್ವಾಸರು ಶಾಪ ಕೊಟ್ಟಿದ್ದಾರೆ, ನನ್ನನ್ನು ರಕ್ಷಿಸಿ ಅಂತ ಹೇಳುವಾಗ ಬ್ರಹ್ಮದೇವರು ಕೈ ಚೆಲ್ಲಿ ಹರಿನಿರ್ಮಾಲ್ಯಕ್ಕೆ ಮಾಡಿದ ಅವಮಾನಕ್ಕೆ ನಾನೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಬಳಿಗೆ ಹೋಗುವ ಅಂತ ಭಗವಂತನ ಬಳಿಗೆ ಹೋಗುವಾಗ ಭಗವಂತ ಕೊಡುವ ಉಪಾಯ ಸಮುದ್ರ ಮಥನ. ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನಿಟ್ಟು ಸಮುದ್ರವನ್ನು ಮಥನ ಮಾಡಬೇಕು, ಆಗ ಮತ್ತೆ ಸಂಪತ್ತುಗಳು ಹುಟ್ಟಿಕೊಳ್ಳುತ್ತವೆ ಅಂತ ಭಗವಂತ ಹೇಳುತ್ತಾನೆ. ಹಾಗೆ ಮಂದರ ಪರ್ವತವನ್ನು ಯಾರು ತರುವವರು, ಮಂದರ ಪರ್ವತವನ್ನು ಎತ್ತುವ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ, ಗರುಡ ದೇವ ತನ್ನ ಪಂಜಗಳಿಂದ ಆ ಮಂದರ ಪರ್ವತವನ್ನು ಎತ್ತಿಕೊಂಡು ತಂದು ಸಮುದ್ರ ಮಧ್ಯದಲ್ಲಿ ಇಡ್ತಾನೆ. ಹಗ್ಗ ಬೇಕಲ್ಲ, ಯಾರು ಹಗ್ಗ? ವಾಸುಕಿ. ವಾಸುಕಿಯನ್ನು, ಇದು ಕೂರ್ಮಾವತಾರ ನಮಗೆ ಆಮೆಯ ಕಥೆ ಮಾತ್ರ ಕಾಣುತ್ತದೆ, ಭಗವಂತನ ಪರಿಪೂರ್ಣವಾದಂತಹ ಶಕ್ತಿಯನ್ನು ತೋರಿಸುವ ರೂಪ ಒಂದು ಪ್ರಸಂಗ ಕೂರ್ಮಾವತಾರ. ವಾಸುಕಿಯನ್ನದೊಂದು ಹಗ್ಗವನ್ನಾಗಿಸ್ತಾರೆ. ಅಸುರರು ದೇವತೆಗಳು ಮಥನ ಪ್ರಾರಂಭ ಮಾಡ್ತಾರೆ. ಮಂದರ ಪರ್ವತ ಸವಿಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಏನು ಮಾಡಬೇಕು? ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಭಗವಂತ ತಾನು ಆನೆಯ ರೂಪವನ್ನು ಧರಿಸಿ ಅದರ ಅಡಿಗೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಭಗವಂತನ ಬೆನ್ನ ಮೇಲೆ ಮಂದರ ಪರ್ವತವನ್ನಿಟ್ಟು ಮಥನ ಮಾಡ್ತಾ ಇದ್ದಾರೆ. ಭಗವಂತ ಆ ಅನುಭವವನ್ನು ಹೇಳ್ತಾನೆ ನಾರದರಿಗೆ. ಹೇಗಿತ್ತು ಆ ಸಮಯ ಅಂತ ಕೇಳಿದರೆ, ನಿದ್ರೇಕ್ಷಣೋದ್ರಿ ಪರಿವರ್ತ ಕಷಾಣ ಕಂಡುಹು ಅಂತ. ಮಲಗಲಿಕ್ಕೆ ಹೊರಟಂತಹ ಮಗುವಿಗೆ ಬೆನ್ನ ಮೇಲೆ ಕೈಯಾಡಿಸ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೋ, ಮಗು ಮುಂದಾಗಬೇಕಲ್ಲ, ನಮಗೂ ಕೂಡ ಅಷ್ಟೇ. ಬೆನ್ನ ಮೇಲೆ ಯಾರಾದರೂ ಕೈ ಆಡಿಸ್ತಾ ಇದ್ರೆ ಅಲ್ಲಿಗೆ ನಿದ್ದೆ ಬರ್ತದೆ, ಸಂತೋಷದಲ್ಲಿ ನಿದ್ದೆ ಬರ್ತದೆ, ಒಳ್ಳೆ ನಿದ್ದೆ ಬರ್ತದೆ. ಆ ರೀತಿ ಯಾರೋ ಹದವಾಗಿ ನನ್ನ ಬೆನ್ನು ತುರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸಿತು ಅಂತ ಭಗವಂತ ಹೇಳ್ತಾನಂತೆ. ಅಂದರೆ ಭಗವಂತನ ಶಕ್ತಿ, ಮಂದರ ಪರ್ವತವನ್ನು ಬೆನ್ನ ಮೇಲೆ ಇಟ್ಟು ಕಡಿತಾ ಇರಬೇಕಾದ್ರೆ ಈ ರೀತಿಯ ಅನುಭವ ಭಗವಂತ ಅದನ್ನು ಸುಗಿಸ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಭಗವಂತನ ಶಕ್ತಿ ಏನಿರಬೇಡ ಅಂತ. ಇದಕ್ಕಿಂತಲೂ ಮಿಗಿಲಾದ ಶಕ್ತಿ ನಮ್ಮ ಬುದ್ಧಿಗೆ ಅನುಗುಣವಾಗಿ ಹೀಗೆ ವರ್ಣನೆ. ಇಷ್ಟ ಆಯಿತು, ಮಂದರ ಪರ್ವತ ಮೇಲಕ್ಕೆ ಜಿಗಿಲಿಕ್ಕೆ ಪ್ರಾರಂಭ ಮಾಡಿತು, ಮೇಲೆ ಹಾರಲಿಕ್ಕೆ ಪ್ರಾರಂಭ ಮಾಡಿತು. ಆಗ ಏನು ಮಾಡುವುದು? ಭಗವಂತ ಮತ್ತೆ ಅಚ್ಯುತ ಎಂಬ ರೂಪದಿಂದ ಮಂದರ ಪರ್ವತದ ಒಳಗೆ ಹೋದ. ಮಂದರ ಪರ್ವತದ ಒಳಗೆ ಹೋಗಿ ಮಂದರ ಪರ್ವತವನ್ನು ಪರ್ವತಕ್ಕೆ ಭಾರ ಕೊಟ್ಟ. ಅಂದರೆ ಪರ್ವತ ಮೇಲೆ ಜಿಗಿಯದ ಹಾಗೆ ತಡೆ ಹಿಡಿದ. ಮತ್ತೆ ಇಷ್ಟಾಗುವಾಗ ವಾಸುಕಿಗೆ ಸುಸ್ತಾಯಿತು. ನನ್ನಿಂದ ಆಗುವುದಿಲ್ಲ, ಬಿಟ್ಟು ಬಿಡಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನನಗೆ ನೋವಾಗ್ಬಿಡಿ, ದೇಹ ನೋವಾಗ್ತಾ ಉಂಟು, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದ. ಆಗ ಭಗವಂತ ಸಂಕರ್ಷಣ ರೂಪದಿಂದ ಮತ್ತೆ ವಾಸುಕಿಯ ಒಳಗೆ ಪ್ರವೇಶ ಮಾಡಿ ವಾಸುಕಿಗೆ ಶಕ್ತಿಯನ್ನು ಕೊಟ್ಟ. ಇಷ್ಟಾದಾಗ ಒಂದೊಂದೇ ದ್ರವ್ಯಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಮೊಟ್ಟ ಮೊದಲಿಗೆ ಹಾಲಾಹಲ ವಿಷ ಬಂತು, ಅದರ ವ್ಯವಸ್ಥೆಯಾಯಿತು. ಮಹಾದೇವರು ಅದನ್ನು ಸ್ವೀಕರಿಸಿ ಜಗತ್ತಿನ ರಕ್ಷಣೆಯನ್ನು ಮಾಡಿದರು. ಅದಾದ ಮೇಲೆ ಪಾರಿಜಾತ ವೃಕ್ಷ ಬಂತು,
ಅದನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟರು. ಉಚ್ಚೈಶ್ರವಸ್ ಎಂಬ ಕುದುರೆ ಬಂತು, ಅದನ್ನೂ ಭಗವಂತ ದೇವಲೋಕಕ್ಕೆ ಕಳುಹಿಸಿದ. ಚಂದ್ರ ಬಂದ, ಚಂದ್ರನ ಒಂದು ಕಲೆಯನ್ನು ವಿಷ ಕುಡಿದ ನೀಲಕಂಠನ ತಾಪ ಪರಿಹಾರಕ್ಕೋಸ್ಕರ ಶಿವನ ತಲೆಯಲ್ಲಿಟ್ಟ. ಅದರ ಉಷ್ಣ ಕಡಿಮೆಯಾಗುವುದಕ್ಕೋಸ್ಕರ ಚಂದ್ರನ ಒಂದು ಕಲೆಯನ್ನು ತೆಗೆದು ಶಿವನ ತಲೆಯಲ್ಲಿಟ್ಟ ಭಗವಂತ. ಕಾಮಧೇನು ಬಂದಳು, ಅವಳನ್ನು ಕೊಂಡು ಹೋಗಿ ದೇವಲೋಕಕ್ಕೆ ಬಿಟ್ಟ. ಕಲ್ಪವೃಕ್ಷ ಬಂತು, ಅದನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟ. ತುಳಸಿ ವೃಕ್ಷ ಬಂತು, ಅದನ್ನು ಭೂಲೋಕಕ್ಕೆ ಕಳುಹಿಸಿದ. ಈ ರೀತಿ ಕೊನೆಗೆ ಲಕ್ಷ್ಮೀದೇವಿ ಬರ್ತಾಳೆ. ಲಕ್ಷ್ಮೀದೇವಿ ಬಂದಾಗ ಇದು ಒಂದು ನಾಟಕ. ಇಲ್ಲಿ ಲಕ್ಷ್ಮೀನಾರಾಯಣರು ಜಗತ್ತಿಗೆ ತಂದೆ ತಾಯಂದಿರು, ಅನಾದಿ ದಂಪತಿಗಳು, ಎಲ್ಲರನ್ನೂ ಸೃಷ್ಟಿಸಿದವರು. ಹಾಗಾಗಿ ಅವರ ಮದುವೆಯನ್ನು ನೋಡಿದವರು ಯಾರೂ ಇಲ್ಲ. ದೇವತೆಗಳು ಪ್ರಾರ್ಥಿಸಿದ್ರಂತೆ ಒಮ್ಮೆ, ನನಗೆ ನಮ್ಮ ತಂದೆ ತಾಯಂದಿರ ಮದುವೆಯನ್ನು ನೋಡಬೇಕು ಎಂಬ ಆಸೆ, ಯಾರು ನೋಡಿದವರಿಲ್ಲ, ಒಮ್ಮೆ ತೋರಿಸಿಕೊಡಿ ಅಂತ ಕೇಳಿದಾಗ ಅದಕ್ಕೋಸ್ಕರ ಈ ಒಂದು ನಾಟಕವನ್ನು ರಚನೆ ಮಾಡಿದರು. ಅವಳು ಕ್ಷೀರಸಾಗರದಿಂದ ಉದಿಸಿ ಬಂದಂತಹ ಲಕ್ಷ್ಮೀದೇವಿ ಕೈಯಲ್ಲಿ ವರಮಾಲೆಯನ್ನು ಹಿಡ್ಕೊಂಡು ಹೋಗಿ ಯಾರಿಗೆ ನಾನು ಮಾಲೆ ಹಾಕಲಿ ಅಂತ ಒಬ್ಬೊಬ್ಬರನ್ನೇ ಹುಡುಕಿಕೊಂಡು ಬಂದಳಂತೆ. ವಾದಿರಾಜರು ಲಕ್ಷ್ಮೀ ಶೋಭಾನೆ ಎಂಬ ಹಾಡಿನಲ್ಲಿ ಆ ಪ್ರಸಂಗವನ್ನು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಬಹಳ ಸುಂದರವಾಗಿ ಲಕ್ಷ್ಮೀ ಶೋಭಾನೆ ಬಲ್ಲವರು ಯಾರಾದರೂ ಇದ್ದೀರಿ ಅಂತಾದರೆ ಅರ್ಥಾನುಸಂಧಾನ ಲಕ್ಷ್ಮೀ ಶೋಭಾನೆಯನ್ನು ಹಾಡಿದಿರಿ ಎಂದಾದಲ್ಲಿ ಅದು ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ಹೆಂಗಸರೇ ಹಾಡಬೇಕು ಎಂದೇನಿಲ್ಲ, ಗಂಡಸರು ಹಾಡಬಹುದು. ಆ ಲಕ್ಷ್ಮೀ ಶೋಭಾನೆ ಎಂಬ ಹಾಡನ್ನು ಸಾಧ್ಯ ಇದ್ದರೆ ಅದನ್ನು ನೋಡಿ ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸುಲಭವಾಗಿ ಕನ್ನಡ ಭಾಷೆಯಲ್ಲಿ ಉಂಟು. ಭಗವತ್ ತತ್ವವನ್ನು, ಭಾಗವತ ಪುರಾಣಗಳ ಕಥೆಯನ್ನು ಬಹಳ ಸುಂದರವಾಗಿ ನಿರೂಪಿಸುತ್ತಾ ಆ ಲಕ್ಷ್ಮೀದೇವಿ ಭಗವಂತನಿಗೆ ವನಮಾಲೆಯನ್ನು ಯಾಕೆ ಹಾಕಿದಳು ಎಂಬುದನ್ನು ನಿರೂಪಣೆ ಮಾಡುತ್ತಾ ಆ ವಿವಾಹ ಪ್ರಸಂಗವನ್ನು ವರ್ಣಿಸ್ತಾರೆ. ಆ ಭಗವಂತನೇ ನನಗೆ ಗಂಡನಾಗಬೇಕು ಎಂಬ ಉದ್ದೇಶದಿಂದ ತಾನು ಬಂದು ವರಮಾಲೆಯನ್ನು ಭಗವಂತನ ಕೊರಳಿಗೆ ಹಾಕಿ ಲಕ್ಷ್ಮೀನಾರಾಯಣರ ವಿವಾಹ ಅಲ್ಲಿ ಏರ್ಪಡ್ತದೆ. ಇದನ್ನೆಲ್ಲ ದೇವತೆಗಳು ಕಂಡು ಸುಖಿಸ್ತಾರೆ, ಸಂತೋಷ ಪಡ್ತಾರೆ. ಆಮೇಲೆ ಭಗವಂತ ಮತ್ತೆ ಧನ್ವಂತರಿ ರೂಪವನ್ನು ತಾಳುತ್ತಾನೆ. ಲೋಕದ ಸಜ್ಜನರ ಆಯುಷ್ಯವನ್ನು ವೃದ್ಧಿಸುವುದಕ್ಕೋಸ್ಕರ, ಲೋಕದ ರೋಗವನ್ನು ಪರಿಹರಿಸುವುದಕ್ಕೋಸ್ಕರ ಭವರೋಗ ಹರನಾದಂತಹ ಭಗವಂತ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಇಟ್ಟುಕೊಂಡು ಬರ್ತಾನೆ. ಇಟ್ಟುಕೊಂಡು ಬಂದವನೇ ಅದನ್ನು ದೇವತೆಗಳ ಕೈಯಲ್ಲಿ ಕೊಟ್ಟು, ಆಯುರ್ವೇದ ಪ್ರವರ್ತಕನಾದಂತಹ ಭಗವಂತನ ಧನ್ವಂತರಿ ರೂಪ ಆ ಅಮೃತ ಕಲಶವನ್ನು ದೇವತೆಗಳ ಕೈಯಲ್ಲಿ ಕೊಟ್ಟು ತಾನು ತನ್ನ ಅವತಾರ ಧನ್ವಂತರಿ ರೂಪವನ್ನು ಅಲ್ಲಿಗೆ ಮುಗಿಸ್ತಾನೆ. ದೇವತೆಗಳ ಕೈಗೆ ಬಂದಾಗ ನನಗೆ ಅಂತ ದೇವಾಸುರರಲ್ಲಿ ಗಲಾಟೆ ಶುರುವಾಗ್ತದೆ. ಜೋರು ಯುದ್ಧದ ಪ್ರಸಂಗ ಬಂದಾಗ ಮತ್ತೆ ಭಗವಂತ ಮೋಹಿನಿ ರೂಪವನ್ನು ತಾಳಿ ದೇವಾಸುರರಿಗೆ ಅಮೃತವನ್ನು ಹಂಚಿದ ಕಥೆ ನಮಗೆ ಗೊತ್ತುಂಟು. ಒಟ್ಟು ಈ ಕೂರ್ಮಾವತಾರದ ಪ್ರಸಂಗ ಭಗವಂತನ ಅನೇಕ ಅವತಾರಗಳನ್ನು, ಭಗವಂತನ ಅನೇಕ ಮಹಿಮೆಗಳನ್ನು ತೋರಿಸಲಿಕ್ಕೋಸ್ಕರ ಮಾಡಿಟ್ಟಂತಹ ಪ್ರಸಂಗದ ಹಾಗೆ ಇದೆ. ಮಂದರದ ಒಳಗೆ ಪ್ರವೇಶ ಮಾಡಿದ, ವಾಸುಕಿಯ ಒಳಗೆ ಪ್ರವೇಶ ಮಾಡಿದ, ಮೋಹಿನಿಯಾಗಿ ಬಂದ, ಕೂರ್ಮನಾಗಿ ಬಂದ, ಅಚ್ಯುತ ನಾಮಕನಾದ, ಧನ್ವಂತರಿಯಾಗಿ ಬಂದ, ಎಷ್ಟು ರೂಪಗಳಿಂದ ಭಗವಂತ ಅಲ್ಲಿ ಪ್ರಾದುರ್ಭಾವನಾದ. ಇದು ಭಗವಂತನ ಚಮತ್ಕಾರವನ್ನು, ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕೋಸ್ಕರ ಇದ್ದಂತಹ ರೂಪ ಕೂರ್ಮಾವತಾರ. ನರಸಿಂಹಾವತಾರ, ಅರ್ಭಕನಿಗೆ ಒಲಿದ ನರಸಿಂಹ. ಅರ್ಭಕ ಅಂದರೆ ಮಗು. ಅದಿತಿ ಕಶ್ಯಪರ ಮಗನಾಗಿ ಹುಟ್ಟಿದಂತಹ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಇವರ ಲೋಕಕಂಟಕತನವನ್ನು ಪರಿಹರಿಸುವುದಕ್ಕೋಸ್ಕರ ಭಗವಂತ ವರಾಹ ಅವತಾರನಾಗಿ ಬರ್ತಾನೆ. ಮೊದಲ ವರಾಹ ಯಜ್ಞವರಾಹ, ಇದು ಶ್ವೇತವರಾಹ. ಇಲ್ಲಿ ಒಂದು ಕಥೆ ಬರ್ತದೆ, ಸ್ವಲ್ಪ ವಿಜ್ಞಾನಕ್ಕೆ ವಿರೋಧವಾಗಿದ್ದ ಹಾಗೆ ನಮಗೆ ಕಾಣಿಸ್ತದೆ. ಈಗಿನ ವಿಜ್ಞಾನಕ್ಕೆ ಏನು ಹೇಳ್ತದೆ? ಹಿರಣ್ಯಾಕ್ಷ ಭೂಮಿಯನ್ನು ಚಾಪೆಯ ಹಾಗೆ ಮಡಚಿ ಕಂಕುಳಿನೊಳಗೆ ಇಟ್ಟುಕೊಂಡು ನೀರಿನ ಒಳಗೆ ಹೋದ ಅಂತ ಪುರಾಣದ ಕಥೆ ಹೇಳುತ್ತದೆ. ಭೂಮಿ ಗೋಲವಾಗಿ ಉಂಟು, ಇದನ್ನು ಚಾಪೆಯ ಚಟ್ಟೆ ಇದ್ದರೆ, ದೋಸೆಯ ಹಾಗೆ ಇದ್ದರೆ ಚಾಪೆಯ ಹಾಗೆ ಮಡಚಲಿಕ್ಕೆ ಆಗ್ತಿತ್ತು. ಆದರೆ ಭೂಮಿ ಗೋಲ,
ಭೂಗೋಲ ಅಂತ ಹೇಳುತ್ತೇವೆ. ಇದನ್ನು ಚಾಪೆಯ ಹಾಗೆ ಹೇಗೆ ಮಡಚಿದ ಅಂತ ಪ್ರಶ್ನೆ. ಈಗ ಗಮನಿಸಬೇಕು, ಮೊದಲ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಮಾಡಿದ ಕೆಲಸ ಮುಳುಗಿದ್ದ ಪ್ರಳಯ ಜಲಧಿಯಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲೆ ಬಾರದ ಹಾಗೆ ತಡೆದು ಹಿಡಿದ. ಈ ಹಿರಣ್ಯಾಕ್ಷ ಮೇಲೆ ಇದ್ದ ಭೂಮಿಯನ್ನು ಮಡಚಿಕೊಂಡು ಒಳಗೆ ಹೋದ. ಹೇಗೆ ಮಡಚಿದ ಅಂತ ಕೇಳಿದರೆ, ಭೂಮಿಯ ಮುಕ್ಕಾಲು ಭಾಗ ನೀರು, ಕಾಲು ಭಾಗ ಮೃಣ್ಮಯವಾದಂತಹ ಪ್ರದೇಶ ನಮಗೆ ಗೊತ್ತಿದೆ. ಭೂಮಿ ಇದು ನೀರಾದರೆ ಹೀಗೆ ಭೂಮಿ ಇದೆ. ಭೂಮಿಯನ್ನು ಮಡಚಿದ್ದು ಅಂತ ಹೇಳಿದ್ರೆ ಹೀಗೆ ಮಡಚಿದ ಹಿರಣ್ಯಾಕ್ಷ ಮಡಚಿದ ನೀರಲ್ಲಿ ಮುಳುಗಿಸಿ ಇಟ್ಟ. ಪೂರ್ತಿ ಭೂಮಿಯನ್ನು ನೀರು ಆವರಿಸಿಕೊಂಡಿತು. ಭೂಮಿಯನ್ನು ಮಡಚಿದ್ದು ಅಂತ ಹೇಳಿದರೆ ಹಾಗೆ. ನಿಮಗೆ ಇನ್ನೂ ಸ್ವಲ್ಪ ಸ್ಪಷ್ಟೀಕರಣ ಬೇಕಾದರೆ ನೀರನ್ನು ಮೇಲಕ್ಕೆ ಚಿಮ್ಮಿಸಿ. ನೀರು ಕೆಳಗೆ ಬೀಳುವಾಗ ಹೇಗೆ ಬೀಳುತ್ತದೆ? ಗೋಲ ಗೋಲ ಗೋಲವಾಗಿಯೇ ನೀರು ಬೀಳುವುದು ಹೊರತು ಧಾರಾಕಾರವಾಗಿ ನೀರು ಬೀಳುವುದಿಲ್ಲ. ಮೇಲೆ ಚುಮ್ಮಿಗಿಸಿದ ನೀರು ಕೆಳಗೆ ಬೀಳುವಾಗ ಗೋಲಾಕಾರದಲ್ಲಿಯೇ ಬೀಳುವುದು. ಬಾಲಿನ ಹಾಗೆ, ಚೆಂಡಿನ ಹಾಗೆ ನೀರು ಬೀಳುತ್ತದೆ. ಹಾಗೆಯೇ ಸೌರಮಂಡಲದಲ್ಲಿ ಸಂಕರ್ಷಣ ಶಕ್ತಿಯಿಂದ ನೀರಿನ ಅಸ್ತಿತ್ವ ಇದೆ. ಈ ನೀರಿನ ಮೇಲ್ಭಾಗದಲ್ಲಿ ಭೂಮಿ ತೇಲುತ್ತಾ ಇದೆ. ಈ ತೇಲುತ್ತಾ ಇರುವ ಭೂಮಿಯನ್ನು ಹಿರಣ್ಯಾಕ್ಷ ತನ್ನ ಆಸುರಿ ಶಕ್ತಿನ ಮಡಚಿ ಮುಳುಗಿಸಿ ಇಟ್ಟ. ಆಗ ವಿಜ್ಞಾನಕ್ಕೂ ಪುರಾಣಕ್ಕೂ ಬಂದ ವಿರೋಧ ಪರಿಹಾರ ಆಯಿತು. ಬಹಳ ಮಂದಿ ಇದರ ಬಗ್ಗೆ ತಲೆ ಕೆಡಿಸಿಕೊಂಡ್ರು. ಇದು ಹೇಗೆ? ಪುರಾಣಕ್ಕೂ ವಿಜ್ಞಾನಕ್ಕೂ ವಿರೋಧ ಬಂತಲ್ಲ, ವಿರೋಧ ಬರಬಾರ್ದು. ನಮ್ಮ ಕಾಳಜಿಯೂ ಅದೇ. ಹೇಳ್ತಾರೆ ಎಲ್ಲರೂ ಕೂಡ, ಈ ಪುರಾಣ ಹೇಳುವವರು, ಉಪನ್ಯಾಸ ಮಾಡುವವರು, ಜ್ಯೋತಿಷ್ಕರು, ಪುರೋಹಿತರು, ಇವರೆಲ್ಲ ಮೂಢನಂಬಿಕೆಯನ್ನು ಹುಟ್ಟಿಸ್ತಾರೆ. ನಾವು ಯಾವತ್ತೂ ಮೂಢನಂಬಿಕೆಯನ್ನು ಹುಟ್ಟಿಸುವವರಲ್ಲ. ನಾವು ವಿಜ್ಞಾನಕ್ಕೆ ವಿರೋಧ ಬಂದರೆ ಪುರಾಣದ ಪುಸ್ತಕ ತೆಗೆದು ಸಂಶೋಧನೆ ಮಾಡ್ತೇವೆ. ಯಾಕೆ ವಿಜ್ಞಾನಕ್ಕೆ ವಿರೋಧ ಬಂತು ಅಂತ ಸಂಶೋಧನೆ ಮಾಡಿ ಮತ್ತೆ ಅದಕ್ಕೆ ಪರಿಹಾರ ಸೂತ್ರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಂಸ್ಕೃತ ವಾಂಗ್ಮಯದ ಸಂಶೋಧನಾ ಕೇಂದ್ರಗಳ ಕೆಲಸವೇ ಇದು. ಆಧುನಿಕ ವಿಜ್ಞಾನಕ್ಕೂ ನಮ್ಮ ಪುರಾಣದ ಕಥೆಗಳಿಗೂ ಯಾಕೆ ವಿರೋಧ ಬರ್ತಾ ಉಂಟು? ವಿರೋಧ ಬಂದರೆ, ಬರುವುದಿಲ್ಲ. ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಏನನ್ನು ಬರೆದಿಟ್ಟಿದ್ದಾರೋ ಅದನ್ನೇ ಈಗಿನ ವಿಜ್ಞಾನ ಹೇಳ್ತಾ ಇದೆಯೇ ವಿನಃ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಬಂತು ಅಂತಾದರೆ ಎಲ್ಲೋ ಪ್ರಿಂಟ್ ಮಿಸ್ಟೇಕ್ ಆಗಿರಬೇಕು ಅಥವಾ ಪಬ್ಲಿಕೇಶನ್ನ ಸಮಸ್ಯೆ ಆಗಿರಬೇಕೇ ವಿನಃ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ. ಪುರಾಣಗಳು ಏನು ಹೇಳ್ತಾ ಇದ್ದಾವೋ, ಶಾಸ್ತ್ರಗಳು ಏನು ಹೇಳ್ತಾ ಇದ್ದಾವೋ ಅದನ್ನೇ ವಿಜ್ಞಾನ ಹೇಳ್ತಾ ಇದೆ. ವಿಜ್ಞಾನದ ಸಂಶೋಧನೆ ಇನ್ನೂ ಪೂರ್ತಿ ಆಗಲಿಲ್ಲ ಆದ ಕಾರಣ ಕೆಲವೊಮ್ಮೆ ವಿರೋಧದ ಹಾಗೆ ಕಾಣಬಹುದೇ ವಿನಃ ವಿರೋಧ ಇಲ್ಲ. ಈ ರೀತಿಯ ವಿರೋಧ ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಂಡದ್ದು ಈ ರೀತಿ. ಏನು? ಭೂಮಿ ತೇಲುತ್ತಾ ಇದೆ. ತೇಲುತ್ತಾ ಇದ್ದ ಭೂಮಿಯನ್ನು ಹಾಲಿನ ಮೇಲೆ ಕೆನೆ ಕಟ್ಟಿದಾಗ, ಹಾಲನ್ನು ಕಾಯಿಸಿ, ದಪ್ಪ ಹಾಲನ್ನು ಕಾಯಿಸಿ ಫ್ರಿಜ್ಜಿನಲ್ಲಿಟ್ಟರೆ ಮಾರನೇ ದಿವಸ ತೆಗೆಯುವಾಗ ಇಷ್ಟು ದಪ್ಪದ ಕೆನೆ ಇರ್ತದೆ. ಅದು ಪೂರ್ತಿ ಆವರಕವಾಗಿರ್ತದೆ ಕೆನೆ. ಅದೇ ರೀತಿ ನೀರಿನ ಮೇಲೆ ಭೂಮಿ ಉಂಟು. ಅದರ ಪಾತ್ರೆಗೆ ಅಂಟಿದ ಭಾಗವನ್ನು ಚೂರಿಯಿಂದ ಕತ್ತರಿಸಿದರೆ ಅದು ತನ್ನನ್ನು ತಾನು ಹಿಚುಕಿಕೊಳ್ಳುತ್ತದೆ, ಹಾಲಿನಲ್ಲಿ ಮುಳುಗುತ್ತದೆ. ಮತ್ತೆ ನಾವು ಕೈಯಿಂದ ತೆಗೆದು ಅದನ್ನು ಬೇರೆ ಪಾತ್ರೆಗೆ ಹಾಕಿಡುತ್ತೇವೆ. ಅದೇ ರೀತಿ ಭೂಮಿ ಮಡಚಿಕೊಂಡಿತು. ಹಿರಣ್ಯಾಕ್ಷನ ಶಕ್ತಿಗೆ ಮಡಚಿಕೊಂಡ ಭೂಮಿಯನ್ನು ಮುಳುಗಿಸಿಟ್ಟ. ವಿರೋಧ ಪರಿಹಾರ ಇದು ವಿಜ್ಞಾನಕ್ಕೂ ಪುರಾಣಕ್ಕೂ. ಇಂತಹ ಹಿರಣ್ಯಾಕ್ಷನೊಟ್ಟಿಗೆ ವರಾಹರೂಪಿ ಭಗವಂತ ವರಾಹ ರೂಪವನ್ನು ತಾಳಿ ಭಗವಂತ 1000 ವರ್ಷಗಳ ಕಾಲ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಭೂಮಿಯನ್ನು ಎತ್ತಿ ಮತ್ತೆ ತನ್ನ ಕಕ್ಷೆಯಲ್ಲಿಟ್ಟ. ನಾನು ನಿನ್ನೆ ಹೇಳಿದೆ, ಭೂಮಿ 2 ಬಾರಿ ತನ್ನ ಕಕ್ಷೆಯಿಂದ ಜಾರಿದೆ ಅಂತ ಇವತ್ತಿನ ವಿಜ್ಞಾನ ಹೇಳುತ್ತಾ ಉಂಟು. 2 ಬಾರಿ ಜಾರಿದ್ದು ಇದುವೇ ಪ್ರಸಂಗ. ಒಮ್ಮೆ ಮಹಾಪ್ರಳಯ ಆದಾಗ, ಮತ್ತೊಮ್ಮೆ ಹಿರಣ್ಯಾಕ್ಷ ಮುಳುಗಿಸಿ ಇಟ್ಟಾಗ. ಹಿರಣ್ಯಾಕ್ಷನ ಕಥೆಯನ್ನು ಹೇಳಿದರೆ ನಾಸಾದವರು ಒಪ್ಪುವುದಿಲ್ಲ. ಅಂದು 2 ಸರಿ ಮುಳುಗಿದೆಲ್ಲ ಒಪ್ತಾರೆ. ಅದು ನಮಗೆ ಗೊತ್ತುಂಟು, ಅವರಿಗೆ ಗೊತ್ತಿಲ್ಲ. ಇದು ವರಾಹ ಅವತಾರ. ಆಮೇಲೆ ಇವನ ಅಣ್ಣ ಹಿರಣ್ಯಕಶಿಪು ತಾನೇ ದೇವರು ಅಂತ ಬಿಂಬಿಸ ಹೊರಟವ. ನಮಗೆ ಕಥೆಗಳಲ್ಲಿ, ಯಕ್ಷಗಾನಗಳಲ್ಲಿ ನಾವು ಕಥೆಯನ್ನು ನೋಡಿದ್ದೇವೆ. ಅವ ಹೇಳುತ್ತಾನೆ, ಹರಾಯ ನಮಃ ಹೇಳು ಮಗ ಅಂತ. ಆಗವ ಹರಾಯ ನಮಃ ಹೇಳುವುದಿಲ್ಲ, ಹರಯೇ ನಮಃ ಅಂತ ಹೇಳ್ತೇನೆ. ಓಂ ನಮಃ ಶಿವಾಯ ಹೇಳು ಮಗ ಅಂತ ಹೇಳ್ತಾನೆ. ಇಲ್ಲ, ಓಂ ನಮೋ ನಾರಾಯಣಾಯ ಅಂತ ಪ್ರಹ್ಲಾದ ಹೇಳ್ತಾನೆ. ಈ ಕಥೆ ಭಾಗವತಾದಿ ಶಾಸ್ತ್ರಗಳಲ್ಲಿಲ್ಲ. ಇದು ಕವಿಕಲ್ಪನೆ ಇರಲಿ. ಆದರೆ ಹಿರಣ್ಯಕಶಿಪು ಅವನ ಸಿದ್ಧಾಂತ ಇದ್ದದ್ದು ನಾನೇ ದೇವರು ಅಂತ. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ನನ್ನಿಂದ ಮಿಗಿಲಾದ ದೇವರಿಲ್ಲ ಅಂತ. ಯಾರೋ ಒಬ್ಬರು ಕೇಳಿದ್ರು,
ಅವನಲ್ಲಿ ಆ ಭಾವನೆ ಇದ್ದರೆ ಅವನು ಬ್ರಹ್ಮನನ್ನು ತಪಸ್ಸು ಮಾಡಿದ್ಯಾಕೆ? ತಪಸ್ಸು ಮಾಡೋದು ಯಾರನ್ನು? ನಮಗಿಂತ ಮಿಗಿಲಾದವನು ತಪಸ್ಸು ಮಾಡೋದು. ಬ್ರಹ್ಮನನ್ನು ತಪಸ್ಸು ಮಾಡಿದ್ದಾನೆ ಅಂತ ಹೇಳಿದರೆ ಬ್ರಹ್ಮ ಅವನಿಗಿಂತ ಮಿಗಿಲಾದವ ಅಂತ ಆಯಿತು. ಯಾಕೆ ತಪಸ್ಸು ಮಾಡಿದ್ದು ಅಂತ ಪ್ರಶ್ನೆ. ಅದಕ್ಕೆ ಶಾಸ್ತ್ರಕಾರರು ಉತ್ತರ ಕೊಡ್ತಾರೆ, ಬ್ರಹ್ಮನನ್ನು ತಪಸ್ಸು ಮಾಡಿದ್ದು ಯಾಕೆ ಅಂತ ಹೇಳಿದರೆ ತಾನೂ ಬ್ರಹ್ಮ ಆಗಲಿಕ್ಕೋಸ್ಕರ. ಬ್ರಹ್ಮನನ್ನು ತಪಸ್ಸು ಮಾಡಿದ, ಬ್ರಹ್ಮ ಒಲಿದ, ನಾನು ಅಮರನಾಗಬೇಕು ಅಂತ ಕೇಳಿದ, ನನಗೆ ನನ್ನ ದೇಹಕ್ಕೆ ಸಾವು ಬರಬಾರದು ಅಂತ ಕೇಳಿದ, ಬ್ರಹ್ಮ ಸಾಧ್ಯ ಇಲ್ಲ ಅಂತ ಹೇಳಿದ, ಉಪಾಯ ಮಾಡಿದ, ಹೊರಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು, ಮೇಲೆಯೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು, ಆಯುಧಗಳಿಂದ ಸಾಯಬಾರ್ದು, ಮನುಷ್ಯನಿಂದಲೂ ಸಾಯಬಾರ್ದು, ತಮ್ಮ ಸತ್ತ ಹಾಗೆ ಪ್ರಾಣಿಯಿಂದಲೂ ಸಾಯಬಾರ್ದು, ಈ ರೀತಿ ನನಗೆ ವರ ಕೊಡು ಅಂತ ಭಾರಿ ಬುದ್ಧಿವಂತಿಕೆ ಮಾಡಿದ. ಬಹಳ ನಾನೊಬ್ಬ ಭಾರಿ ಶ್ರೇಷ್ಠ ಜ್ಞಾನಿ, ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ತಿಳಿದುಕೊಂಡು ಬ್ರಹ್ಮದೇವರಲ್ಲಿ ವರವನ್ನು ಕೇಳಿದ. ಬ್ರಹ್ಮ ತಥಾಸ್ತು ಅಂತ ಹೇಳಿದ. ಹಗಲು ಸಾಯಬಾರದು, ರಾತ್ರಿಯೂ ಸಾಯಬಾರದು ಅಂತ ಅನೇಕ ಕಂಡೀಷನ್ಗಳನ್ನು ಹಾಕಿ, ನಾನು ಸಾಯಲಿಕ್ಕೆ ಸಾಧ್ಯವೇ ಇಲ್ಲ, ನಾನೇ ಸರ್ವಶ್ರೇಷ್ಠ, ನಾನೇ ದೇವರು ಹೇಳಿಕೊಂಡು ಮೆರೀತಾ ಇದ್ದ. ಅವನ ಮಗನಿಂದಲೇ ಅವನಿಗೆ ಸಾವು ಬಂತು. ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ ನರಸಿಂಹ ಹಿರಣ್ಯಕಶಿಪುವಿನ ಕೋಪಕ್ಕೆ ತುತ್ತಾದ ಕಂಬದಿಂದ ಉದಿಸಿ ಬಂದ. ಪ್ರಹ್ಲಾದನಲ್ಲಿ ಅಂಥ ಭಕ್ತಿ ಯಾಕೆ ಬಂತು? ಪ್ರಹ್ಲಾದ ತಾಯಿಯ ಕಯಾದುವಿನ ಗರ್ಭದಲ್ಲಿರುವಾಗ ಇಂದ್ರ ಒಂದು ಉಪಾಯ ಮಾಡಿದಂತೆ. ಹಿರಣ್ಯಾಕ್ಷನೇ ಬಹುದೊಡ್ಡ ರಾಕ್ಷಸ, ನಮಗೆಲ್ಲ ಕಂಟಕನಾಗಿದ್ದವ. ಅವನ ಅಣ್ಣ ಹಿರಣ್ಯಕಶಿಪು ಇನ್ನೂ ಕಂಟಕಪ್ರಾಯ, ಘನಘೋರ ತಪಸ್ಸು ಮಾಡ್ತಾ ಇದ್ದಾನೆ ಬ್ರಹ್ಮನನ್ನು ಕುರಿತು. ಎಲ್ಲಿಯವರೆಗೆ ತಪಸ್ಸು ಹೇಳಿದರೆ ಅವನ ಮೈ ತುಂಬ ಹುತ್ತ ಬೆಳೆದುಕೊಂಡಿದೆ. ಅವನ ಶರೀರದ ಚರ್ಮಗಳನ್ನೆಲ್ಲ ಗೆದ್ದಲು ಹುಳ ತಿಂದು ಬಿಟ್ಟಿದೆ. ಶರೀರದಲ್ಲಿ ಚರ್ಮ ಇಲ್ಲ, ಮಾಂಸ ಮತ್ತು ಎಲುಬು ಮಾತ್ರ. ಕಣ್ಣಿನ ಗುಡ್ಡೆಗಳನ್ನು ಗೆದ್ದಲು ಹುಳ ತಿಂದು ಬಿಟ್ಟಿದೆ. ಆದರೂ ತಾನು ವಿಚಲಿತನಾಗದೆ ತಲೆ ಕೂದಲಲ್ಲಿ ಹಕ್ಕಿ ಗೂಡು ಕಟ್ಟಿದೆ, ಎಷ್ಟೋ ಮರಿಗಳನ್ನಿಟ್ಟಿದೆ. ಇಷ್ಟು ಕಠೋರವಾದರೂ ಕೂಡ ಸ್ವಲ್ಪವೂ ಕಿಂಚಿತ್ತು ಕಣ್ಣು ಮಿಟುಕಿಸದೆ, ಸ್ವಲ್ಪವೂ ಅಲುಗಾಡದೆ ಘನಘೋರವಾದ ತಪಸ್ಸನ್ನು ಹಿರಣ್ಯಕಶಿಪು ಮಾಡ್ತಾ ಇದ್ದಾನೆ. ಇವನಿಗೆ ಬ್ರಹ್ಮ ಒಲಿದು ವರ ಕೊಟ್ಟು ಬಿಟ್ಟರೆ ನಮ್ಮ ಪರಿಸ್ಥಿತಿ ಹೇಗಿರಬೇಡ, ಅವನನ್ನು ಹೇಗಾದರೂ ನೋಡಿಕೊಳ್ಳುವ, ಅವನ ಸಂತತಿಯನ್ನು ನಾಶ ಮಾಡುತ್ತೇನೆ ಹೇಳಿ ಕಯಾದುವಿನ ಗರ್ಭವನ್ನು ಛೇದನ ಮಾಡಲಿಕ್ಕೆ ಇಂದ್ರ ಬರ್ತಾನಂತೆ. ಆವಾಗ ನಾರದರು ಅವಳ ಗರ್ಭದಲ್ಲಿರತಕ್ಕಂತಹ ಒಬ್ಬ ಭಾಗವತೋತ್ತಮನನ್ನು ಕಂಡು, ಭಗವದ್ ಭಕ್ತನನ್ನು ಕಂಡು ಕಯಾದುವನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರಕ್ಷಣೆ ಮಾಡ್ತಾರೆ. ತಾವು ಭಗವತ್ ಕಥೆಗಳನ್ನು ಹೇಳುತ್ತಾ ಇರ್ತಾರೆ ನಾರದರು. ಭಗವಂತನ ಮಹಿಮೆಯನ್ನು, ಭಗವಂತನ ತತ್ವಗಳನ್ನು, ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರಬೇಕಾದ್ರೆ ಗರ್ಭಿಣಿ ಸಹಜವಾದ ಗುಣಗಳಿಂದ ಕಯಾದು ಮಲಗುತ್ತಾಳೆ. ಕಯಾದುವಿನ ಗರ್ಭದಲ್ಲಿರತಕ್ಕಂತಹ ಈ ಶಿಶು ಹೂ ಕೊಡ್ತಾ ಇರ್ತದಂತೆ. ಭಗವಂತನ ಕಥೆಗಳನ್ನು ಕೇಳುತ್ತಾ ಇದೆ, ಹೂ ಅಂತ ಹೇಳುತ್ತಾ ಇದೆ. ನಾರದರಿಗೆ ಬಹಳ ಆನಂದ ಆಯಿತು. ಭಾಗವತೋತ್ತಮ ಒಬ್ಬ ಹುಡ್ತಾನೆ ಅಂತ ತೀರ್ಮಾನ ಮಾಡುತ್ತಾರೆ. ಆ ಗರ್ಭದಲ್ಲಿ ಪ್ರಹ್ಲಾದ ಹುಟ್ಟಿದ. ಪ್ರಹ್ಲಾದನನ್ನು ಗುರುಕುಲಕ್ಕೆ ಸೇರಿಸ್ತಾರೆ. ಅಲ್ಲಿ ಪ್ರಹ್ಲಾದ ನಮಗೆಲ್ಲರಿಗೂ ತಿಳಿಸುವಂತಹ ಒಂದು ಸಂದೇಶ. ಪ್ರಹ್ಲಾದನ ಸಹಪಾಠಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರಂತೆ, ಯಾಕೆ ಈ ವಯಸ್ಸಿನಲ್ಲಿ ನಿನಗೆ ಈ ಭಗವಂತನ ಚಿಂತನೆ? ಯಾಕೆ ಈ ವಯಸ್ಸಿನಲ್ಲಿ ಧರ್ಮ, ಕರ್ಮ, ವ್ರತ, ನೇಮ, ನಿಷ್ಠೆ, ಉಪವಾಸ ಇದೆಲ್ಲ ಯಾಕೆ ಬೇಕು? ನಮ್ಮಲ್ಲಿ ಕೂಡ ಇಂತಹ ಒಂದು ಕಲ್ಪನೆ ಉಂಟು. ಯಾರಾದರೂ ವೃದ್ಧರಾದರೂ ದೇವಸ್ಥಾನಕ್ಕೆ ಬಂದರು ಅಂತಾದರೆ, ಏನು ರಿಟೈರ್ಡ್ ಆಯಿತಾ? ಇಲ್ಲ, ಮತ್ತೇನು ದೇವಸ್ಥಾನಕ್ಕೆ ಬಂದದ್ದು? ರಿಟೈರ್ಡ್ ಆದರೆ ದೇವಸ್ಥಾನಕ್ಕೆ ಬರೋದು ಅಂತ ಅರ್ಥ. ಅಂದರೆ 60 ದಾಟಿದವರು ಭಜನೆ ಮಾಡುವುದು, 60 ದಾಟಿದವರು ದೇವರನ್ನು ಸ್ಮರಿಸುವುದು. ನಾವು ಸಣ್ಣವರಿರುವಾಗ ನಮ್ಮ ಹಿರಿಯರು ನಮಗೆ ಹೇಳಿದ್ದುಂಟು, ಯಾಕೆ ಈ ವಯಸ್ಸಿನಲ್ಲಿ ಏಕಾದಶಿ ಉಪವಾಸ ಮಾಡ್ತಿ? ಇದೆಲ್ಲ ಕಲ್ಲು ತಿಂದು ಜೀರ್ಣಿಸಿಕೊಳ್ಳಬೇಕಾದಂತಹ ವಯಸ್ಸು ನಿಮ್ಮದು. ಬೆಳೆಯುವ ಶರೀರ ಚೆನ್ನಾಗಿ ತಿನ್ನಬೇಕು. ಅದು ಬಿಟ್ಟು ಈ ಉಪವಾಸ, ವ್ರತ, ನಿಷ್ಠೆ ಇದೆಲ್ಲ ಯಾರಿಗೆ? ಇದೆಲ್ಲ 60 ದಾಟಿದ ಮೇಲೆ ಅಂತ ಹೇಳ್ತಾ ಇದ್ರು. ಈಗ ಅವರಿಗೆ 60 ಆಗಿದೆ ಹೇಳಿದವರಿಗೆ. ಅವರೀಗ ನನಗೆ ಕೂಡುವುದಿಲ್ಲ ಉಪವಾಸ ಮಾಡಲಿಕ್ಕೆ,
ಕಾಲು ಗಂಟು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ನಿಂತರೆ ಕೂತ್ರೆ ನಿಲ್ಲಿಕ್ಕಾಗೋದಿಲ್ಲ, ನಿಂತರೆ ಕೂರ್ಲಿಕ್ಕಾಗೋದಿಲ್ಲ, ನಾನಂತೂ ಉಪವಾಸ ಮಾಡೋದಿಲ್ಲಪ್ಪ, ನನಗೆ ಊಟ ಮಾಡದಿದ್ದರೆ ಸಾಧ್ಯವೇ ಇಲ್ಲ, ತಲೆದಿರುಗಿ ಬೀಳ್ತೇನೆ ನಾನು ಅಂತ ಹೇಳ್ತಾರೆ. ಅಂತೂ ಅವರ ಜೀವನ ಯೌವನದಲ್ಲಿ ಬೆಳೆಯುವ ಶರೀರ ಅಂತ ತಿಂದರು, ವೃದ್ಧಾಪ್ಯದಲ್ಲಿ ವೃದ್ಧರಾಗಿದ್ದೇವೆ ಅಂತ ತಿಂತಾ ಇದ್ದಾರೆ, ಜೀವನದಲ್ಲಿ ಉಪವಾಸ ಮಾಡಲಿಲ್ಲ. ಪ್ರಹ್ಲಾದ ಹೇಳ್ತಾನೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ. ಕೌಮಾರಾವಸ್ಥೆಯಲ್ಲೇ ಧರ್ಮಾಚರಣೆ ಮಾಡಿ, ವೃದ್ಧರಾದ ಮೇಲೆ ಮಾಡಲಿಕ್ಕಾಗುವುದಿಲ್ಲ. ಶಾಸ್ತ್ರ ನಮಗೆ ಕನ್ಸೆಷನ್ ಕೊಡ್ತದೆ. ಯಾಕೆ ಗೊತ್ತುಂಟ? 8 ರಿಂದ 80 ಧರ್ಮಾಚರಣೆಗೆ ಇಡುವಂತಹ ಕಾಲ. 80 ದಾಟಿದ ಮೇಲೆ ಸಹಜವಾಗಿ ವಯೋಸಹಜ ಗುಣಗಳಿಂದ ಆಗುವುದಿಲ್ಲ. ಇವತ್ತಿನ 80 ಇರುವುದೇ ದೊಡ್ಡ ವಿಷಯ ಇರಲಿ, ಅಂತೂ 80 ಮೇಲೆ ಕೊನೆ ಪಕ್ಷಕ್ಕೆ 60 ಇಟ್ಕೊಳ್ಳುವ. 60 ನಂತರ ಆಗುವುದಿಲ್ಲ, ಸಹಜ. ನಾವು ಯುವಾವಸ್ಥೆಯಲ್ಲಿ ಶಕ್ತರಾಗಿದ್ದಾಗ ಎಲ್ಲವನ್ನೂ ಮಾಡಿದ್ದೇವೆ ಅಂತ ಧೈರ್ಯದಿಂದ ಹೇಳ್ಕೊಳ್ಬಹುದಲ್ವಾ? ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ನೀವು ಮಾಡುವುದಿಲ್ಲ ಉಪವಾಸ ಅಂತ ಕೇಳಿದರೆ, ನಾನು ನಿನ್ನ ಹಾಗಿದ್ದಾಗ ಮಾಡ್ತಾ ಇದ್ದೆ, ಈಗ 60 ದಾಟಿದೆ ಆಗ್ತಾ ಇಲ್ಲ ಅಂತ ಮಾಡುವುದಿಲ್ಲ ಅಂತ ಹೇಳ್ಬೋದಲ್ಲ ಮಕ್ಕಳಿಗೆ. ಆ ಆತ್ಮತೃಪ್ತಿ ಆದರೂ ನಮ್ಮಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರ ಆದರೂ ನಾವು ಉಪವಾಸ ಮಾಡಬೇಕು. ಸಹಪಾಠಿಗಳು ಗುರುಗಳು ಕೇಳಿದ ಪ್ರಶ್ನೆಗೆ ಪ್ರಹ್ಲಾದ ಕೊಡುವ ಉತ್ತರ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಾಗವತ ಧರ್ಮ, ಭಾಗವತ ಅಂತ ಹೇಳಿದ್ರೆ ಪುಸ್ತಕದ ಧರ್ಮ ಅಂತ ಅರ್ಥ ಅಲ್ಲ. ಭಗವಂತನ ತತ್ವಗಳನ್ನು, ಭಗವಂತನ ಚಿಂತನೆಗಳನ್ನು, ಭಗವಂತನ ವಿಚಾರಗಳನ್ನು, ಪ್ರೀತಿಕರವಾದಂತಹ ವ್ರತಾದಿಗಳನ್ನು ಮಾಡುವ ಸಮಯ ಕೌಮಾರಾವಸ್ಥೆಯೇ ಹೊರತು ವೃದ್ಧಾಪ್ಯ ಅಲ್ಲ. ವೃದ್ಧಾಪ್ಯದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಮಾಡ್ತಾ ಇದ್ದಾರೆ ಅಂತಾದರೆ ಅವರನ್ನು ಪ್ರೋತ್ಸಾಹಿಸಿ. ಈ ಕಾಲದಲ್ಲಿ ನನ್ನ ಮಗಳು ಹೇಳ್ತಾಳೆ, ಅವಳು 4ನೇ ಕ್ಲಾಸು, ಏಕಾದಶಿಯನ್ನು ಉಪವಾಸ ವ್ಯಾಪಯ ಅಂತ ಹೇಳ್ತಾಳೆ. ನಾನು ಪ್ರೋತ್ಸಾಹ ಕೊಡ್ತೇನೆ, ಆದರೆ ಒಂದು ಮಾತು ಹೇಳ್ತೇನೆ, ಆದಿತ್ಯವಾರ ಏಕಾದಶಿ ಬಾದ್ರೆ ಖಂಡಿತ ಉಪವಾಸ ಮಾಡು. ಶಾಲೆಗೆ ಹೋಗುವಾಗ ಬೇಡ. ಎಲ್ಲಿಯಾದರೂ ಆಟ ಪಾಠ ಓಟ ತಲೆದಿರುಗಿ ಬಿದ್ರು ಅಂತಾದರೆ ಮತ್ತೆ ನಮಗೆ ಫೋನ್ ಬರ್ತದೆ, ಬನ್ನಿ ಕರ್ಕೊಂಡು ಹೋಗಿ ಮಗಳನ್ನು ಅಂತ. ಅದಕ್ಕೋಸ್ಕರ ಆದಿತ್ಯವಾರ ದಿವಸ 4ನೇ ಕ್ಲಾಸಿನ ಮಗಳು, ಇವತ್ತು ನನ್ನನ್ನು ಕುಚ್ಚಿಕೊಳ್ಳುವುದಲ್ಲ, ನನ್ನ ಆತ್ಮ ಪ್ರಶಂಸೆ ತಿಳ್ಕೊಳ್ಬೇಡಿ, 4ನೇ ಕ್ಲಾಸಿನವಳು ಮಧ್ಯಾಹ್ನ 2 ಗಂಟೆಯವರೆಗೆ ಶುದ್ಧ ಉಪವಾಸ, ಒಂದು ಹನಿ ನೀರನ್ನು ಕುಡಿಯದೆ ಶುದ್ಧ ಉಪವಾಸ ಮಾಡ್ತಾಳೆ. 2 ಗಂಟೆ ನಂತರ ಅಪಯ ಎನ್ನ ತಾಪುರಿ ಎಂಜಾದಾಣ್ಣ ಗೆತೋ ನೋಡ ಒಂಚೂರು ಅಂತ ಕೇಳಿದ, ಏನಾದರೂ ಸ್ವಲ್ಪ ತಗೊಳ್ಬೇಕಾ, ನನಗೆ ಕಷ್ಟ ಆಗ್ತಾ ಉಂಟು ಅಂತ ಹೇಳಿ 2 ಗಂಟೆಯ ನಂತರ ಸ್ವಲ್ಪ ಹಾಲನ್ನು, ಫಲಹಾರವನ್ನು, ಉಪಹಾರವನ್ನು ಸ್ವೀಕಾರ ಮಾಡ್ತಾಳೆ. ಇದು ನಾವು ಮಕ್ಕಳಿಗೆ ಕೊಡಬೇಕಾದಂತಹ ಪ್ರೋತ್ಸಾಹ. ಮಕ್ಕಳು ಮಾಡ್ತೇವೆ ಅಂತ ಹೇಳಿದಾಗ ಏಕಾದಶಿ ಇದು ಎಲ್ಲರೂ ಗಮನದಲ್ಲಿಡಬೇಕಾದದ್ದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಭಾಗವತದಲ್ಲಿ ಬರುವುದಿಲ್ಲ, ಆದರೆ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ಕಡ್ಡಾಯ ಉಪವಾಸದ ದಿವಸ ಯಾವುದು? ಮುಸಲ್ಮಾನರು ರಂಜಾನ್ ಉಪವಾಸ ಕಡ್ಡಾಯವಾಗಿ ಮಾಡ್ತಾರೆ. ಹಗಲಿನಿಂದ ರಾತ್ರಿಯವರೆಗೆ ಮಾಡ್ತಾರೆ, ರಾತ್ರಿ ಆದಮೇಲೆ ಅದು ಅವರ ಕ್ರಮ, ತಿಂತಾರೆ, ಅದು ಅವರ ಕ್ರಮ, ಬಿಟ್ಟು ಬಿಡುವ, ಅದು ಬೇಡ. ಅಂದು ಕಡ್ಡಾಯ ಉಪವಾಸವನ್ನು ಮಾಡ್ತಾರೆ. ಕ್ರೈಸ್ತ ಧರ್ಮೀಯರು ಕಪ್ಪು ತಿಂಗಳು, ಬ್ಲ್ಯಾಕ್ ಮಂತ್ ಅಂತ ಮಾಡ್ತಾರೆ, ಆವಾಗ ಉಪವಾಸವನ್ನು ಯಾವುದಾದ್ರು ಅವ್ರದ್ದೊಂದು ಕ್ರಮ ಉಂಟು, ಉಪವಾಸ ಮಾಡ್ತಾರೆ. ನಮಗೆ ಯಾವಾಗ ಉಪವಾಸ? ನವರಾತ್ರಿ ಅಂತ ಕೆಲವರು ಹೇಳಿದರು. ನಾನು ಹೀಗೆ ಒಂದು ಕಡೆಯಲ್ಲಿ ಕೇಳಿದಾಗ, ನವರಾತ್ರಿಯಲ್ಲಿ ಉಪವಾಸ ಮಾಡಬೇಕು ಅಂತ ಹೇಳಲಿಲ್ಲ. ಕೆಲವರು ಕಾಮ್ಯ ಕರ್ಮವನ್ನು ಇಟ್ಟುಕೊಂಡು, ಯಾವುದೋ ಕಾಮನೆಗಳನ್ನು ಇಟ್ಟುಕೊಂಡು ಉಪವಾಸಾದಿಗಳನ್ನು ಮಾಡಬಹುದು, ಮಾಡಲೇಬೇಕು ಒಂದು ಕಡ್ಡಾಯ ಅಲ್ಲ. ಇನ್ನು ಕೆಲವರು ಸಂಕಷ್ಟಿ ಉಪವಾಸವನ್ನು ಮಾಡ್ತಾರೆ. ಸಂಕಷ್ಟಿ ಉಪವಾಸವು ಅಷ್ಟದು ಕಾಮ್ಯ ಕರ್ಮ, ಮಾಡಲೇಬೇಕು ಅಂತ ವಿಧಿ ಇಲ್ಲ. ನಿಮಗೆ ಏನೋ ಫಲಾಪೇಕ್ಷೆ ಉಂಟು, ಅದಕ್ಕೆ ಗಣಪತಿ ಹತ್ರ ಹರಕೆ ಹೊತ್ತಿದ್ದೀರಿ, ಆದ ಕಾರಣ ಮಾಡ್ತೀರಿ, ಮಾಡಿ, ಒಳ್ಳೆಯದು. ಕಡ್ಡಾಯ ಉಪವಾಸ ಹಿಂದೂ ಧರ್ಮೀಯರಿಗೆ ಯಾವಾಗ? ಏಕಾದಶಿ ದಿವಸ. ವಿಜ್ಞಾನವೂ ಇದನ್ನು ಹೇಳ್ತದೆ. ಸೂರ್ಯ ಚಂದ್ರರ ಚಲನೆಗೆ ಅನುಗುಣವಾಗಿ ಆ ಏಕಾದಶಿಯ ದಿವಸ ವಾತಾವರಣದಲ್ಲಿ ಉಂಟಾಗುವಂತಹ ಪರಿವರ್ತನೆಗೆ, ವ್ಯತ್ಯಾಸಗಳಿಗೆ, ವಿಕಿರಣಗಳ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಏಕಾದಶಿಯ ದಿವಸ ಉಪವಾಸ ಮಾಡುವಂತಹದ್ದು ಬಹಳ ಶ್ರೇಷ್ಠ, ಆರೋಗ್ಯಪ್ರದ ಅಂತ ವಿಜ್ಞಾನವೂ ಹೇಳುತ್ತಾ ಉಂಟು. ಧರ್ಮಶಾಸ್ತ್ರಕಾರರು ಅನೇಕ ರೀತಿಯ ಕಾರಣಗಳನ್ನು ಕೊಡ್ತಾರೆ. ಯಾನಿ ಕಾನಿಚ ಪಾಪಾನಿ ಬ್ರಹ್ಮಹತ್ಯಾದಿ ಕಾನಿಚ ತಾನಿ ಸರ್ವಾನಿ ವಿನಶ್ಯಂತಿ ಉಪವಾಸೇ ಹರಿವಾಸರೇ. ಹರಿವಾಸರದ ಏಕಾದಶಿ ದಿವಸ ಉಪವಾಸ ಮಾಡಿದರೆ ಬ್ರಹ್ಮಹತ್ಯಾದಿ ಮಹಾಪಾತಕಗಳೆಲ್ಲವೂ ಕೂಡ ನಾಶ ಆಗುತ್ತವೆ. ರುದ್ರದೇವರು ಪಾರ್ವತಿಗೆ ಉಪದೇಶ ಕೊಡುವುದು, ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಎಲ್ಲವೋ ವರಾನನೇ, ಎಲ್ಲವೋ ನನ್ನ ಪ್ರಿಯ ಭಾಮಿನಿಯೇ,
ನಭೋಕ್ತವ್ಯಂ ನಭೋಕ್ತವ್ಯಂ, ಉಣ್ಣಬಾರದು ಉಣಬಾರದು. ಯಾವಾಗ? ಸಂಪ್ರಾಪ್ತೆ ಹರಿವಾಸರೆ, ಹರಿವಾಸರ ಬಂತು ಅಂತಾದಾಗ, ಏಕಾದಶಿ ದಿವಸ ಬಂತು ಅಂತಾದಾಗ ಊಟ ಮಾಡಬಾರದು ಅಂತ ಪಾರ್ವತೀ ದೇವಿಗೆ ರುದ್ರದೇವರು ಉಪದೇಶ ಕೊಡೋದು. ಬ್ರಹ್ಮಾದಿ ದೇವತೆಗಳು ಕೂಡ ಏಕಾದಶಿಯ ದಿನದಲ್ಲಿ ಉಪವಾಸವನ್ನು ಆಚರಿಸ್ತಾರೆ ಅಂತ ಪುರಾಣಗಳು ಶಾಸ್ತ್ರಗಳು ಹೇಳ್ತಾ ಉಂಟು. ಇನ್ನೊಂದು ಸಮಸ್ಯೆ ಹೇಳಿದ್ರೆ ನಮ್ಮಲ್ಲಿ ಕೆಲವರು ಹೇಳುವವರಿದ್ದಾರೆ. ಯಾರು ಹೇಳಿದ್ದು? ಶಶಾಂಕ ಭಟ್ರ. ಅವರಿಗೆ ತಲೆ ಸರಿ ಇಲ್ಲ. ವಿದ್ಯಾಪೀಠದಲ್ಲಿ 13 ವರ್ಷ ಕಲ್ತಿದ್ದೇನೆ ಹೇಳಿ ಅವರಿಗೆ ತಲೆಗೆ ಅಡರಿದೆ. ಏನಿಲ್ಲ, ನೀವು ಉಪವಾಸ ಮಾಡಬೇಡಿ, ಊಟ ಮಾಡಿ ಅಂತ ಹೇಳುವವರಿದ್ದಾರೆ. ಇದು ನಮ್ಮ ಒಳಗಿರುವಂತಹ ಸಮಸ್ಯೆ. ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಬಹಳ ಕಾಲದಿಂದ ಉಂಟು. ನಮ್ಮಲ್ಲಿ ಒಬ್ಬ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾನೆ ಅಂತಾದಾಗ ಅವನನ್ನು ಹಿಡಿದು ಎಳೆಯುವವರು ಬಹಳಷ್ಟು ಇದ್ದಾರೆ. ಇದು ನಮ್ಮ ಸಮಾಜ ದೊಡ್ಡ ದುರಂತ. ಇಂಥದಕ್ಕೆ ಕಿವಿ ಕೊಡಬೇಡಿ. ಏಕಾದಶಿ ಉಪವಾಸ ಪ್ರತಿಯೊಬ್ಬ ಹಿಂದುವಿಗೂ ಕರ್ತವ್ಯ. ಶುದ್ಧ ಉಪವಾಸ, ನೀರನ್ನೂ ಕುಡಿಯದೆ ಉಪವಾಸ ಮಾಡುವುದು ಬಹಳ ಶ್ರೇಷ್ಠ. ಸಾಧ್ಯವಾಗಿದ್ದರೆ ದ್ರವಾಹಾರವನ್ನು ತೆಗೆದುಕೊಳ್ಳಿ. ಅದೂ ಸಾಧ್ಯ ಆಗಿದ್ದರೆ ಫಲಹಾರ, ಫಲಹಾರ ಅಂದರೆ ಉಪ್ಪಿಟ್ಟು ಶಾವಿಗೆ ಅಂತ ಅರ್ಥ ಅಲ್ಲ, ಫಲವಸ್ತು, ಫ್ರೂಟ್ಸ್, ಇದನ್ನು ತೆಗೆದುಕೊಳ್ಳಿ. ಅದೂ ಸಾಧ್ಯ ಇಲ್ಲ ಅಂತ ಆದಾಗ, ಆ ಮಟ್ಟಕ್ಕೆ ಬಂದಾಗ ಉಪಹಾರವನ್ನು ತೆಗೆದುಕೊಳ್ಳಿ. ಅಷ್ಟರಲ್ಲಿ ಜೀವನ ಒಂದು ದಿವಸ ಇರಲಿಕ್ಕೆ ಆಗೋದಿಲ್ವ? ಅದೂ ಸಾಧ್ಯ ಇಲ್ಲ, ನನಗೆ ಅನ್ನವೇ ಬೇಕು ಅಂತ. ಅನ್ನ ಅಂತ ಹೇಳಿದರೆ ನಮ್ಮ ತೌಳವ ಭಾಷೆಯಲ್ಲಿ ಅನ್ನ ಶಬ್ದಕ್ಕೆ ಅಕ್ಕಿ ಬೆಂದರೆ ಅನ್ನ ಅಂತ. ಸಂಸ್ಕೃತದಲ್ಲಿ ಅನ್ನ ಅಂದರೆ ಅತ್ತುಂ ಯೋಗ್ಯಂ ಅನ್ನಂ, ತಿನ್ನಲಿಕ್ಕೆ ಯೋಗ್ಯವಾದದ್ದು ಎಲ್ಲವೂ ಅನ್ನ. ಅತ್ತುಂ ಯಾವುದು ಜಗಿದು ತಿಂತೇವೋ ಅದಕ್ಕೆ ಅನ್ನ ಅಂತ ಹೆಸರು ಸಂಸ್ಕೃತದಲ್ಲಿ. ಹಾಗಾಗಿ ಧರ್ಮಶಾಸ್ತ್ರಗಳ ಪ್ರಕಾರ ಯಾನಿ ಕಾನಿಚ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಂ ಆಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಯಾವುದೆಲ್ಲ ಪಾಪಗಳಿದ್ದಾವೋ ಅವೆಲ್ಲವೂ ಕೂಡ ಅನ್ನವನ್ನು ಆಶ್ರಯಿಸಿಕೊಂಡಿರ್ತವಂತೆ. ಆದ ಕಾರಣ ನಮ್ಮಲ್ಲಿ ಏನಾಯಿತು, ಅನ್ನ ಊಟ ಮಾಡಿ ಇನ್ನೂ ಸ್ವಲ್ಪ ತೀರ ಹಳ್ಳಿಯ ಪ್ರದೇಶಗಳಿಗೆಲ್ಲ ಹೋದರೆ, ಈ ಸುಳ್ಯ, ಪುತ್ತೂರು, ವಿಟ್ಲ ಈಚೆ ಕಡೆಗೆಲ್ಲ ಹೋದರೆ ಅಲ್ಲಿಯ ಬ್ರಾಹ್ಮಣರಲ್ಲಿ ಒಂದುಂಟು. ನಾವು ನಿತ್ಯವೂ ಕುಚ್ಚಲಕ್ಕಿ ಊಟ ಮಾಡೋದು, ಏಕಾದಶಿ ದಿವಸ ಬೆಳ್ತಿಗೆ ಅಕ್ಕಿ ಊಟ ಮಾಡ್ತೇವೆ ಅಂತ ಒಂದು ಸಂಪ್ರದಾಯ. ಅಂದರೆ ಟೋಟಲಿ ಅರ್ಥ ಏನು? ಪ್ರಧಾನ ಆಹಾರವನ್ನು ತ್ಯಾಗ ಮಾಡೋದು ಅಂತ ಅರ್ಥ. ಉಪವಾಸ ಪ್ರಧಾನ ಆಹಾರ ಕುಚ್ಚಲಕ್ಕಿ, ಆವತ್ತು ಕುಚ್ಚಲಕ್ಕಿಯನ್ನು ಬಿಟ್ಟು ಬೆಳ್ತಿಗೆ ಅಕ್ಕಿ ಊಟ ಮಾಡೋದು ಅಂತ. ಅಂತೂ ಊಟವೇ. ಹಾಗಾಗಿ ಆ ಕ್ರಮಗಳು ಇಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಉಪವಾಸವನ್ನು ಆಚರಿಸಲಿಕ್ಕೆ ಪ್ರಯತ್ನ ಪಡಿ. ಕೆಲವರು ರಾಘವೇಂದ್ರ ಸ್ವಾಮಿಗಳ ಪ್ರೀತ್ಯರ್ಥವಾಗಿ ಗುರುವಾರ ಉಪವಾಸ ಮಾಡ್ತಾರೆ. ಇದು ಹೇಗೆ ಅಂತ ಕೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಪರಂಪರೆಯಿಂದ ಬಂದ ಯತಿಗಳು. ಅವರು ಕೂಡ ಏಕಾದಶಿ ಉಪವಾಸವನ್ನೇ ಮಾಡಲಿಕ್ಕೆ ಹೇಳಿದ್ದು. ಅವರು ಕೂಡ ಹರಿಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಿದ್ದು. ಅವರು ಕೂಡ ಭಗವತ್ ಚಿಂತನೆಯನ್ನೇ ಹೇಳಿದ್ದು. ನಾವು ಅವರು ಹೇಳುವ ಮಾತು ಕೇಳುತ್ತಾ ಇಲ್ಲ, ಅವರು ಕೊಡುವುದು ಮಾತ್ರ ಕೇಳುತ್ತಾ ಇದ್ದೇವೆ. ಹೇಳಿದ್ದನ್ನು ಹೇಗಾಯಿತು ಕೇಳಿದ್ರೆ, ತಂದೆ ತಾಯಿಯ ಮಾತನ್ನು ಎಚ್ಕಿಂಚಿತ್ತೂ ಕೇಳುವುದಿಲ್ಲ. ಆದರೆ ತಂದೆಗೆ ಪ್ರತಿನಿತ್ಯ ಪಾದಪೂಜೆ ಮಾಡುವುದು, ತಂದೆಯ ಕಾಲ ತೊಳೆಯುವುದು, ತಂದೆಗೆ ಆರತಿ ಮಾಡುವುದು, ತಂದೆಗೆ ಗಂಧ ಹಚ್ಚುವುದು, ತಂದೆಗೆ ಪುಷ್ಪ ಮಾಡುವುದು ಎಲ್ಲ ಮಾಡ್ತೇವೆ. ಯಾಕೆ? ತಂದೆಯ ಆಸ್ತಿಯಲ್ಲಿ ಪಾಲು ಬರುವುದಿದ್ರೆ ಬರಲಿ ಎಂಬ ಉದ್ದೇಶದಿಂದ ಮಾಡಿದ ಹಾಗೆ. ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡುತ್ತೇವೆ. ಯಾಕೆ? ಅವರು ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು. ಕೇಳಿದ್ದನ್ನೆಲ್ಲ ಕೊಡ್ತಾರೆ, ಕೊಟ್ಟದ್ದನ್ನೆಲ್ಲ ಕೊಡ್ಲಿ ಹೇಳಿ ಗುರುವಾರ ಉಪವಾಸ. ಅವರು ಹೇಳಿದ್ದಾರೆ ಏಕಾದಶಿ ಉಪವಾಸ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಅದನ್ನು ನಾವು ಕೇಳುವುದಿಲ್ಲ. ನೀವು ಹೇಳಿದ್ದೆಲ್ಲ ಬೇಡ, ಕೊಡುವುದು ಮಾತ್ರ ಬೇಕು ಎಂಬುದಾಗಿ ರಾಯರ ಮೇಲೆ ಬಹಳವಾದ ಭಕ್ತಿ. ಅಂತಹ ಭಕ್ತಿ ಪ್ರಯೋಜನ ಇಲ್ಲ. ಯಾವ ಏಕಾದಶಿಯನ್ನು ಹೊರತುಪಡಿಸಿ ಯಾವ ವ್ರತಾಪವಾಸಗಳನ್ನು ನೀವು ಮಾಡಿ ಏಕಾದಶಿಯ ಮುಂದೆ ಅದೆಲ್ಲವೂ ನಿಷ್ಫಲ ಅಂತ ಶಾಸ್ತ್ರಕಾರರು ಕಠೋರವಾದ ಮಾತನ್ನು ಹೇಳುತ್ತಾರೆ. ಹಾಗಾಗಿ ನಮಗೆ ಈ ಮಾತನ್ನು ನೀವು ಪಾಲನೆ ಮಾಡಿ, ಪ್ರಚಾರ ಮಾಡಿ. ಏಕಾದಶಿ ಉಪವಾಸ ಹಿಂದೂ ಧರ್ಮೀಯರಿಗೆ ಕಡ್ಡಾಯದ ಉಪವಾಸದ ದಿನ. ಅದನ್ನು ಅನುಸರಿಸಬೇಕು, ಆಚರಿಸಬೇಕು. ಇದು ಧರ್ಮಶಾಸ್ತ್ರಗಳ ಸಂದೇಶ. ಆ ರೀತಿಯಲ್ಲಿ ಪ್ರಹ್ಲಾದ ಕೌಮಾರಾವಸ್ಥೆಯಲ್ಲೇ ಧರ್ಮಾಚರಣೆಗಳನ್ನು ಮಾಡಬೇಕು ಅಂತ ಆದೇಶ ಕೊಟ್ಟ, ಉಪದೇಶ ಕೊಟ್ಟ. ಹಾಗಾಗಿ ವೃದ್ಧಾಪ್ಯಕ್ಕೋಸ್ಕರ ಕಾಯುವುದಲ್ಲ. ಯಾಕೆ ಅಂತ ಹೇಳಿದರೆ, ನಿತ್ಯ ಸನ್ನಿಹಿತೋ ಗೃಹೀತ್ವ ಇವ ಕೇಶೇಷು ನಿತ್ಯ ಸನ್ನಿಹಿತೋ ಮೃತ್ಯು ಮೃತ್ಯುನ ಧರ್ಮಮಾಚರೇತ್. ಮೃತ್ಯು ನಮ್ಮ ಬೆನ್ನ ಹಿಂದೆ ನಮ್ಮ ಜುಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ದಾನಂತೆ. ನಮ್ಮ ಬೆನ್ನ ಹಿಂದೆ ಇದ್ದಾನೆ, ನಮ್ಮ ಕೂದಲು ಹಿಡ್ಕೊಂಡು ನಿಂತಿದ್ದಾನೆ. ಯಾವಾಗ ಎಳಿತಾನೆ ಅಂತ ಗೊತ್ತಿಲ್ಲ. ನಾವು ನಾಳೆಗೆ ಅಂತ ಇಟ್ಟರೆ ನಾಳೆ ಬೆಳಿಗ್ಗೆ ಏಳುತ್ತೇವೋ ಇಲ್ವೋ ಅಂತ ಗ್ಯಾರಂಟಿ ಉಂಟಾ ನಮಗೆ? ನನಗೆ ಗ್ಯಾರಂಟಿ ಇಲ್ಲ. ನಾನಿವತ್ತು ಮನೆಗೆ ಹೋಗ್ತೇನೆ ಎಂಬ ಗ್ಯಾರಂಟಿ ನನಗೆ ಖಂಡಿತವಾಗಿಯೂ ಇಲ್ಲ. ಇದು ನಾನು ನಿಮ್ಮ ಮುಂದೆ ನನ್ನ ಆತ್ಮಪ್ರಶಂಸೆಗೋಸ್ಕರ ಹೇಳುವುದಲ್ಲ, ನಾನು ಖಂಡಿತವಾಗಿಯೂ ಹೇಳುವುದು. ಬೇಕಾದರೆ ನನ್ನ ಮನೆಯವರ ಹತ್ರ ಕೇಳಿ. ನಾನು ನಿತ್ಯ ಮಲಗುವಾಗ ಬದಿಯಲ್ಲಿ ಒಂದು ಕೌಳಿಗೆಯಲ್ಲಿ ತೀರ್ಥ ಇಟ್ಟು ಮಲಗ್ತೇನೆ.
ಮೊದಲು ಬಂದ ನನ್ನ ಹೆಂಡತಿ ಕೇಳಿದ್ರು ಯಾಕೆ ಅಂತ. ನಾನು ಬೆಳಿಗ್ಗೆ ಏಳದಿದ್ರೆ ನನ್ನ ಬಾಯಿಗೆ ಹಾಕು ಅಂತ. ಇವತ್ತಿಗೂ ನನ್ನ ಮನೆಯಲ್ಲಿ ತೀರ್ಥವನ್ನು ಇಟ್ಟೇ ಮಲಗುದು ನಾನು. ಯಾಕೆ? ನನಗೆ ಗ್ಯಾರಂಟಿ ಇಲ್ಲ ನಾನು ಹೇಳ್ತೇನೆ ಅಂತ. ನನ್ನ ಆಯುಷ್ಯ ಭಗವಂತ ಎಷ್ಟು ದಿವಸ ಬರ್ತಿದ್ದಾನೆ ನನಗೆ ಗೊತ್ತಿಲ್ಲ. ಹಾಗಾಗಿ ಯಾರಿಗೂ ಗೊತ್ತಿಲ್ಲ, ನನಗಲ್ಲ. ಹಾಗಾಗಿ ನಾಳೆ ನಾನು ಧರ್ಮಾಚರಣೆ ಮಾಡ್ತೇನೆ, ನಾಳೆ ನಾನು ಉಪವಾಸ ಮಾಡ್ತೇನೆ, ನಾಳೆ ನಾನು ದೇವರ ಪೂಜೆ ಮಾಡ್ತೇನೆ. ಅದಕ್ಕೆ ಯಾವುದಕ್ಕೂ ನಾಳೆಯನ್ನು ಇಡಬೇಡಿ. ನಾಳೆ ಎಂಬುದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ ಪುರಾಣಗಳು ಹೇಳ್ತಾ ಇದ್ದಾವೆ, ನಿತ್ಯ ಸನ್ನಿಹಿತೋ ಮೃತ್ಯುನ ಧರ್ಮಮಾಚರೇತ್ ಗೃಹೀತ್ವಾ ಇವ ಕೇಶೇಶು. ನಮ್ಮ ಕೂದಲನ್ನು ಹಿಡ್ಕೊಂಡು ನಮ್ಮ ಬೆನ್ನ ಹಿಂದೆ ನಿಂತಿದ್ದಾನೆ, ಯಾವಾಗ ಹಿಡಿದು ಎಳಿತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಕ್ಷಣಕಾಲದಲ್ಲಿಯೂ ಧರ್ಮಾಚರಣೆಗೆ ಅವಕಾಶವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ನಮ್ಮನ್ನು ಮೇಲಿನ ಲೋಕದಲ್ಲಿ ರಕ್ಷಿಸುವಂತಹದ್ದು ಆ ಧರ್ಮಾಚರಣೆ ಮಾತ್ರ. ಹಾಗಿರುವಾಗ ಧರ್ಮಾಚರಣೆಗೆ ವಯಸ್ಸನ್ನು ನಿಗದಿ ಮಾಡಬೇಡಿ ಹೇಳಿ ಪ್ರಹ್ಲಾದ ಉಪದೇಶ ಕೊಡ್ತಾ ಇದ್ದಾನೆ. ಅಂತಹ ಪ್ರಹ್ಲಾದ ಮಹಾ ಭಗವದ್ಭಕ್ತನಾಗಿ ಬೆಳಿತಾನೆ. ಇದನ್ನು ಕಂಡಂತಹ ಹಿರಣ್ಯಕಶಿಪು ಸಂಹರಿಸಲಿಕ್ಕೆ ನಾನಾ ಪ್ರಯತ್ನಗಳನ್ನು, ತನ್ನ ಮಗನನ್ನೇ ಕೊಲ್ಲಿಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿ ವಿಫಲನಾಗಿ ಕೊನೆಗೆ ತಾನೇ ಕೊಲ್ತೇನೆ ಅಂತ ಹೋದಾಗ, ಎಲ್ಲಿದ್ದಾನೆ ನಿನ್ನ ನಾರಾಯಣ ಗೊತ್ತಿದೆ ನಮಗೆ, ಕಂಬಗಳಲ್ಲಿ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಪ್ರಹ್ಲಾದ ಹೇಳಿದ್ದಕ್ಕೆ ಈ ಕಂಬದಲ್ಲಿದ್ದಾನ. ಕಂಬವನ್ನು ಒಡೆಯುವಾಗ ಸತ್ಯಂ ವಿಧಾತುಂ ನಿಜ ಭೃತ್ಯ, ಭಗವಂತನಿಗೆ ತನ್ನ ಭಕ್ತರ ಮೇಲೆ ಅದೆಷ್ಟು ಪ್ರೀತಿ ನೋಡಿ. ತನ್ನ ಭಕ್ತರು ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಕಂಬದಿಂದ ಉದಿಸಿ ಬಂದ. ಇಬ್ಬರು ಭಕ್ತರ ಮಾತನ್ನೂ ಸತ್ಯ ಮಾಡಬೇಕು. ಇಬ್ಬರು ಭಕ್ತರ ಕೀರ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಆ ನರಸಿಂಹ ಕಂಬದಿಂದ ಉದಿಸಿ ಬಂದ. ಹೇಗೆ ಬಂದ? ನರಸಿಂಹನಾಗಿ ಬಂದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ನಿಜವಾದಂತಹ ಭಕ್ತ ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತ ನರಸಿಂಹನಾಗಿ ಬಂದ. ಹೇಗೆ? ಏನು ಸತ್ಯ ಮಾಡಲಿಕ್ಕೋಸ್ಕರ? ಒಬ್ಬ ಪ್ರಹ್ಲಾದ, ಒಬ್ಬ ಬ್ರಹ್ಮದೇವ. ಪ್ರಹ್ಲಾದ ಹೇಳಿದ ಈ ಕಂಬದಲ್ಲಿದ್ದಾನೆ ಹೊಡೀರಿ ಅಂತ ಹೇಳಿದ, ಹೊಡೆದ. ಹೌದು ಕಂಬದಲ್ಲಿದ್ದೇನೆ ಎಂದು ತೋರಿಸಲಿಕ್ಕೋಸ್ಕರ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಕಂಬದಿಂದ ಉದಿಸಿದ. ಇನ್ನೊಬ್ಬ ಬ್ರಹ್ಮದೇವ, ಅವನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಏನು ಅವನ ಮಾತು ಸತ್ಯ? ರಾತ್ರಿಯೂ ಸಾಯಬಾರದು, ಹಗಲು ಸಾಯಬಾರದು. ಸಂಧ್ಯಾಕಾಲದಲ್ಲಿ ಬಂದ, ಸಂಜೆಯ ಹೊತ್ತು, ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಸೂರ್ಯಾಸ್ತಮಿಸುವ ಸಮಯ. ಪ್ರಾಣಿಯಿಂದಲೂ ಸಾಯಬಾರದು, ಮನುಷ್ಯನಿಂದಲೂ ಸಾಯಬಾರದು ಅಂತ ಬ್ರಹ್ಮವರ ಕೊಟ್ಟಿದ್ದ. ಪ್ರಾಣಿಯೂ ಅಲ್ಲ, ಮನುಷ್ಯನೂ ಅಲ್ಲ. ಆಯುಧಗಳಿಂದ ಸಾಯಬಾರದು ಅಂತ ವರ ಕೊಟ್ಟಿದ್ದ. ಉಗುರಿನಿಂದ ಕೊಂದ. ಉಗುರು ಯಾರಿಗಾದರೂ ಆಯುಧವೋ? ಚಕ್ರವೋ, ಗದೆಯೋ, ಶಂಖವೋ, ಖಡ್ಗವೋ, ಈಟಿಯೋ, ಗುರಾಣಿಯೋ ಏನೂ ಅಲ್ಲ. ಉಗುರಿನಿಂದ ಕೊಂದ. ಉಗುರನ್ನು ಯಾರು ಆಯುಧ ಅಂತ ಕರೆಯುವುದಿಲ್ಲ. ಅದಾದಮೇಲೆ ಪ್ರಾಯ ಆಯುಧ ಅಂತ ಸಂಬೋಧನೆ ಮಾಡ್ತಾರೋ ಏನೋ ಈ ಪ್ರಕರಣ ನಡೆದ ಮೇಲೆ. ಆದರೆ ಉಗುರಿನಿಂದ ಕೊಂದ, ಅದು ಆಯುಧ ಅಲ್ಲ. ಹೊರಗೂ ಸಾಯಬಾರದು, ಒಳಗೂ ಸಾಯಬಾರದು ಅಂತ ಹೇಳಿದ. ಸಂಧ್ಯಾಕಾಲದಲ್ಲಿ ಹಿರಣ್ಯಕಶಿಪುವಿನ ಅರಮನೆಯ ಹೊಸ್ತಿಲ ಮೇಲೆ ಕೂತ. ಹೊಸ್ತಿಲ ಮೇಲೆ ಕೂತ್ರೆ ಅದು ಹೊರಗೂ ಅಲ್ಲ, ಒಳಗೂ ಅಲ್ಲ. ದೆಹಲಿ ಅಂತ ಕರೀತಾರೆ. ಹೊರಗೂ ಅಲ್ಲ, ಒಳಗೂ ಅಲ್ಲ. ಹೊಸ್ತಿಲ ಮೇಲೆ ಕೂತು ಕೆಳಗೂ ಸಾಯಬಾರದು, ಮೇಲೆಯೂ ಸಾಯಬಾರದು ಅಂತ ಹೇಳಿದ. ತೊಡೆಯ ಮೇಲೆ ಇಟ್ಟುಕೊಂಡ ನರಸಿಂಹ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ನೆಲದಲ್ಲಿಯೂ ಇಡಲಿಲ್ಲ, ಅಂತರಿಕ್ಷದಲ್ಲಿಯೂ ಇಡಲಿಲ್ಲ. ತೊಡೆಯ ಮೇಲೆ ಇಟ್ಟುಕೊಂಡು ತನ್ನ ವಜ್ರ ಸದೃಶವಾದ ನಖಗಳಿಂದ ಅವನ ಉದರವನ್ನು ಬಗೆದು ಅವನ ಕರುಳಿನ ಮಾಲೆಯನ್ನಾಗಿ ಹಾಕಿಕೊಂಡು ಭೋರ್ಗರಿತಾ ಇದ್ದಾನೆ. ಮುಕ್ಕೋಟಿ ದೇವತೆಗಳು ಭಗವಂತನ ಆ ರೂಪವನ್ನು ಕಂಡು ಗಡಗಡ ನಡುಗುತ್ತಾ ಇದ್ದಾರೆ. ಬ್ರಹ್ಮಾದಿಗಳಿಗೂ ಭಗವಂತನ ಸಮೀಪಕ್ಕೆ ಹೋಗಲಿಕ್ಕೆ ಹೆದರಿಕೆ ಆಗ್ತಾ ಉಂಟಂತೆ. ನಾನಾ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಭಗವಂತನ ಕೋಪ ಶಾಂತ ಆಗ್ತಾ ಇಲ್ಲ. ಯಾಕೆ? ತನ್ನ ಭಕ್ತನಾದ ಪ್ರಹ್ಲಾದನಿಗೆ ನಾನಾ ರೀತಿಯ ಚಿತ್ರಹಿಂಸೆ ಕೊಟ್ಟವ ಎಂಬಂತಹ ಸಿಟ್ಟಿನಿಂದ ಭಗವಂತ ಬಂದಿದ್ದಾನೆ. ಆ ಸಿಟ್ಟು ಕಮ್ಮಿ ಆಗ್ತಾ ಇಲ್ಲ. ಆಗ ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದನ ಹತ್ರ ಹೇಳ್ತಾರಂತೆ, ಪ್ರಹ್ಲಾದ ನೀನೊಬ್ಬನೇ ಈ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಸಮರ್ಥ, ಹೋಗಪ್ಪ ಅಂತ ಹೇಳುವಾಗ ಆ ಪ್ರಹ್ಲಾದ ಕೈ ಮುಗಿದುಕೊಂಡು ಹೋಗಿ ವಿನೀತ ಭಾವದಿಂದ ಆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ, ಭಗವಂತನಿಗೆ ಯಾಕೆ ಹೆದರಬೇಕು ನಾವು? ಭಯ ಭಕ್ತಿ ಅಂತ ಹೇಳ್ತಾರೆ. ಭಗವಂತನಲ್ಲಿ ಭಯ ಇರಬಾರದು, ಭಕ್ತಿ ಇರಬೇಕು.
ಅಂತಹ ಭಕ್ತಿಯಿಂದ ಪ್ರೀತಿಯಿಂದ, ಭಕ್ತಿ ಅಂತ ಹೇಳಿದರೆ ಪ್ರೀತಿ, ಆಗ ಹೇಳಿದೆ ನಾನು, ಅಂತಹ ಭಕ್ತಿಯಿಂದ ಪ್ರಹ್ಲಾದ ಹೋಗಿ ನರಸಿಂಹನ ಪಾದವನ್ನು ಹಿಡಿದು ನಿಮ್ಮ ಉಗ್ರ ರೂಪವನ್ನು ಶಾಂತಗೊಳಿಸಿ ಅಂತ ಪ್ರಾರ್ಥಿಸಿದಾಗ ನರಸಿಂಹ ತನ್ನ ರೂಪವನ್ನು ಶಾಂತಗೊಳಿಸಿ ನಿನಗೇನು ಬರಬೇಕು ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನಂತೆ, ನನ್ನ ತಂದೆಯ ದುಷ್ಟ ಗುಣಗಳನ್ನು ಕ್ಷಮಿಸಿ ಅವರಿಗೆ ಸದ್ಗತಿಯನ್ನು ಕೊಡು ದೇವ ಅಂತ ಪ್ರಹ್ಲಾದ ಕೇಳ್ತಾನೆ. ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಇನ್ನೇನು ಬೇಕು ಕೇಳಿದಾಗ ಧ್ರುವ ಹೇಳಿದಾಗೆ ಏನೇನು ಬೇಡ, ಕೇಳುವ ಬುದ್ಧಿಯೂ ಬೇಡ, ಆ ರೀತಿಯ ವರವನ್ನು ಕೊಡು ಅಂತ ಪ್ರಹ್ಲಾದ ಕೇಳ್ತಾನೆ. ಸರಿ, ನಿನಗೆ ಮೋಕ್ಷ ಕೊಡ್ತೇನೆ ಬಾ ನನ್ನೊಟ್ಟಿಗೆ ಅಂತ ಹೇಳುವಾಗ ಆ ಪ್ರಹ್ಲಾದ, ಇಲ್ಲ, ನಾನು ನಿನ್ನೊಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಾನು ಕ್ಷತ್ರಿಯ, ನಾನು ರಾಜ, ರಾಕ್ಷಸ ಕುಲದಲ್ಲೇ ಹುಟ್ಟಿರ್ಬೋದು. ನನ್ನ ಆಳ್ವಿಕೆಯಲ್ಲಿ ಬಹಳಷ್ಟು ಮಂದಿ ಸಜ್ಜನರು, ದೀನರು, ಆರ್ತರಾಗಿದ್ದಾರೆ. ಅವರೆಲ್ಲರನ್ನು ಕರ್ಕೊಂಡು ನಾನು ಬರ್ತೇನೆ ಅಂತ ಪ್ರಹ್ಲಾದ ಹೇಳಿದ ಅಂತೆ. ಸರಿ ಅಂತ ಭಗವಂತ ಅನುಗ್ರಹಿಸಿ ಹೊರಟ. ಅತಿಶಯವಾದ ಪುಣ್ಯವನ್ನು ಪ್ರಹ್ಲಾದ ಸಂಪಾದನೆ ಮಾಡಿದ. ಆ ಅತಿಶಯವಾದ ಪುಣ್ಯವನ್ನು ಸಂಪಾದನೆ ಮಾಡಿ ಅದನ್ನೆಲ್ಲ ಸಜ್ಜನರಿಗೆ ಹಂಚಬೇಕು ಅಂತ ತೀರ್ಮಾನ ಮಾಡಿ ತಾನು ಬೇರೆ ಬೇರೆ ಅವತಾರಗಳನ್ನು ತೆಗೆದ. ಅದೇ ಪ್ರಹ್ಲಾದ ಮಹಾಭಾರತ ಯುದ್ಧ ಕಾಲದಲ್ಲಿ, ದ್ವಾಪರ ಯುಗದಲ್ಲಿ ಬಾಹ್ಲೀಕ ರಾಜನಾಗಿ ಅವತರಿಸಿದ. ಅದೇ ಪ್ರಹ್ಲಾದ ಕಲಿಯುಗದಲ್ಲಿ, ನಮ್ಮ ಕಾಲದಲ್ಲಿ ಇತ್ತೀಚೆಗೆ ಸುಮಾರು 400 ವರ್ಷಗಳ ಹಿಂದೆ ಮಂತ್ರಾಲಯ ಪ್ರಭುಗಳಾಗಿ ಅವತರಿಸಿದರು. ಸ್ವಾಮಿಗಳಾದಗಳನ್ನ ಅವರಿವರು ಅಂತ ಹೇಳ್ತೇವೆ. ಪ್ರಹ್ಲಾದ ಸಣ್ಣ ಅರ್ಭಕನಾಗಿ ಅವನಿವನು ಅಂತ ಹೇಳ್ತೇವೆ. ಅದೇ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು. ನೀವು ರಾಘವೇಂದ್ರ ಮಠಗಳಲ್ಲಿ ನೋಡಿರಲಿಕ್ಕೆ ಸಾಕು, ಅಲ್ಲಿ ಒಂದು ಪ್ರತಿಮೆ, ಉತ್ಸವ ಕಾಲದಲ್ಲಿ ಪ್ರತಿಮೆಯನ್ನು ಇಡುತ್ತಾರೆ ರಥಗಳಲ್ಲಿ, ವಾಹನಗಳಲ್ಲಿ. ಅದು ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆ ಅಲ್ಲ, ಅದು ಪ್ರಹ್ಲಾದನ ಪ್ರತಿಮೆ. ಯಾಕೆ ಅಂತ ಹೇಳಿದರೆ ಸ್ವಾಮಿಗಳಿಗೆ ಕಿರೀಟ, ಪಟ್ಟೆ, ಪೀತಾಂಬರವನ್ನೆಲ್ಲ ತುಡಿಸಿ ರಥದಲ್ಲಿ ಗುಳ್ಳಿರಿಸಿ ಮೆರವಣಿಗೆ ಮಾಡುವ ಕ್ರಮ ಇಲ್ಲದಿರುವ ಕಾರಣ ಆ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಮೆರವಣಿಗೆ ಮಾಡುವುದಿಲ್ಲ. ಅದರ ಬದಲಾಗಿ ಪ್ರಹ್ಲಾದ ಅವನು ರಾಜನಾದ ಕಾರಣ ಅವನಿಗೆ ಪಟ್ಟಬೀದಾಂಬರ ಕಿರೀಟಗಳನ್ನೆಲ್ಲ ಇಡ್ಬೋದೆಂಬ ಉದ್ದೇಶದಿಂದ ಮಂತ್ರಾಲಯ ಪ್ರಭುಗಳ ಮೂಲ ರೂಪ ಪ್ರಹ್ಲಾದನಿಗೆ ರಥದಲ್ಲಿಟ್ಟು ಉತ್ಸವಾದಿಗಳನ್ನು ಮಾಡುತ್ತಾರೆ. ಇದು ಮಂತ್ರಾಲಯ ಪ್ರಭುಗಳು, ಪ್ರಹ್ಲಾದನದ್ದೇ ಅವತಾರ. ಅಂತಹ ಪ್ರಹ್ಲಾದ ನಮಗೆ ಬಾಲ್ಯದಿಂದಲೇ ಧರ್ಮಾಚರಣೆಯನ್ನು ಮಾಡಬೇಕೆಂಬಂತಹ ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾನೆ. ಪ್ರಹ್ಲಾದನ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ನಾವು ಮಾಡುವ. ಯಥಾಶಕ್ತಿ ಭಗವತ್ ಪ್ರೀತ್ಯರ್ಥವಾಗಿ ಧರ್ಮಾಚರಣೆಗಳನ್ನು ಮಾಡ್ತಾ ಮಾಡ್ತಾ ಭಾಗವತ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.